ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಬ್ಯಾಚ್ 4 ಭಕ್ತಿಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಗೌರ್ ನಿತಾಯ್ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಈ ಒಂದು ಭಕ್ತಿಶಾಸ್ತ್ರಿಯಲ್ಲಿರುವಂತಹ ಯೂನಿಟ್ 4 ಅಂತಾರೆ, ಘಟಕ 4 ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಗ್ರಂಥನ ಅದರ ಕುರಿತಾಗಿ ತಿಳಿಸುವಷ್ಟು ಅರ್ಹತೆಯನ್ನ ನಾನಿನ್ನೂ ಪಡ್ಕೊಂಡಿಲ್ಲ. ಆದ್ರೂ ಕೂಡ ನನಗೆ ಕೊಟ್ಟಿರುವಂತಹ ಈ ಅವಕಾಶ ಮತ್ತೆ ಆದೇಶದ ಮೇರೆಗೆ ನಾನು ಹಿರಿಯ ಶಿಕ್ಷಾ ಗುರುಗಳ ಒಂದು ಅನುಸರಣೆಯನ್ನ ಮಾಡಿ ಈ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ಈ ಇಲ್ಲಿ ಹೇಳುವಂತಹ ಮಾಹಿತಿ ನಿಮ್ಗೆ ಇದರ ಕುರಿತಾಗಿ ಅರಿವನ್ನ ಮೂಡಿಸುವಷ್ಟು ನನ್ನಲ್ಲಿ ಭಗವಂತ ಜ್ಞಾನವನ್ನ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ಅಂದ್ರೆ ಹೋದ ಶನಿವಾರ ನಾವು ಯಾವ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ವಿ ಅನ್ನೋದನ್ನ ನಾವು ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಈ ಭಕ್ತಿ ರಸಾಮೃತ ಸಿಂಧುವಿನ ಮೊದಲನೆಯ ಅಧ್ಯಾಯದ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಮೊದಲನೇ ಅಧ್ಯಾಯದಲ್ಲಿ ಭಕ್ತಿ ಸೇವೆಯ 6 ಗುಣಲಕ್ಷಣಗಳನ್ನ ನಾವು ಕಾಣ್ತೀವಿ. ಒಬ್ಬ ವ್ಯಕ್ತಿ ಭಕ್ತಿಯನ್ನ ಮಾಡುವಾಗ ಅಥವಾ ಭಕ್ತಿ ಸೇವೆಯಲ್ಲಿ ಇದ್ದಾಗ ಅವನಲ್ಲಿ ಪ್ರಕಟವಾಗುವಂತಹ
ಲಕ್ಷಣಗಳು ಯಾವ್ಯಾವ್ದು ಅಥವಾ ಅವನಲ್ಲಿ ಕಾಣಸಿಗುವಂತ ಲಕ್ಷಣಗಳು ಯಾವುದು? 6 ಲಕ್ಷಣಗಳನ್ನ ನಾವು ತಿಳಿದುಕೊಂಡ್ವಿ. ಕ್ಲೇಶಾಗ್ನಿ, ಶುಭದ, ಮೋಕ್ಷ ಲಘುತಾಕೃ, ಸುದುರ್ಲಭ, ಸಾಂದ್ರಾನಂದ ವಿಶೇಷಾತ್ಮ ಮತ್ತು ಶ್ರೀ ಕೃಷ್ಣಾಕರ್ಷಿಣಿ ಅಂತ ಹೇಳಿ. ಕ್ಲೇಶಾಗ್ನಿ ಅಂತಂದ್ರೆ ಯಾರಾದ್ರೂ ಹೇಳ್ತೀರಾ? ಎಲ್ಲ ಐಹಿಕ ಕ್ಲೇಶಗಳಿಗೂ ತಕ್ಷಣ ಪರಿಹಾರ ಒದಗುತ್ತದೆ. ಹೌದು. ಇದು ಶುದ್ಧ ಭಕ್ತಿ ಸೇವೆ ಅನ್ನುವಂಥದ್ದು ಯಾವ್ದೆಲ್ಲ ನಮ್ಮ ಜೀವನದಲ್ಲಿ ಐಹಿಕ ಕ್ಲೇಶಗಳಿದೆಯೋ, 3 ತರನಾದಂತಹ ಕ್ಲೇಶಗಳು ಮತ್ತೆ ಈ ಒಂದು ಪಂಚ ಕ್ಲೇಶಗಳು ಅಂತ ಹೇಳ್ತೇವೆ. ಸೊ ಇವು ಎಲ್ಲವೂ ಕೂಡ ದುಃಖದಿಂದ ಮುಕ್ತಿಯನ್ನ ಕೊಡುವಂಥದ್ದು ಇದು. ಅದಕ್ಕಾಗಿ ಕ್ಲೇಶ ಅಗ್ನಿ ಅಂತ ಕರೆಯುತ್ತೆ. ಅಗ್ನಿ ಅಂತಂದ್ರೆ ಇದನ್ನ ನಮ್ಗೆ ನಾಶ ಮಾಡುವಂಥದ್ದು, ಕ್ಲೇಶವನ್ನ ನಾಶ ಮಾಡುವಂಥದ್ದು ಅಂತ. ಮತ್ತೆ ಶುಭದ ಅಂತಂದ್ರೆ ಈ ಶುದ್ಧ ಭಕ್ತಿ ಸೇವೆ ಅನ್ನುವಂಥದ್ದು ಸರ್ವ ಕಾರ್ಯಕ್ಕೂ ಕೂಡ ಮಂಗಳಕರವಾಗಿರುವಂಥದ್ದು. ಏನೇ ನಾವು ಕಾರ್ಯವನ್ನ ಪ್ರಾರಂಭ ಮಾಡಿದ್ರು ಕೂಡ ಅದಕ್ಕೆ ಮಂಗಳಕರವಾದಂತಹ ಆರಂಭ ಇದಾಗಿದೆ. ನೆಕ್ಸ್ಟ್ ಮೋಕ್ಷ ಲಘುತಾಕೃತ್. ಮೋಕ್ಷ ಅಂತಂದ್ರೆ ಇಲ್ಲಿ 5 ಬಗೆಯದಾದಂತಹ ಮೋಕ್ಷಗಳಿದೆ. ಸೊ ಇಲ್ಲಿ ಭಕ್ತರು ಕೆಲವೊಂದು ಮೋಕ್ಷಗಳನ್ನ ಬಯಸ್ತಾರೆ. ಆದ್ರೆ ಈ ಶುದ್ಧ ಭಕ್ತಿ ಸೇವೆಯಲ್ಲಿ ಇರುವಂತಹ ವ್ಯಕ್ತಿ ಈ ಅವನ ಮುಂದೆ ಒಂದು ಭಕ್ತಿ ಯೋಗವನ್ನ ಹೊರತುಪಡಿಸಿ ಬೇರೆ ಯಾವ ವಿಮೋಚನೆಯನ್ನು ಕೂಡ ಅವನು ಬೇಡೋದಿಲ್ಲ. ಸೊ ಎಲ್ಲವೂ ಕೂಡ ಕನಿಷ್ಠ ಆಗಿರುತ್ತೆ. ಕೇವಲ ಅವನು ಕೇಳೋದು ಶುದ್ಧ ಭಕ್ತಿ ಸೇವೆ ಮಾತ್ರ. ಸೊ ನಾವು ಪ್ರಹ್ಲಾದ್ ಮಹಾರಾಜ ಉದಾಹರಣೆಯನ್ನ ಇಲ್ಲಿ ತಗೊಳ್ಬಹುದು. ಸುದುರ್ಲಭದಲ್ಲಿ ಸುದುರ್ಲಭ 4ನೇದು ಸುದುರ್ಲಭ. ಈ ಶುದ್ಧ ಭಕ್ತಿ ಸೇವೆ ಅನ್ನುವಂಥದ್ದು ಸಾಧಿಸ್ಲಿಕ್ಕೆ ತುಂಬಾನೇ ಕಷ್ಟಕರವಾಗಿರುವಂಥದ್ದು. ಅದಕ್ಕಾಗಿ ಇದು ನಮ್ಗೆ ಸಿಗುವಂಥದ್ದು ತುಂಬಾ ವಿರಳವಾಗಿದೆ. ಹೀಗೆ ಈ ಮುಂದೆ ಇರುವಂಥದ್ದು 5ನೇದು ಸಾಂದ್ರಾನಂದ ವಿಶೇಷಾತ್ಮ. ಶುದ್ಧ ಭಕ್ತಿ ಸೇವೆ ಏನು ಒಬ್ಬ ಭಕ್ತನನ್ನ ಅತೀಂದ್ರಿಯ ಆನಂದಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕಾಗಿ ಸಾಂದ್ರ ಆನಂದ ಅಂತ ಹೇಳಲಾಗುತ್ತೆ. ಸೊ ಯಾರು ಪ್ರಾರಂಭಿಕ ಭಕ್ತಿಯಲ್ಲಿ ಯಾವ ಆನಂದವನ್ನ ಹೊಂದಿರ್ತಾರೋ ಆ ಒಂದು ಭಕ್ತಿ ಸೇವೆಯಲ್ಲಿ ಮುಂದುವರಿತಾ ಹೋದ ಹಾಗೆ ಅತೀಂದ್ರಿಯವಾದಂತಹ ಆನಂದ, ಆ ಅತೀಂದ್ರಿಯ ಆನಂದ ಹೇಗಿರುತ್ತೆ, ಶಾಶ್ವತವಾಗಿರುವಂತಹ ಆನಂದ ಅವನಲ್ಲಿ ಮೂಡುತ್ತೆ ಅನ್ನೋದನ್ನ ಇಲ್ಲಿ 5ನೇ ಒಂದು ಗುಣಲಕ್ಷಣದಲ್ಲಿ ಹೇಳ್ತಾರೆ. ಸೊ ಶ್ರೀಕೃಷ್ಣಾಕರ್ಷಣೆ ಅಂತಾರೆ. ಸೊ ಇದು ಕೃಷ್ಣನನ್ನು ಕೂಡ ಆಕರ್ಷಿಸುವಂತಹದ್ದು. ಅದಕ್ಕಾಗಿ ಆ ಏಕೈಕ ಸಾಧನವೇ ಈ ಶುದ್ಧ ಭಕ್ತಿ ಸೇವೆ. ಅದಕ್ಕಾಗಿ ಸೊ ಕೃಷ್ಣ ಇದನ್ನೆಲ್ಲರಿಗೂ ಕೊಡ್ಲಿಕ್ಕೆ ತುಂಬಾನೇ ಯೋಚನೆ ಮಾಡ್ತಾನೆ. ಅದಕ್ಕಾಗಿ ಇದಕ್ಕೆ ವಿರಳ ಅಂತ ಕರೀತಾರೆ, ಸುದುರ್ಲಭವಾಗಿರುವಂತದ್ದು. ಸೊ ಹೀಗೆ ನಾವು 6 ತರನಾದಂತಹ ಗುಣಲಕ್ಷಣಗಳನ್ನ ಶುದ್ಧ ಭಕ್ತಿ ಸೇವೆಯಲ್ಲಿ ನಾವು ತಿಳಿದುಕೊಂಡ್ವಿ. ಮತ್ತೆ ಈ ಶುದ್ಧ ಭಕ್ತಿ ಸೇವೆಯಲ್ಲಿ ಯಾವ ಒಂದು ಭಾವ ಇದರಲ್ಲಿ ಇದು ಪ್ರಕಟವಾಗುತ್ತೆ, ಯಾವ ವಿಧಗಳಲ್ಲಿ ಇದು ಪ್ರಕಟವಾಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಈ ಕ್ಲೇಶಾಗ್ನಿ ಅನ್ನೋ ಶುಭದ ಅನ್ನುವಂಥದ್ದು ಯಾವಾಗ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ, ಸಾಧನಾ ಭಕ್ತಿಯಲ್ಲಿ ಇದ್ದಾಗ ನಮ್ಗೆ ಕ್ಲೇಶದ ಒಂದು ನಾಶ ಆಗಿರುವಂಥದ್ದು ಗೊತ್ತಾಗುತ್ತೆ. ನಮ್ಮಲ್ಲಿ ಇದು ಪ್ರಕಟವಾಗುತ್ತೆ, ನಮಗೆ ಅನುಭವ ಆಗುತ್ತೆ. ಸೊ ಈ ಸರ್ವವೂ ಕೂಡ ಶುಭಕರವಾಗಿರುವಂಥದ್ದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮೋಕ್ಷ ಲಘುತಾಕೃತ್ ಮತ್ತೆ ಸುದುರ್ಲಭ ಅನ್ನುವಂಥದ್ದು ಭಾವದ ಹಂತದಲ್ಲಿ ಪ್ರಕಟವಾಗುವಂಥದ್ದು, ಅಂದ್ರೆ ಇದರ ಅಭಿವ್ಯಕ್ತಿ ಅಂತ ಕರಿತೀವಿ. ಸೊ ಇದು ಪ್ರಕಟವಾಗುತ್ತೆ ಅಂದ್ರೆ ಇದು ನಮ್ಗೆ ಗೊತ್ತಾಗುತ್ತಾ? ಇಲ್ಲ. ಈ ಮೋಕ್ಷ ಲಘುತಾಕೃತ್ ಮೋಕ್ಷವೂ ಕೂಡ ನನ್ಗೆ ಕನಿಷ್ಠವಾಗಿದೆ. ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕಂದ್ರೆ ನಾನು ಇನ್ನು ಆ ಒಂದು ಹಂತಕ್ಕೆ ಬರ್ಲಿಲ್ಲ. ಯಾವಾಗ ನಾನು ಭಾವದ ಹಂತಕ್ಕೆ ಬರ್ತೀನೋ ಆವಾಗ ನನ್ನ ಹತ್ರ ಇರುವಂತಹ ಲಕ್ಷಣಗಳು ಯಾವುದು, ಮೋಕ್ಷನೂ ಕೂಡ ನಾನು ಲಘುವಾಗಿ ಕಾಣ್ತೀನಿ. ಮತ್ತೆ ನನಗೆ ಈ ಒಂದು ಭಕ್ತಿ ಸೇವೆ ಸಾಧಿಸೋದು ತುಂಬಾ ವಿರಳ ಅನ್ನೋದು ಕೂಡ ನನಗೆ ಅರ್ಥ ಆಗುತ್ತೆ. ಆಮೇಲೆ ಮುಂದೆ ಇರುವಂತದ್ದು ಪ್ರೇಮ ಭಕ್ತಿ, ಈ ಸಾಂದ್ರಾನಂದ ವಿಶೇಷಾತ್ಮ ಮತ್ತೆ ಶ್ರೀ ಕೃಷ್ಣಾಕರ್ಷಣೆ ಅನ್ನುವಂಥದ್ದು ನಮ್ಗೆ ಈ ಪ್ರೇಮದ ಹಂತದಲ್ಲಿ ನಮ್ಗೆ ಪ್ರಕಟವಾಗುವಂಥದ್ದು, ಆವಾಗ ಗೊತ್ತಾಗುವಂಥದ್ದು. ಹಾಗಾದ್ರೆ ನಮ್ಗೆ ಈ ಒಂದು ಹಂತದಲ್ಲಿ ಯಾವ್ದು ನಮ್ಗೆ ಗೊತ್ತಾಗ್ತಾ ಇದೆ? ನಾವೆಲ್ಲರೂ ಕೂಡ ಸಾಧಕರು, ಸಾಧನೆಯ ಹಂತದಲ್ಲಿ ನಾವಿದ್ದೇವೆ, ಸಾಧನೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಗೆ ಮೋಕ್ಷ, ಸುದುರ್ಲಭ, ಸಾಂದ್ರಾನಂದ ವಿಶೇಷಾತ್ಮ ಮತ್ತೆ ಶ್ರೀಕೃಷ್ಣಾಕರ್ಷಣೆ, ಸೊ ಇವು 4 ಕೂಡ ನಮಗೂ ಈಗ ಪ್ರಕಟವಾಗಿರುವಂತದ್ದು ನಮ್ಗೆ ಕಾಣೋದಿಲ್ಲ. ಯಾಕೆಂದ್ರೆ ನಾವಿನ್ನೂ ಕೂಡ ಸಾಧನಾ ಭಕ್ತಿಯಲ್ಲಿ ಇರುವಂತವ್ರು ಅಥವಾ ಸಾಧನೆ ಭಕ್ತಿಯಲ್ಲಿ ಮುಂದುವರಿಯಂತ ಇರುವಂತವ್ರು. ಅದಕ್ಕಾಗಿ ನಮ್ಗೆ ಗೋಚರವಾಗುವಂಥದ್ದು ಇದು 2, ಯಾವುದು ಕ್ಲೇಶಾಗ್ನಿ ಮತ್ತೆ ಶುಭದ ಅನ್ನುವಂಥದ್ದು. ಇವುಗಳ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಮತ್ತೆ ಈ ಕ್ಲೇಶಾಗ್ನಿಯಲ್ಲಿರುವಂತಹ ಈ ಪಾಪದ 4 ಪರಿಣಾಮಗಳನ್ನ 4 ಹಂತಗಳನ್ನ ನಾವು ತಿಳಿದುಕೊಂಡ್ವಿ. ಹೇಗೆ ಈ ಪ್ರಾರಬ್ಧ, ಕೂಟಂ, ಅಪ್ರಾರಬ್ಧ, ಕೂಟಂ, ಪ್ರಾರಬ್ಧ, ಕರ್ಮ ಬೀಜ, ಇವುಗಳನ್ನ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಹೇಗೆ ಅಪ್ರಾರಬ್ಧ ಅಂತಂದ್ರೆ ಇನ್ನೂ ಕೂಡ ಫಲರೂಪಕ್ಕೆ ಬಂದಿಲ್ಲದೆ ಇರುವಂತದ್ದು, ಇದು ಅಪಕ್ವವಾಗಿರುವಂತದ್ದು. ಸೊ ಕೂಟಂ ಅಂತಂದ್ರೆ ಇದು ಇನ್ನ ಬೀಜ ರೂಪದಲ್ಲಿ ಇದೆ, ಇನ್ನು ಕೂಡ ಇದಕ್ಕೆ ಮೊಳಕೆ ಬಂದಿಲ್ಲ. ಸೊ ಬೀಜ ರೂಪದಲ್ಲಿ ಇರುವಂತಹ ಪಾಪಕರ್ಮ ಕೂಟಂ ಅಂತ ಹೇಳಿ. ಮತ್ತೆ ಈ ಬೀಜಂ ಅಂತಂದ್ರೆ ಏನು, ಈ ಕೂಟಂ ಅನ್ನುವಂಥದ್ದು ಬೀಜ ಮೊಳಕೆ ಒಡೆದಾಗ,
ಸೊ ಅದು ಬೀಜಂ ಅಂದ್ರೆ ಫಲರೂಪಕ್ಕೆ ಬರ್ಲಿಕ್ಕೆ ರೆಡಿ ಆಗಿದೆ ಅಂತ ಹೇಳಿ. ಸೊ ಆಮೇಲೆ ಪ್ರಾರಬ್ಧ ಅಂತಂದ್ರೆ ಈಗ ಪ್ರಸ್ತುತವಾಗಿ ನಾವು ಏನೆಲ್ಲ ಅನುಭವಿಸ್ತಾ ಇದ್ದೀವೋ ನಮ್ಮ ಒಂದು ಜೀವನದಲ್ಲಿ ಕ್ಲೇಶಗಳನ್ನ, ಸೊ ಅವುಗಳಿಗೆ ನಾವು ಫಲೋನ್ಮುಖ ಅಂತ ಕರಿತೇವೆ. ಈ ಫಲೋನ್ಮುಖ ಪಾಪ ಕರ್ಮದ ಪರಿಣಾಮಗಳು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹೀಗೆ ನಮ್ಮ ಜೀವನದಲ್ಲಿ ಕ್ಲೇಶಗಳು ಯಾವ್ಯಾವ ತರನಾಗಿ ಇದೆ, ಯಾವ ರೂಪದಲ್ಲಿ ಬರುತ್ತೆ, ಹೇಗೆ ಅದು ಕ್ಲೇಶಗಳು ಬರ್ಲಿಕ್ಕೆ ಕಾರಣನೇ ನಮ್ಮ ಪೂರ್ವ ಜನ್ಮದ ಪಾಪ. ಆ ಪಾಪಗಳ ಬರ್ಲಿಕ್ಕೆ ಕಾರಣ ಏನು, ಅದೇ ನಮ್ಮ ಅಜ್ಞಾನ. ಸೊ ಭಗವಂತನ ಜೊತೆಗೆ ನಾವು ಆ ಯಾವ ಒಂದು ಸಂಬಂಧವನ್ನ ರೂಪಿಸಬೇಕು ಆ ಸಂಬಂಧವನ್ನ ನಾವು ಮರ್ತಿದ್ದೀವಿ. ಸೊ ಮರೆತು ಕೇವಲ ನಾವು ಐಹಿಕವಾದ ವಿಷಯ ವಸ್ತುಗಳನ್ನ ನಾವು ಚಿಂತನೆ ಮಾಡಿದಾಗ ಆವಾಗ ನಮ್ಮಲ್ಲಿ ಹೂಡುವಂಥದ್ದು ಈ ಒಂದು ಭೌತಿಕವಾದಂತಹ ಆಸೆ. ಆ ಭೌತಿಕವಾದಂತಹ ಆಸೆ ಅನ್ನುವಂಥದ್ದು ಕಾಯ ವಾಚ ಮನಸ ಮೂರು ರೀತಿಯಾಗಿ ಇತರ ಜೀವಿಗಳಿಗೆ ನಾವು ಏನಾದ್ರೂ ಹಾನಿಯನ್ನ ಮಾಡಿದಾಗ ಆ ಹಾನಿ ಏನಾಗುತ್ತೆ, ಈ ಒಂದು ಅಜ್ಞಾನ ಅನ್ನುವಂಥದ್ದು ಪಾಪಂ ಆಗಿ ಪರಿಣಾಮ ಬೀರುತ್ತೆ. ಪಾಪಂ ಅನ್ನುವಂಥದ್ದು ಏನ್ ಬರುತ್ತೆ, ಕೂಟಂಗೆ ಬರುತ್ತೆ. ಪಾಪಂ ಅನ್ನುವಂಥದ್ದು ಅಪ್ರಾರಬ್ಧಕ್ಕೆ ಬರುತ್ತೆ. ಅದೇ ಪ್ರಾರಬ್ಧ ಇಲ್ವದು ಅಪ್ರಾರಬ್ಧ ಅನ್ನುವಂಥದ್ದು ಪ್ರಾರಬ್ಧ ಆಗುತ್ತೆ. ಹಾಗೆ ಅಪ್ರಾರಬ್ಧ ಅನ್ನುವಂಥದ್ದು ಕೂಟಂ ಆಗುತ್ತೆ, ಮತ್ತೆ ಬೀಜಂ ಆಗುತ್ತೆ, ಮತ್ತೆ ಜೊತೆಗೆ ಅಪ್ರಾರಬ್ಧ ಆಗಿ ಮತ್ತೆ ನಮ್ಗೆ ಪ್ರಾರಬ್ಧದ ರೂಪದಲ್ಲಿ ನಮ್ಗೆ ಪಾಪದ ಪರಿಣಾಮಗಳು ಕಂಡು ಬರುತ್ತೆ. ಸೊ ಪಾಪಗಳನ್ನ ನಾವು ಅನುಭವಿಸ್ತೀವಿ. ಸೊ ಹೀಗೆ ಒಂದು ಸೈಕಲ್ ಅನ್ನ ನಾವು ಹೋದ್ವಾರ ತಿಳಿದುಕೊಂಡ್ವಿ. ಮತ್ತೆ ಶ್ರೀಲ ಪ್ರಭುಪಾದವರು ನಮ್ಗೆ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ರು. ಈ ಒಂದು ಪಾಪದ ಪ್ರಕ್ರಿಯೆಗಳು ಏನೆಲ್ಲ ಇದೆಯೋ, ಪಾಪದ ಪ್ರಕ್ರಿಯೆಗೆ ನಾ ಇಲ್ಲಿ ನೀವು ನೋಡ್ಬಹುದು ಮೊದಲನೇ ಅಧ್ಯಾಯದಲ್ಲಿ. ಸೊ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದವರು. ಹೇಗೆ ನಾವು ಕಂಡುಹಿಡಿಬಹುದು ನನಗೆ ಪಾಪ ಇದೆ ಅಂತ ಹೇಳಿ. ಸೊ ನಮ್ಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಹೇಗೆ ಒಬ್ಬ ರೋಗಿ ಸದಾ ರೋಗದಿಂದ ಬಳಲ್ತಾ ಇದ್ರೆ, ಸೊ ಕೆಲವೊಮ್ಮೆ ನ್ಯಾಯಾಲಯದ ತೊಡಕುಗಳು ಅವನಲ್ಲಿ ಕಾಣ್ತಾ ಇದ್ರೆ, ಸೊ ಎಡೆಬಿಡದೆ ಅವನು ನ್ಯಾಯಾಲಯಕ್ಕೆ ಹೋಗುವಂಥದ್ದು, ಅದಕ್ಕೆ ದುಡ್ಡನ್ನ ಖರ್ಚು ಮಾಡುವಂಥದ್ದು, ಇರುವಂತಹ ಕೇಸನ್ನು ಕ್ಲಿಯರ್ ಆಗದೆ ಇರುವಂಥದ್ದು, ಪದೇ ಪದೇ ಅದಕ್ಕೆ ಹೋಗಿ ಬರುವಂಥದ್ದು. ಸೊ ಹೀಗೆ ಅವನು ಒತ್ತಡಕ್ಕೆ ಒಳಗಾಗ್ತಾನೆ. ಸೊ ಮತ್ತೆ ಒಬ್ಬ ಹೀನವಾದಂತಹ ಕುಲದಲ್ಲಿ ಜನಿಸಿದಾಗ ಆಗಿರ್ಬಹುದು, ಅನಕ್ಷರಸ್ಥನಾಗಿರ್ಬಹುದು, ಎಷ್ಟೇ ಅವನು ಕಲೀಲಿಕ್ಕೆ ಪ್ರಯತ್ನ ಪಟ್ರು ಅವನು ತಲೆಗೆ ಬುದ್ಧಿನೇ ಹೋಗೋದಿಲ್ಲ, ಅವನಿಗೆ ಕಲೀಲಿಕ್ಕೆನೆ ಆಗೋದಿಲ್ಲ, ಅಕ್ಷರ ಅನ್ನೋದು ಅವನಿಗೆ ಎಟ್ಕೋದೇ ಇಲ್ಲ, ಹಾಗಾಗುವಂಥದ್ದು. ಮತ್ತೆ ಸೊ ತುಂಬಾನೇ ಆಕಾರದಲ್ಲಿ ಕುರುಪಿ ಆಗಿರುವಂಥದ್ದು, ಹೀಗೆ. ಸೊ ಇವೆಲ್ಲ ಏನು ನಾವು ಕಾಣ್ತೀವೋ ಅವೆಲ್ಲವೂ ಕೂಡ ಪ್ರಬುದ್ಧವಾದಂತಹ ಪಾಪಕರ್ಮಗಳು ಅಂತ ಹೇಳ್ತೇವೆ. ಹೀಗೆ ನಮ್ಗೇನು ಪ್ರಬುದ್ಧವಾದ ಪಾಪಕರ್ಮಗಳಿದೆಯೋ ಆ ಪಾಪಕರ್ಮಗಳು ಈ ರೀತಿಯಾಗಿ ಗೋಚರಣೆ ಆಗ್ತವೆ ಅನ್ನೋದನ್ನ ಶ್ರೀಲ ಪ್ರಭುಪಾದ ಉದಾಹರಣೆಗಳ ಮೂಲಕ ನಮ್ಗೆ ತಿಳಿಸಿದ್ದಾರೆ. ಮತ್ತೆ ಮುಂದೆ ಹೋಗ್ತಾ ನಾವು ಈ ಸಿದ್ಧಿಗಳ ಕುರಿತಾಗಿ ತಿಳಿದುಕೊಂಡ್ವಿ. ಈ ಮೂರು ಬಗೆಯಾದಂತಹ ಈ ಸುಖವನ್ನ ನಾವು ತಿಳಿದುಕೊಂಡ್ವಿ. ಭೌತಿಕವಾದಂತಹ ಸುಖ, ಮತ್ತೆ ಸಿದ್ಧಿಗಳ ಒಂದು ಮೂಲಕ ಪಡ್ಕೊಳ್ಳುವಂತಹ ಅದೇ ಭೌತಿಕ ಸುಖ ಅಂತಂದ್ರೆ ಈ ಸಿದ್ಧಿಗಳ ರೂಪದಲ್ಲಿ ಬರುವಂತಹ ಸುಖ, ಆಮೇಲೆ ಏಕತ್ವದಲ್ಲಿ ಒಂದಾಗುವಂತಹ ಸುಖ, ಮತ್ತೆ ಈ ಅಷ್ಟ ಸಿದ್ಧಿಗಳನ್ನ ಭೌತಿಕದಲ್ಲಿ ಬರುವಂತದ್ದು, ಈ ಭೌತಿಕ ಸುಖ ಅನ್ನುವಂಥದ್ದು, ಏಕತ್ವದಲ್ಲಿ ಒಂದಾಗುವಂಥದ್ದು, ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಸುಖ. ಈ ಮೂರು ಸುಖಗಳಲ್ಲಿ ತುಂಬಾನೇ ಶ್ರೇಷ್ಠವಾಗಿರುವಂಥದ್ದು ಯಾವುದು, ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಸುಖ. ತುಂಬಾನೇ ಕನಿಷ್ಠವಾಗಿರುವಂಥದ್ದು ಯಾವುದು ಅಂದ್ರೆ ಏಕತ್ವಂ ಅಂತಂದ್ರೆ ಭಗವಂತನಲ್ಲಿ ಒಂದಾಗ್ಲಿಕ್ಕೆ ನಾವು ಬಯಸುವಂಥದ್ದು ಕನಿಷ್ಠವಾದಂತಹ ಸುಖ ಅಂತ. ಸೊ ಯಾರು ಕೂಡ ಅದನ್ನ ಬಯಸೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಈ ಭೌತಿಕ ಸುಖಗಳಲ್ಲಿ ನಾವು ಯೋಗ ಸುಖ ಅಂತ ಕಾಣ್ತೇವೆ, ಮತ್ತೆ ಈ ವೈಜ್ಞಾನಿಕ ಸಿದ್ಧಿ ಅಂತ ಕರಿತೇವೆ. ಏನಿಗೆಲ್ಲ ಆಧುನಿಕ ಜಗತ್ತಿನಲ್ಲಿ ನಾವು ಕಾಣ್ತಾ ಇದೆಯೋ ಇದೆಲ್ಲವೂ ಕೂಡ ವೈಜ್ಞಾನಿಕ ಮಾನ್ಯತೆ ಪಡೆದಿರುವಂತಹ, ವೈಜ್ಞಾನಿಕವಾಗಿ ಅವರು ಈ ತಂತ್ರಜ್ಞಾನದಿಂದ ಮುಂದುವರಿದು ಕೊಟ್ಟಿರುವಂತಹ ಸಿದ್ಧಿಗಳು, ಇತಗರಿಗೆ ತಾವು ಮಾಡಿರುವಂತಹ ಸಿದ್ಧಿಗಳು. ಸೊ ಹೀಗೆ ಯೋಗಿಕ ಸಿದ್ಧಿ, ಯೋಗ ಸಿದ್ಧಿ ಯಾವುದು, ಸೊ ವೈಜ್ಞಾನಿಕ ಸಿದ್ಧಿ ಯಾವುದು, ಇವುಗಳ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಈ ಯೋಗ ಸಿದ್ಧಿ ಅಂತಂದ್ರೆ ಅಣಿಮ ಗರಿಮ ಲಗಿಮ ಮಹಿಮಾ ಈಶಿತ ವಶಿತ, ಸೊ ಪ್ರಾಕಾಮ್ಯ, ಸೊ ಇವೆಲ್ಲವೂ ಬರುವಂತದ್ದು. ಸೊ ಇವೆಲ್ಲ ಯೋಗಿಕ ಸಿದ್ಧಿ ಅಂತ ಕರೀತೇವೆ. ಸೊ ಆಧ್ಯಾತ್ಮಿಕ ಸಿದ್ಧಿಯಲ್ಲಿಯೂ ಕೂಡ ಇವೆಲ್ಲ ಅಣಿಮ ಗರಿಮ ಲಗಿಮ ಎಲ್ಲನೂ ಕೂಡ ಬರುತ್ತೆ. ಆದ್ರೆ ಇಲ್ಲಿರುವಂತದ್ದು ಆಧುನಿಕತೆಯ ಪ್ರಕಾರವಾಗಿರುವಂತಹ ಸಿದ್ಧಿಗಳು, ಇವುಗಳು ಕೂಡ. ಈ ಎರಡುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ ಏನೂನು ವ್ಯತ್ಯಾಸ ಇಲ್ಲ. ಯಾಕೆ ವ್ಯತ್ಯಾಸ ಇಲ್ಲ? ಸೊ ವಾಸ್ತವವಾಗಿ ಈ ಅತೀಂದ್ರಿಯ ಯೋಗ ಸಿದ್ಧಿ ಇದ್ರೂ ಕೂಡ ಈ ಭೌತಿಕ ಸಿದ್ಧಿ, ಭೌತಿಕ ಜಗತ್ತಿನಲ್ಲಿ ಇದ್ರೂ ಕೂಡ ಇವೆರಡರ ನಡುವೆ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಇವೆರಡು ಕೂಡ ಏನು ಈ ಭೌತಿಕವಾಗಿರುವಂತದ್ದು ಒಂದು ಪ್ರತಿಫಲದ ಆಪೇಕ್ಷೆಯನ್ನ ಪಡೆದುಕೊಂಡು ನಾವು ಸಿದ್ಧಿಗಳನ್ನ ಬಯಸಿರೋದು ಆಗಿರೋದ್ರಿಂದ ಇವು ಎರಡುಗಳ ಮಧ್ಯೆ ವ್ಯತ್ಯಾಸ ಇಲ್ಲ ಅನ್ನೋದು ನಾವು ತಿಳಿದುಕೊಂಡ್ವಿ. ಮತ್ತೆ ಯಾಕೆ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಈ ಒಂದು ಜೀವಾತ್ಮನಿಗೆ ಏನು ಭಕ್ತಿ ಸೇವೆ ಅನ್ನೋಂತಿದ್ಯೋ, ಭಕ್ತಿ ಸೇವೆಯನ್ನ ನೀಡಲು ಕೃಷ್ಣನೇ ತುಂಬಾನೇ ಯೋಚನೆ ಮಾಡ್ತಾನೆ. ಸೊ ಅದು ತುಂಬಾನೇ ವಿರಳ.
ಅಪರೂಪವಾಗಿ ಒಪ್ಕೊಳ್ತಾನೆ ಭಕ್ತಿ ಸೇವೆ ಕೊಡ್ಲಿಕ್ಕೆ. ಎಲ್ಲನೂ ಕೊಡ್ತಾನೆ. ನಿನ್ಗೆ ಭೌತಿಕ ಸುಖ ಬೇಕೋ ತಗೋ, ವೈಜ್ಞಾನಿಕ ಸುಖ ಬೇಕೋ ತಗೋ, ಈ ಒಂದು ಸಿದ್ಧಿ ಬೇಕೋ ನೀನು ತಗೋ, ಎಲ್ಲನೂ ಕೂಡ ಭಗವಂತ ಕೊಡ್ತಾನೆ. ಈವನ್ ಮೋಕ್ಷದಲ್ಲಿ ಏನು ಸಾರೂಪ್ಯ, ನನ್ನ ತರ ನಿನ್ಗೆ ರೂಪ ಬೇಕೋ ಅದು ಕೂಡ ತಗೋ, ಎಲ್ಲವನ್ನೂ ಕೊಡ್ತಾನೆ. ಆದ್ರೆ ಕೃಷ್ಣ ಜೀವಾತ್ಮನಿಗೆ ಭಕ್ತಿ ಸೇವೆಯನ್ನ ಸುಲಭವಾಗಿ ಅನುಗ್ರಹಿಸೋದಿಲ್ಲ. ಯಾಕಂದ್ರೆ ಈ ಶುದ್ಧ ಭಕ್ತಿ ಸೇವೆಯಿಂದ ಏನಾಗುತ್ತೆ, ಸ್ವತಃ ಭಗವಂತನೇ ಖರೀದಿಸಲ್ಪಡ್ತಾನೆ. ಹಾಗಾಗಿ ಸೊ ಅದಕ್ಕಾಗಿ ಎಳೆಯಲ್ಪಡ್ತಾನೆ. ಎಲ್ಲಿ ಶುದ್ಧ ಭಕ್ತರಿದ್ದಾರೋ ಆ ಶುದ್ಧ ಭಕ್ತರ ಹತ್ರ ಕೃಷ್ಣ ಎಳೆಯಲ್ಪಡ್ತಾನೆ. ಸೊ ತುಂಬಾನೇ ಉದಾಹರಣೆಗಳನ್ನ ನಾವು ಕಾಣ್ತೇವೆ. ಈ ಉಡುಪಿಯಲ್ಲಿ ಸೊ ಕನಕನ ಕಿಂಡಿಯನ್ನ ನಾವು ನೋಡ್ತೇವೆ. ಮತ್ತೆ ವಿಠ್ಠಲ ಮಂದಿರದಲ್ಲಿ ವಿಠೋಬ, ಯಾಕೆ ವಿಠೋಬ ಆ ತರ ನಿಂತಿದ್ದಾನೆ? ಸೊ ಅದು ಕೂಡ ಭಕ್ತನಿಗಾಗಿನೇ ಅವನು ಕಾದಿರುವಂತದ್ದು. ಸೊ ತುಂಬಾನೇ ಕತೆ ಅದನ್ನು ನೀವು ಕೇಳಿರ್ಬಹುದು, ತುಂಬಾ ಚೆನ್ನಾಗಿರುವಂತದ್ದು. ಹೀಗೆ ಭಕ್ತ ಏನ್ ಮಾಡ್ತಾನೆ, ಭಗವಂತನನ್ನೇ ಆಕರ್ಷಿಸ್ತಾನೆ. ಅದಕ್ಕೆ ಭಗವಂತ ಭಕ್ತನಿಂದ ಖರೀದಿಸಲ್ಪಡ್ತಾನೆ. ಅದಕ್ಕಾಗಿ ಅಪರೂಪವಾಗಿ ಒಪ್ಕೊಳ್ತಾನೆ ಭಕ್ತಿ ಸೇವೆಯನ್ನ ಕೊಡ್ಲಿಕ್ಕೆ ಕೃಷ್ಣ ಅಂತ ಅನ್ಬೋದು. ಆಮೇಲೆ ಆ ಈ ಕೃಷ್ಣಾಕರ್ಷಣಿಯಲ್ಲಿ ನಾವು ಮದನ ಮೋಹನ ಮೋಹಿನಿ ಅಂತ. ಸೊ ಕೃಷ್ಣ ಮದನ ಮೋಹನ ಅಂತಂದ್ರೆ, ಆದ್ರೆ ಕೃಷ್ಣನನ್ನೂ ಕೂಡ ಆಕರ್ಷಿಸುವಂತವಳು ಆ ರಾಧೆ. ಅದಕ್ಕಾಗಿ ಅವಳ ಕೃಪೆ ನಮ್ಗೆ ಬೇಕೇ ಬೇಕು. ಯಾಕಂದ್ರೆ ಅವಳ ಆಕರ್ಷಣೆಯಿಂದ ಆ ನಾವು ಅವಳಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸಿದಾಗ ಸೊ ಆ ಒಂದು ಆಕರ್ಷಣೆ ಭಗವಂತನಿಗೆ ಆಗತ್ತೆ ಅನ್ನೋಕೋಸ್ಕರ ಮದನ ಮೋಹನ ಮೋಹಿನಿ ಅನ್ನುವಂತಹ ಪದವನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಈ ಕೃಷ್ಣನನ್ನು ಕೂಡ ಮದನನನ್ನು ಕೂಡ ಆಕರ್ಷಿಸುವವನು ಮೋಹನ, ಅದೇ ಕೃಷ್ಣ. ಆ ಮದನ ಮೋಹನವನನ್ನ ಆಕರ್ಷಿಸುವಂತಹ ಕೃಷ್ಣನನ್ನೇ ಆಕರ್ಷಿಸುವಂತವಳು ಈ ರಾಧೆ. ಅದಕ್ಕಾಗಿ ಅವಳಿಗೆ ಮದನ ಮೋಹನ ಮೋಹಿನಿ ಅನ್ನುವಂಥದ್ದನ್ನ ಇಲ್ಲಿ ಶಿಲ ರೂಪ ಗೋಸ್ವಾಮಿಯವರು ನಮ್ಗೆ ತಿಳಿಸಿದ್ದಾರೆ. ಸೊ ಇದ್ರ ಕುರಿತಾಗಿ ಮೊದಲೇ ಅಧ್ಯಾಯದಲ್ಲಿ ನಾವು ಈ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಭಕ್ತಿಯ ಪ್ರಾರಂಭಿಕ ಹಂತಗಳ ಕುರಿತಾಗಿ ನಾವು ತಿಳ್ಕೊಳ್ತೀವಿ. ಸೊ ಭಕ್ತಿನ ಪ್ರಾರಂಭ ಮಾಡ್ಲಿಕ್ಕೆ ನಾವು ಹೇಗೆ ಪ್ರಾರಂಭ ಸಾಧ್ಯ ಆಗುತ್ತೆ, ಹೇಗೆ ಪ್ರಾರಂಭ ಮಾಡ್ಬೇಕು, ಸೊ ಅದು ತಾನಾಗೆ ಬರುತ್ತಾ ಅಥವಾ ಏನಾದ್ರೂ ಸ್ವಾಭಾವಿಕವಾಗಿದೆಯಾ? ಸೊ ಇವುಗಳ ಕುರಿತಾಗಿ ನಾವು ಇಲ್ಲಿ ಚರ್ಚೆಯನ್ನ ಮಾಡ್ತೀವಿ. ಇದ್ರ ಕುರಿತಾಗಿ ನಾವು ತಿಳ್ಕೊಳ್ತೀವಿ. ಸೊ ಎಲ್ರು ಕೂಡ ಪುಟ ಸಂಖ್ಯೆ 21 ಅಧ್ಯಾಯ 2 ಭಕ್ತಿಯ ಪ್ರಾರಂಭಿಕ ಹಂತಗಳು ಅನ್ನುವಂಥದ್ದನ್ನ ಅನ್ನುವಂಥ ಪೇಜನ್ನ ನೀವು ಎಲ್ಲರೂ ತೆಗೆದಿಟ್ಕೊಳ್ಳಿ. ಎಲ್ರಿಗೂ ಕೂಡ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಕಾಣಿಸ್ತಿದೆ. ಧನ್ಯವಾದ. श्री श्री राधा गोविंद की जय, श्री श्री गौर निताय की जय, श्रील प्रभुपाद की जय, श्रील गुरुदेव की जय. ಸೊ ಹೀಗೆ ಹಿಂದಿನ ತರಗತಿ ಅವಲೋಕನವನ್ನ, ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳನ್ನು ಮತ್ತು ಅವು ಯಾವ ಹಂತಗಳಲ್ಲಿ ಪ್ರಕಟವಾಗುತ್ತೆ, ಯಾವ ಹಂತದಲ್ಲಿ ಪ್ರಕಟವಾಗುತ್ತೆ, ಯಾರಾದ್ರೂ ಹೇಳ್ತೀರಾ? ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳೇನಿದೆಯೋ ಅವು 3 ಹಂತಗಳಲ್ಲಿ ಪ್ರಕಟವಾಗುತ್ತೆ. ಯಾವ್ದದು? ಸಾಧನ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿ ಮಾತಾಜಿ. ಭಕ್ತಿ ಪ್ರೇಮ ಭಕ್ತಿ ಮಾತಾಜಿ. ಎಸ್, ಓಕೆ. ಸೊ ಕ್ಲೇಶಾಗ್ನಿ ಶುಭದ ಹಂತಗಳನ್ನ ನಾವು ವಿವರವಾಗಿ ತಿಳ್ಕೊಂಡ್ವಿ. ಮತ್ತೆ ಪಾಪದ 4 ವಿವಿಧ ಪರಿಣಾಮಗಳನ್ನು ಕೂಡ ನಾವು ವಿವರಿಸಿದ್ದೇವೆ. ಅದರ ಪ್ರತಿಕ್ರಿಯೆಗಳನ್ನ ತಿಳ್ಕೊಂಡ್ವಿ, ಮತ್ತೆ ಉದಾಹರಣೆಗಳನ್ನು ಕೂಡ ನಾವು ತಿಳ್ಕೊಂಡ್ವಿ. ಮತ್ತೆ ಅವುಗಳನ್ನ ಹೇಗೆ ಶೂನ್ಯಗೊಳಿಸುವ ಶಕ್ತಿ ಈ ಕೃಷ್ಣ ಪ್ರಜ್ಞೆಗೆ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಮತ್ತೆ ಚಟುವಟಿಕೆಯ ಮೂಲಕ ನಾವು ಈ ಕೃಷ್ಣ ಪ್ರಜ್ಞೆ ಆಂದೋಲನ ಹೇಗೆ ಉನ್ನತ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಇರುವಂತದ್ದು ಅನ್ನೋದನ್ನ ನಾವು ಚಟುವಟಿಕೆಯ ಮೂಲಕ ನಾವು ಚರ್ಚಿಸಿದೀವಿ. ಸೊ ಈಗ ಪಾಠ 4. ಸೊ ಈ ಪಾಠ 4 ಅಧ್ಯಾಯ 2 ಕವರ್ ಮಾಡಿದೆ. ಸೊ ಈ ಪಾಠದ ಹೆಸರು ಸಾಧನ ಭಕ್ತಿ, ಅಧ್ಯಾಯದ ಹೆಸರು ಭಕ್ತಿಯ ಪ್ರಾರಂಭಿಕ ಹಂತಗಳು.
ಭಕ್ತಿ ಸೇವೆಯಲ್ಲಿ 3 ವಿಧಗಳನ್ನ ನಾವು ಕಾಣ್ತೀವಿ ಅಥವಾ 3 ಪ್ರಭೇದಗಳು. ಸೊ ಅದಕ್ಕೆ ನಮ್ಗೆ ಈ ಭಕ್ತಿ ರಸಾಮೃತ ಸಿಂಧುವಿನ 2ನೇ ಅಧ್ಯಾಯದ 1ನೆಯ ಶ್ಲೋಕದಲ್ಲಿ ನಮ್ಗೆ ಈ ಒಂದು ಭಕ್ತಿ ಸೇವೆಯ ಸಾಧನಾ ಭಕ್ತಿ ಒಂದು ಶುದ್ಧ ಭಕ್ತಿ ಸೇವೆಯನ್ನ ಹೇಗೆ 3 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ ಅನ್ನೋದನ್ನ ಶ್ಲೋಕದ ಮೂಲಕ ತಿಳಿಸ್ತಾರೆ. ಸೊ ಆಕ್ಚುಲಿ ನಮ್ಗೆ ಈ ಒಂದು ಭಕ್ತಿ ರಸಾಮೃತ ಸಿಂಧು ಅನ್ನುವಂಥ ಪುಸ್ತಕದಲ್ಲಿ ಇಲ್ಲ. ಇದನ್ನ ಶ್ರೀಲ ಪ್ರಭುಪಾದರು ನಮ್ಗೆ ಸಾರಾಂಶದ ರೂಪದಲ್ಲಿ ಕೊಟ್ಟಿರುವಂತದ್ದು ಈ ಪುಸ್ತಕವನ್ನ. ಸೊ ಹಾಗಿದ್ರೆ ಈ ಒಂದು ಶ್ಲೋಕಗಳು ನಮ್ಗೆ ನೋಡ್ಲಿಕ್ಕೆ ಎಲ್ಲಿ ಸಿಗುತ್ತೆ? ಶ್ರೀಲ ರೂಪ ಗೋಸ್ವಾಮಿಯವರು ಬರೆದಂತಹ ಒಂದು ಒರಿಜಿನಲ್ ಗ್ರಂಥದಲ್ಲಿ ನಮ್ಗೆ ಈ ಶ್ಲೋಕಗಳು ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಈ 1ನೇ ಶ್ಲೋಕ ಅಲ್ಲಿದೆ, ಸಾ ಭಕ್ತಿ ಸಾಧನಂ ಭಾವ ಪ್ರೇಮಾಚೇತಿ ತ್ರಿದೋದಿತ ಅಂತ ಹೇಳಿ. ಅಂದ್ರೆ ಭಕ್ತಿಯಲ್ಲಿ 3 ವಿಧಗಳಿವೆ ಅಂತ ಹೇಳ್ತಾರೆ. ಸೊ ಯಾವ್ಯಾವ್ದದು? ಸಾಧನಾ ಭಕ್ತಿ, ಭಾವ ಭಕ್ತಿ ಮತ್ತು ಪ್ರೇಮ ಭಕ್ತಿ ಅಂತ. ಈಗಾಗಲೇ ನಿಮ್ಗೆ 1ನೇ ಅಧ್ಯಾಯದಲ್ಲಿ ನಾವು 6 ಶುದ್ಧ ಭಕ್ತಿ ಸೇವೆಯ ಗುಣಲಕ್ಷಣಗಳನ್ನ ಕಂಡ್ಕೊಂಡ್ವಿ. ಸೊ ಈ ಶುದ್ಧ ಭಕ್ತಿ ಸೇವೆ ನಮ್ಗೆ ಈ ಒಂದು 6 ಲಕ್ಷಣಗಳು ನಮ್ಗೆ ಹೇಗೆ ಸಿಗುತ್ತೆ? ಹೇಗ್ ಮಾಡಿದ್ರೆ ನಮ್ಗೆ ಒಲಿಯುತ್ತೆ? ಈಗ ನಮ್ಗೆ ಸಾಧನಾ ಭಕ್ತಿ, ಇದು ಕ್ಲೇಶಾಗ್ನಿ ಮತ್ತೆ ಶುಭದ ಅನ್ನುವಂಥದ್ದು ಯಾವಾಗ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ? ಮತ್ತೆ ಈ ಮೋಕ್ಷ ಲಘುತಾಕೃತ್ ಯಾವಾಗ ನಮ್ಮಲ್ಲಿ ಬರಬಹುದು ಅಂತ. ಈಗ ಒಬ್ರು ಡಿಗ್ರಿ ಪಡ್ಕೊಳ್ಳೋರು, ಸೊ ಡಿಗ್ರಿ ಪಡ್ಕೊಂಡ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಅದಕ್ಕೆ ಅವರು ವಿದ್ಯಾರ್ಥಿ ಅಂತ ಅರ್ಹತೆ ಪಡ್ಕೊಂಡ್ಮೇಲೆ ಅಲ್ಲಿ ಇರುವಂತಹ ನಿಯಮಗಳನ್ನ ಪಾಲಿಸಿ ಪರೀಕ್ಷೆನ ಬರೆದು ಆಮೇಲೆ ತಾನೇ ಅವ್ರಿಗೆ ಎಲ್ಲನೂ ಇದು ಸಿಗುವಂಥದ್ದು. ಹಾಗೆ ಈ ಒಂದು ಗುಣಲಕ್ಷಣಗಳನ್ನ ನಾವ್ ಯಾವಾಗ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ, ಸೊ ಆ ಒಂದು ಪಡ್ಕೊಳ್ಳಿಕ್ಕೆ ಒಂದು ಹಂತಗಳನ್ನ ಕೊಡಲಾಗಿದೆ, 3 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಸೊ ಅದನ್ನೇ ಈ ಒಂದು ಮೊದಲನೇ 2 ಕ್ಲೇಶಾಗ್ನಿ ಮತ್ತೆ ಶುಭದ ಅನ್ನುವಂಥದ್ದು ನಾನು ಸಾಧನಾ ಭಕ್ತಿಯಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಇರುವಂತಹ ಲಕ್ಷಣಗಳನ್ನ ನಾವು ಎದ್ರಲ್ಲಿ ಪಡ್ಕೊಳ್ಬಹುದು? ಈ ಭಾವಭಕ್ತಿಯಲ್ಲಿ ಪಡ್ಕೊಳ್ಬಹುದು. ಯಾವ್ಯಾವ್ದದು? ಈ ಮೋಕ್ಷ ಲಘುತಾಕೃತ್ ಮತ್ತು ಸುದುರ್ಲಭ ಅಂತ ಹೇಳಿ. ಸೊ ಇವನ್ನ ಭಾವಭಕ್ತಿಯಲ್ಲಿ ನಾವು ಪಡ್ಕೊಳ್ಬಹುದು ಅಂತ. ಆಮೇಲೆ ಪ್ರೇಮ ಭಕ್ತಿಯಲ್ಲಿ ಸಾಂದ್ರಾನಂದ ವಿಶೇಷಾತ್ಮ ಮತ್ತೆ ಶ್ರೀಕೃಷ್ಣಾಕರ್ಷಣಿ ಪ್ರೇಮ ಭಕ್ತಿಯಲ್ಲಿ ನಾವು ಪಡ್ಕೊಳ್ತೀವಿ ಅಂತ. ಹಾಗಾದ್ರೆ ನಾವು ಹೇಗೆ ಪಡ್ಕೊಳ್ಬಹುದು ಇವುಗಳನ್ನ? ಏನ್ ಮಾಡ್ಬೇಕು ಇದಕ್ಕೆ ನಾನ್ ಪಡ್ಕೊಳ್ಳಿಕ್ಕೆ? ಸೊ ಈ ಲಕ್ಷಣಗಳನ್ನ ನನ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಈಗ ಭೌತಿಕವಾಗಿಯೂ ಕೂಡ ನಮ್ಗೆ ಕೆಲವೊಂದು ಲಕ್ಷಣಗಳು ಗೋಚರ ಆಗ್ಬೇಕು ಅಂತಂದ್ರೆ, ಸೊ ತುಂಬಾನೇ ಭೌತಿಕವಾದಂತಹ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನ ನಾವು ನೋಡ್ತೇವೆ. ಸೊ ಲೈಕ್ ಸುಂದರವಾಗಿ ಕಾಣ್ಬೇಕು, ಸೊ ನಮ್ಮನ್ನ ಕೂದಲು ಸುಂದರವಾಗಿರ್ಬೇಕು ಅಂತಂದ್ರೆ ತಮ್ಮದೇ ಆದಂತಹ ಒಂದು ರೀತಿಯಿಂದ ಅವ್ರು ಏನ್ ಹೇಳಿರ್ತಾರೋ ಅದಕ್ಕೆ ಆ ರೀತಿ ಎಲ್ಲ ತಾವು ಸಿದ್ಧತೆಯನ್ನ ಮಾಡ್ಕೊಂಡು ಅದೇ ತರನಾಗಿ ಅವ್ರು ಹೇಳಿರುವಂತಹ ಅಭ್ಯಾಸಗಳನ್ನ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಸೊ ಅದು ಆಗುತ್ತೋ ಇಲ್ವೋ ಸೆಕೆಂಡರಿ, ಯಾಕಂದ್ರೆ ಇದು ಅಶಾಶ್ವತವಾದಂತಹ ಲೋಕ. ಆದ್ರೆ ಈ ಸಾಧನಾ ಭಕ್ತಿಯಲ್ಲಿ ಏನಿದೆಯೋ ಎಲ್ಲರೂ ಶಾಶ್ವತವಾಗುವಂಥದ್ದು. ಈ ಒಂದು ಕ್ಲೇಶ ಶುಭದ ಅನ್ನುವಂಥದ್ದು ಪ್ರಕಟವಾಗತ್ತೆ ಅಂತಂದ್ರೆ, ಸಾಧನೆಯಲ್ಲಿ ಪ್ರಕಟವಾಗತ್ತೆ ಅಂದ್ರೆ ಸಾಧನೆಯಲ್ಲಿ ಹೇಗೆ ಪ್ರಕಟ ಆಗತ್ತೆ? ತಾನೇ ಪ್ರಕಟ ಆಗತ್ತಾ ಅಥವಾ ನಾನು ಏನಾದ್ರೂ ಮಾಡ್ಬೇಕಾ? ಸೊ ನಂದೇನಾದ್ರೂ ಪಾತ್ರ ಇದೆಯಾ? ಸೊ ನಂದೇನು ಪಾತ್ರ ಇದೆ ಇಲ್ಲಿ ಅನ್ನೋದನ್ನ ತಿಳಿಸೋದೇ ಈ 3 ಭಕ್ತಿಗಳು. ಸೊ ಈ 3 ಭಕ್ತಿಗಳಲ್ಲಿ ಏನೇನ್ ನನ್ನ ಪಾತ್ರ ಇದೆ? ಸೊ ಮುಂದೆ ಸಾಧನಾ ಭಕ್ತಿ ಮಾಡಿದ ಹಾಗೆ ತಾನೇ ಭಾವಭಕ್ತಿ ಪ್ರಕಟ ಆಗತ್ತೆ, ಭಾವಭಕ್ತಿ ಆದ್ಮೇಲೆ ತಾನೇ ಪ್ರೇಮ ಭಕ್ತಿ ಪ್ರಕಟ ಆಗತ್ತೆ. ಹೀಗೆ ಹಂತ ಹಂತವಾಗಿ ಈ ಒಂದು ಭಕ್ತಿಯಲ್ಲಿ 3 ವಿಧಗಳನ್ನ ನಾವು ಕಾಣ್ತೇವೆ. ಆದ್ರೆ ನಮ್ಮ ಒಂದು ಅಂತಿಮ ಗುರಿ ಏನು? ಸೊ ಅಂತಿಮ ಗುರಿ ನಾವ್ ಯಾಕೆ ಸಾಧನಾ ಭಕ್ತಿ ಮಾಡ್ಬೇಕು? ಸೊ ನಮ್ಮ ಅಂತಿಮವಾದಂತ ಗುರಿ ಏನು ಅನ್ನೋದನ್ನ ನಾವು ಇನ್ ಮುಂದೆ ತಿಳಿತೇವೆ. ಈ ಒಂದು ಉಪವಿಭಾಗ ಅಂತ ಕರಿತೇವೆ. ಈ ಗ್ರಂಥದಲ್ಲಿ ನಾವು ಕಲಿತಾ ಇರುವಂತಹ ಭಾಗ ಯಾವುದು ಅಂತಂದ್ರೆ ಅದೇ ಭಗವದ್ ಭಕ್ತಿ ಭೇದ. ಅಂದ್ರೆ ಈ ಭಕ್ತಿ ಸೇವೆಯ ಪ್ರಭೇದಗಳನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ. ಈ ಶುದ್ಧ ಭಕ್ತಿ ಸೇವೆಯ ಪ್ರಭೇದಗಳು ಎಷ್ಟಿದೆ ಇಲ್ಲಿ ಅಂದ್ರೆ ಇವುಗಳನ್ನ 4 ವೇವ್ಸ್ ಅಂದ್ರೆ 4 ಲಹರಿಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ ಈ ಭಗವದ್ ಭಕ್ತಿಯಲ್ಲಿ. ಯಾವ್ದನ್ನ? ಈ ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಗ್ರಂಥದಲ್ಲಿ ಮೊದಲನೆಯ ಪೂರ್ವ ಭಾಗದಲ್ಲಿ 4 ಪ್ರಭೇದಗಳಿದೆ. ಆ 4 ಪ್ರಭೇದಗಳಲ್ಲಿ ನಾವು ಕಲಿತಾ ಇರುವಂತದ್ದು ಮೊದಲನೇ ಭಕ್ತಿ ಸಾಮಾನ್ಯ ಭಕ್ತಿ ಅಂತ ಹೇಳಿ. ಆ ಸಾಮಾನ್ಯ ಭಕ್ತಿ ಈ ಇಂಟ್ರೊಡಕ್ಷನ್ ಏನು ಈ ಪೀಠಿಕೆ ಇದೆಯೋ, ಪೀಠಿಕೆ ಮತ್ತೆ ಮೊದಲನೇ ಅಧ್ಯಾಯದಲ್ಲಿ ನಮ್ಗೆ ಸಾಮಾನ್ಯ ಭಕ್ತಿ ಕಾಣ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ಸಾಧನಾ ಭಕ್ತಿ ನಮ್ಗೆ ಎಲ್ಲಿ ಸಿಗುತ್ತೆ? ಈಗ ಏನ್ ನಾವು ಈ ಅಧ್ಯಾಯ ತಿಳ್ಕೊಳ್ತಾ ಇದ್ದೀವೋ, 2ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೂ ಕೂಡ ನಾವು ಸಾಧನಾ ಭಕ್ತಿಯ ಕುರಿತಾಗಿ ನಾವು ತಿಳಿದುಕೊಳ್ತೇವೆ. ಶ್ರೀಲ ರೂಪ ಗೋಸ್ವಾಮಿ ಅವರು ಮುಂದೆ ನಮಗೆ ಸಾಧನೆ ಅಂದ್ರೆ ಏನು, ಸಾಧನೆ ಮಾಡೋದು ಹೇಗೆ, ಸಾಧನೆಯಿಂದ ನಾವು ಭಕ್ತಿಯನ್ನ ಪಡೆಯೋದು ಹೇಗೆ ಅನ್ನೋದನ್ನ ಕೆಲವೊಂದು ತತ್ವಗಳ ಮೂಲಕ, ಕೆಲವೊಂದು ಅಂಗಗಳನ್ನ ನಮ್ಗೆ ತಿಳಿಸುವುದರ ಮೂಲಕ
ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ತುಂಬಾನೇ ದೊಡ್ಡದಾಗಿರುವಂತದ್ದು ಇದು. ಯಾಕಂದ್ರೆ ನಾವೆಲ್ಲರೂ ಕೂಡ ಈ ಪ್ರಾರಂಭಿಕ ಹಂತದಲ್ಲಿರುವಂತವ್ರು ಬರ್ಬೇಕಾಗಿರುವಂತದ್ದು ಸಾಧನೆಯ ಹಂತಕ್ಕೆ. ಆ ಹಂತ ತುಂಬಾನೇ ದೊಡ್ಡದಾಗಿರೋದ್ರಿಂದ ಅಲ್ಲಿ ತಿಳ್ಕೊಳ್ಬೇಕಾಗಿರುವಂತದ್ದು ತುಂಬಾ ಇರೋದ್ರಿಂದ 2ರಿಂದ 16ನೇ ಒಂದು ಅಧ್ಯಾಯದವರೆಗೂ ಕೂಡ ನಾವು ಈ ಸಾಧನಾ ಭಕ್ತಿ ಕುರಿತಾಗಿ ಕಾಣ್ತೇವೆ. ಮುಂದೆ ಭಾವಭಕ್ತಿ ಅನ್ನುವಂಥದ್ದು 17ರಿಂದ 18 ಅಧ್ಯಾಯದಲ್ಲಿ ಭಾವಭಕ್ತಿ ಕಾಣ್ತೇವೆ. ಆಮೇಲೆ ಪ್ರೇಮ ಭಕ್ತಿ ಇರುವಂತದ್ದು 19ನೇ ಅಧ್ಯಾಯ. ಸೊ ಇಲ್ಲಿ ನೀವು ನೋಡಿದಾಗ ಈ ಭಗವದ್ಭಕ್ತಿ ಭೇದ ಅಷ್ಟೇ ಅಲ್ಲ, ತುಂಬಾನೇ ಅಧ್ಯಾಯಗಳುಂಟು. 51 ಅಧ್ಯಾಯಗಳನ್ನ ನಾವು ಕಾಣ್ತೇವೆ. ಕೇವಲ ನಾವು ಈ ಭಗವದ್ಭಕ್ತಿ ಮಾತ್ರ ಮೊದಲೇ ಒಂದು ಭಾಗ ಅಂತ ಹೇಳ್ತೀವಲ್ಲ, ಸೊ ನೀವು ಪರಿವಿಡಿಯಲ್ಲಿ ನೋಡಿದಾಗ ಈ ಭಾಗ 1 ಮಾತ್ರ ನಮ್ಗೆ ಈ ಭಕ್ತಿ ಶಾಸ್ತ್ರಿಗೆ ಕೋರ್ಸ್ಗೆ ಇರುವಂತದ್ದು ಆಸ್ ಅ ಸಿಲೆಬಸ್. ಓಕೆ, ಸೊ ಇದನ್ನ ಮಾತ್ರ ನಾವು ಇಲ್ಲಿ ಕಲಿತೀವಿ. ಸಾಮಾನ್ಯ ಭಕ್ತಿ ನಾವು ಈಗಾಗಲೇ ತಿಳ್ಕೊಂಡಿವಿ. ಇನ್ನ ನೋಡೋಣ ಶಿಲ ಪ್ರಭುಪಾದವರು ಇದ್ ಕುರಿತಾಗಿ ಏನ್ ಹೇಳ್ತಾರೆ ಅಂತ. ಸೊ ಭಕ್ತಿಯ ಪ್ರಾರಂಭಿಕ ಹಂತ ಯಾರಾದ್ರೂ ಓದ್ತೀರಾ? ನಾನು ಓದ್ತೀನಿ ಮಾತಾಜಿ. ಭಕ್ತಿಯ ಪ್ರಾರಂಭಿಕ ಹಂತ. ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆಗೆ ಅರ್ಹನಾದ ವ್ಯಕ್ತಿಯನ್ನು ಅವನ ವಿಶಿಷ್ಟ ಅಭಿರುಚಿಗಳಿಂದ ವಿಭಾಗಿಸಬಹುದೆಂಬುದು ಈ ಸಂಬಂಧದಲ್ಲಿ ಶೀಲರೂಪ ಗೋಸ್ವಾಮಿಯವರು ನೀಡುವ ಸೂಚನೆಯಾಗಿದೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅಭಿರುಚಿ ಅನ್ನುವಂಥ ಪದವನ್ನ ಹೈಲೈಟ್ ಮಾಡಲಾಗಿದೆ. ಈ ಶುದ್ಧ ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆಗೆ ಅರ್ಹನಾದ ವ್ಯಕ್ತಿಯನ್ನು ಅವನ ವಿಶಿಷ್ಟ ಅಭಿರುಚಿಗಳಿಂದ ವಿಭಾಗಿಸಬಹುದಾಗಿದೆ ಅನ್ನೋದನ್ನ ಹೇಳ್ತಾರೆ. ಈ ಒಂದು ಭಕ್ತಿ ಅನ್ನುವಂಥದ್ದು, ಭಕ್ತಿಗೆ ಬೇಕಾಗಿರುವಂತದ್ದು ಏನು? ನಮ್ಗೆ ಭಕ್ತಿಗೆ ಬೇಕಾಗಿರುವಂತದ್ದು ರುಚಿ, ಅಭಿರುಚಿ ಅಂತ ಹೇಳುತ್ತೆ. ಹೀಗೆ ಈ ಭಕ್ತಿ ಸೇವೆಯಿಂದ ನಮ್ಗೆ ಅಭಿರುಚಿ ಬೆಳೆಯುತ್ತೆ. ಅಭಿರುಚಿಯಿಂದ ಮತ್ತೆ ಭಕ್ತಿ ಸೇವೆ ಏನಾಗುತ್ತೆ? ವೃದ್ಧಿ ಆಗುತ್ತೆ. ಸೊ ಇದು ಒಂದು ಸೈಕಲ್ ಅಂತ ಹೇಳ್ಬಹುದು ನಾವು. ಏನು? ಭಕ್ತಿ ಸೇವೆಯಿಂದ ಅಭಿರುಚಿ ಬೆಳೆಯುತ್ತೆ, ಅಭಿರುಚಿಯಿಂದ ಮತ್ತೆ ಭಕ್ತಿ ಸೇವೆ ಹೆಚ್ಚಾಗುತ್ತೆ. ಹೀಗೆ ಇದು ರೌಂಡ್ ಆಗಿ ತಿರುಗ್ತಾನೆ ಹೋಗುತ್ತೆ. ಭಕ್ತಿ ಸೇವೆ, ಅಭಿರುಚಿ, ಭಕ್ತಿ ಸೇವೆ, ಅಭಿರುಚಿ. ಸೊ ಇಲ್ಲಿ ನಾವು ನೋಡಿದಾಗ ಈಗ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಕೇಳುವಂತಹ ಪ್ರಶ್ನೆ ಏನು ಅಂತಂದ್ರೆ, ಹೇಗೆ ಬೀಜ ಮೊದ್ಲ ಮರ ಮೊದ್ಲ ಅಂತ ಸಾಮಾನ್ಯವಾಗಿ ಕೇಳ್ತಾರೆ. ಅದಕ್ಕೆ ಯಾರ ಹತ್ರನೂ ಕೂಡ ಉತ್ತರ ಇಲ್ಲ ಭಗವಂತನೊಬ್ಬನನ್ನ ಬಿಟ್ಟು. ಹಾಗೆ ಇಲ್ಲಿ ಶುದ್ಧ ಭಕ್ತಿ ಸೇವೆನ ಅಥವಾ ಅಭಿರುಚಿನ ಹೇಗೆ ಬಂತು? ಸರ್ಕಲ್ ಆಗಿ ಹೋಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ರುಚಿ ಬೇಕು. ರುಚಿ ಯಾವ ರುಚಿ? ಭಗವಂತನಲ್ಲಿ ರುಚಿ, ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವಂತಹ ರುಚಿ. ಯಾಕೆ ಈ ಎಲ್ಲ ಐಹಿಕ ಜಗತ್ತು ಹೀಗಿದೆ, ಯಾರಿಂದ ಬಂತು, ಹೇಗೆ ಬಂತು, ಇವುಗಳನ್ನೆಲ್ಲ ತಿಳ್ಕೊಳ್ಳುವಂತಹ ರುಚಿ. ಸೊ ಇದರಿಂದ ಏನಾಗುತ್ತೆ? ತಿಳಿದುಕೊಂಡಾಗ ಭಗವಂತ ಯಾರು ಅಂತ ತಿಳ್ಕೊಂಡಾಗ ಅವನಿಗೆ ಭಕ್ತಿ ಸೇವೆ ಪ್ರಾರಂಭ ಆಗುತ್ತೆ. ಸೊ ಭಕ್ತಿಯಲ್ಲಿ ಉನ್ನತೀಕರಿಸ್ಕೊಳ್ತಾನೆ. ಸೊ ಭಕ್ತಿಯಲ್ಲಿ ರುಚಿ ಹುಟ್ಟುತ್ತೆ. ಎಷ್ಟು ಅವನು ಭಕ್ತಿಯಲ್ಲಿ ಮುಂದೆ 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 ಹೋಗ್ತಾನೆ, ಎಷ್ಟು ಅವನಿಗೆ ಭಕ್ತಿಯಲ್ಲಿ ರುಚಿ ಬೆಳೆಯುತ್ತೋ ಒಂದು ಭಕ್ತಿ ಸೇವೆ ಅನ್ನುವಂಥದ್ದು ಇನ್ನ ಪ್ರಗತಿ ಹೊಂದುತ್ತಾ ಹೋಗುತ್ತೆ. ಸೊ ಎಷ್ಟು ಪ್ರಗತಿ ಹೊಂದುತ್ತೋ ಅಷ್ಟು ರುಚಿ ಹೆಚ್ಚಾಗುತ್ತೆ, ಅಭಿರುಚಿ ಹೆಚ್ಚಾಗುತ್ತೆ. ಸೊ ನೋಡಿ, ಭಕ್ತಿ ಸೇವೆ ಎಷ್ಟು ಹೆಚ್ಚು ಮಾಡ್ತಾನೋ ಅಷ್ಟು ಅಭಿರುಚಿ ಹೆಚ್ಚಾಗುತ್ತೆ. ಚೈತನ್ಯ ಮಹಾಪ್ರಭುಗಳು ಕೂಡ ಸೊ ಮೊದಲು ಹೆಂಗೆ ರುಚಿ ಬೆಳೆಸ್ಕೊಂಡಿದ್ರು ಹಾಗೇನೆ ಅವರ ಭಕ್ತಿ ಮತ್ತೆ ಹೆಚ್ಚು ಉನ್ನತೀಕರಿಸ್ತಾ ಹೋಯ್ತು. ನಾವು ಷಡ್ಗೋ ಸ್ವಾಮಿಗಳನ್ನ ನೋಡ್ತೇವೆ, ಅವರ ಭಕ್ತಿ ಅಭಿರುಚಿ ಮತ್ತೆ ಅವರ ಒಂದು ಭಕ್ತಿ ಮತ್ತೆ ಉನ್ನತೀಕರಿಸ್ತಾ ಹೋಯ್ತು. ಸೊ ಹೀಗೆ ರುಚಿ ಇದ್ದಾಗ ಭಕ್ತಿ ಸೇವೆ ಇರುತ್ತೆ, ಭಕ್ತಿ ಸೇವೆ ಇದ್ದಾಗ ರುಚಿ ಇರುತ್ತೆ. ಅಂತಂದ್ರೆ ಇಲ್ಲಿ ಯಾವ್ದು ಮೊದಲು ಬಂತು ಅನ್ನುವಂಥದ್ದಕ್ಕೆ ಪ್ರಶ್ನೆ ನಮ್ಗೆ ಹುಟ್ಟುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಯಾಕಂದ್ರೆ ಅಭಿರುಚಿ ಅನ್ನೋದು ಕೂಡ ತಾನಾಗಿ ಹುಟ್ಟಲ್ಲ, ಭಕ್ತಿ ಸೇವೆ ಅನ್ನುವಂಥದ್ದು ಕೂಡ ತಾನಾಗಿ ಹುಟ್ಟಲ್ಲ. ಹಾಗಾದ್ರೆ ಹುಟ್ಟೋದು ಎದರಿಂದ, ಹೇಗೆ ಹುಟ್ಟುತ್ತೆ? ಸೊ ಇದಕ್ಕೆ ನಾವು ಒಂದು ಪದವನ್ನ ಬಳಸ್ತೇವೆ, ಅದೇ ಅಜ್ಞಾತ ಸುಕೃತಿ ಅಂತ ನಾವು ಬಳಸ್ತೇವೆ. ಸೊ ಏನಿದು ಅಜ್ಞಾತ ಸುಕೃತಿ? ಸೊ ಮುಂದೆ ಪ್ರಭುಪಾದವರು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಸ್ಲೈಡ್ಗಳಲ್ಲಿ, ಮುಂದಿನ ಸ್ಲೈಡ್ಗಳಲ್ಲಿ. ಈ ಅಜ್ಞಾತ ಸುಕೃತಿ ಅನ್ನುವಂಥದ್ದು, ಅಜ್ಞಾತ ಅಂತಂದ್ರೆ ನಾವು ಅಜ್ಞಾನದಿಂದ ಅಥವಾ ನಮ್ಗೆ ಗೊತ್ತಿಲ್ಲದೆ ಅನ್ನುವಂತಹ ಪದವನ್ನ ನಾವು ಇಲ್ಲಿ ಬಳಸ್ತೇವೆ. ಗೊತ್ತಿಲ್ಲದೆ ಇರುವಂತದ್ದಂದ್ರೆ ಏನು ಅಂದ್ರೆ, ಇಲ್ಲಿ ಈ ಜ್ಞಾನ ಇಲ್ದೆ ಅಂತ ಅನ್ನೋದು ಕೂಡ ನಾವು ಹೇಳ್ಬೋದು. ಜ್ಞಾನ ಇಲ್ದೆ ಅಥವಾ ಪ್ರಜ್ಞೆ ಇಲ್ದೆ ಅಂತ ಅನ್ನಬಹುದು. ಅದಕ್ಕೆ ಅಜ್ಞಾತ ಅಥವಾ ಅಜ್ಞಾನ ಅಂತ ಕರೀತಾರೆ. ಆಕ್ಚುಲಿ ಅದು ಶಬ್ದ ಅಜ್ಞಾತ ಅಂತ, ಜ್ಞಾನವಿಲ್ಲದೆ ಅಥವಾ ನಮ್ಗೆ ಅರಿವೇ ಇಲ್ದೆ. ಮತ್ತೆ ಸುಕೃತಿ ಅನ್ನುವಂಥದ್ದೇನು? ಧರ್ಮನಿಷ್ಠೆ ಅಂತ. ಸೊ ಜ್ಞಾನವಿಲ್ಲದೆ ಧರ್ಮನಿಷ್ಠೆಯನ್ನ ಮಾಡಿರುವಂಥದ್ದು.
ಪ್ರಜ್ಞೆ ಇಲ್ಲದೆ ಧರ್ಮನಿಷ್ಠೆಯನ್ನ ಮಾಡಿರುವಂತದ್ದು. ಏನಿದು ಪ್ರಜ್ಞೆ ಇಲ್ಲದೆ ಧರ್ಮನಿಷ್ಠೆ ಹೇಗೆ ಸಾಧ್ಯ ಇದೆ? ಈಗ ನಾನ್ ಭಕ್ತಿ ಮಾಡ್ತಾ ಇದ್ದಾನೆ, ಪ್ರಜ್ಞೆ ಇಟ್ಕೊಂಡ್ ಮಾಡ್ತಾ ಇದ್ದಾನೆ. ಸೊ ನಾನು ಟೆಂಪಲ್ಗೆ ಹೋಗ್ತಾ ಇದ್ದಾನೆ, ಪ್ರಜ್ಞೆ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಹೌದು ತಾನೆ? ಸೊ ಇದೆ, ನಿಮ್ಗೆ ಒಂದ್ ಸ್ವಲ್ಪ ಅವೇರ್ನೆಸ್ ಇದೆ ಭಗವಂತನ ಕುರಿತಾಗಿ. ಹಾಗಾದ್ರೆ ಇದು ನನಗೆ ಅರಿವಿಲ್ಲ, ನಾನು ಭಕ್ತಿ ಮಾಡ್ತಾ ಇದ್ದೇನೆ ಅಂದ ಹಾಗೆ ತಾನೆ ಅಜ್ಞಾತ ಸುಕೃತಿ ಅಂದ್ರೆ? ನನಗೆ ಅರಿವಿಲ್ಲ, ನನಗೆ ಗೊತ್ತಿಲ್ಲ, ನಾನು ಭಕ್ತಿ ಮಾಡ್ತಾ ಇದ್ದೇನೆ ಅಂದ ಹಾಗೆ. ಸೊ ಇದು ಸುಕೃತಿ. ನಾವೇನೋ ಒಂದು ಧರ್ಮನಿಷ್ಠೆಯನ್ನ ಎಲ್ಲಿಂದನೋ ಪಡ್ಕೊಳ್ತಾ ಇದ್ದೇವೆ. ಅದಕ್ಕೇನಂತ ಕರಿತೇವೆ, ಒಂದು ಸಕಾರಾತ್ಮಕವಾದಂತಹ ಕಂಪನಗಳನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಸೊ ಎಲ್ಲಿಂದ ಬರ್ತಾ ಇದೆ ನಮ್ಗೆ ಇದು ಕಂಪನ? ಎಲ್ಲಿಂದ ಬರುತ್ತೆ? ಸೊ ಇದೇ ಆ ಒಂದು ಅಜ್ಞಾತ ಸುಕೃತಿಗೆ ಕಾರಣ. ಎಲ್ಲಿಂದ ಬರ್ತಾ ಇದೆ? ಸೊ ನೋಡಿ, ತುಂಬಾನೇ ವೈಶಿಷ್ಟ್ಯವಾಗಿರುವಂತದ್ದು, ತುಂಬಾ ಗಮನವಿಟ್ಟು ಕೇಳಿ. ಈಗ ಒಬ್ಬ ಭಕ್ತ ಹೂವನ್ನ ತೆಗೆದುಕೊಳ್ಳಿಕ್ ಹೋಗ್ತಾನೆ ಮಾರುಕಟ್ಟೆಗೆ ಒಳ್ಳೇದಾಗಿರುವಂತ ಹೂಗಳನ್ನ ತೆಗೆದುಕೊಂಡು ಬರ್ತಾನೆ. ಸೊ ತೆಗೆದುಕೊಂಡು ಬಂದು ಅವನು ಟೆಂಪಲ್ಗೆ ಹೋಗ್ತಾನೆ. ಸೊ ಟೆಂಪಲ್ಗೆ ಹೋಗಿ ಆ ಹೂವುಗಳನ್ನ ಕೃಷ್ಣನಿಗೆ ಏರಿಸ್ತಾನೆ, ಕೃಷ್ಣನ್ಗೆ ಕೊಡ್ತಾನೆ, ಮಾಲೆ ಮಾಡ್ತಾನೆ. ಅದನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಮುಂಚಿನ ಪ್ರಜ್ಞೆಯಲ್ಲಿ ಇರುವಂತಹ ಭಕ್ತ ಯಾರು ಟೆಂಪಲ್ಗೆ ಹೋಗ್ತಾ ಇದ್ದಾರೋ ಅವನಿಗೆ ಅರಿವಿದೆ, ನಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಂತ ಅರಿವಿದೆ. ಆದ್ರೆ ಇಲ್ಲಿ ಅರಿವು ಯಾರಿಗೆ ಇಲ್ಲ ಅಂತಂದ್ರೆ, ಈ ಹೂವು ಬೆಳಿತಾ ಇರೋರಿಗೆ ಅರಿವಿಲ್ಲ, ಮತ್ತೆ ಜೊತೆಗೆ ಯಾರು ಮಾರ್ತಾ ಇದ್ದಾರೋ ಅವ್ರಿಗೆ ಅರಿವಿಲ್ಲ. ಸೊ ಅರಿವಿಲ್ಲ ಅಂದ್ರೆ ಏನು? ಅವ್ರು ಬೆಳಿತಾ ಇರೋದು ಭಗವಂತನಿಗೆ ತಾನೆ. ಸೊ ಎಲ್ಲ ಹೂಗಳನ್ನ ಭಗವಂತನಿಗೇನೆ ಬಳಸ್ತಾರಂತ ಏನ್ ಗ್ಯಾರಂಟಿ? ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಇರೋರು ಎಲ್ರು ಕೂಡ ಟೆಂಪಲ್ಗೆನೆ ಹೂವನ್ನ ಕೊಡಲ್ಲ. ಫಂಕ್ಷನ್ ಕೊಡ್ತಾರೆ, ಕೆಲವೊಂದು ಕಾರ್ಯಕ್ರಮಗಳಿರುತ್ತೆ, ಎಲ್ಲ ಕಡೆಗೂ ಅದು ವಿತರಣೆ ಆಗ್ತಾ ಇರುತ್ತೆ ಆ ಹೂಗಳು. ಆದ್ರೆ ಇಲ್ಲಿ ಯಾವ ವ್ಯಕ್ತಿ ಆ ಹೂಗಳನ್ನ ತಗೊಂಡು ಹೋಗ್ತಾನೋ ಭಗವಂತನಿಗೆ ಅದನ್ನ ಕೊಡ್ತಾನೆ. ಸೊ ಭಗವಂತನಿಗೆ ಅದು ನೈವೇದ್ಯ ರೂಪ, ಭಗವಂತ ಅದನ್ನ ಸ್ವೀಕರಿಸ್ತಾನೆ. ಸೊ ಭಗವಂತ ಆ ಭಕ್ತನ ಒಂದು ಹೂವನ್ನ ಸ್ವೀಕರಿಸಿದಾಗ ಯಾರ್ಯಾರ ಮೂಲಕ ಅದು ಎಲ್ಲ ಬಂತೋ ಅವರಿಗೆ ಅಜ್ಞಾತ ಸುಕೃತಿ ಆಗತ್ತೆ ಅಂತ ಹೇಳಿ. ಸೊ ಇಲ್ಲಿ ಯಾರು ಮಾರಾಟ ಮಾಡ್ತಾ ಇದ್ನೋ ಅವನಿಗೂ ಕೂಡ ಆ ಒಂದು ಭಕ್ತಿಯಲ್ಲಿ ಸ್ವಲ್ಪ ಪಾಲು ಅವನಿಗೆ ಹೋಗುತ್ತೆ. ಅರಿವಿಲ್ಲದೆ ಹೋಯ್ತು, ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ ಇವ್ರು ಎಲ್ಲಿ ಕೊಟ್ಟಿದ್ದಾರೆ ಅಂತ. ಆಮೇಲೆ ಯಾರು ಬೆಳೆದ್ರೋ ಅವ್ರಿಗೂ ಕೂಡ ಹೋಯ್ತು. ಇದೇ ಅಜ್ಞಾತ ಸುಕೃತಿ. ನನಗೆ ಅರಿವಿಲ್ಲದೆ ನಾವು ಧರ್ಮನಿಷ್ಠೆಯಿಂದ ವರ್ತಿಸ್ತಾ ಇದ್ದೀವಿ ಅಂತ ಹೇಳಿ. ಸೊ ನನ್ಗೆ ಅರಿವಿಲ್ಲ. ಈಗ ಕೆಲವೊಬ್ರು ಹಣ್ಣನ್ನ ಮಾರ್ತಾರೆ. ಸೊ ಉದಾಹರಣೆಗೆ ನೀವು ಪೇರು ಹಣ್ಣನ್ನು ಅಥವಾ ಆರೆಂಜು ಸೊ ಏನಾದ್ರು ಬೆಳಿತಾ ಇದ್ರಿ, ಮಾರ್ತಾ ಇದ್ರಿ ಅನ್ಕೊಳ್ರಿ ಹಣ್ಣನ್ನ. ಸೊ ಒಬ್ಬ ಭಕ್ತ ಬಂದು ನಿಮ್ಮಿಂದ ಹಣ್ಣನ್ನ ಖರೀದಿ ಮಾಡ್ಕೊಂಡು ಅವನು ಟೆಂಪಲ್ಗೆ ಹೋಗಿ ಅದನ್ನ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಫಲವನ್ನ ಅರ್ಪಿಸ್ತಾನೆ ಭಗವಂತನಿಗೆ. ಸೊ ಇಲ್ಲಿ ಯಾರ್ಯಾರ ಮೂಲಕ ಆ ಫಲ ಭಗವಂತನಿಗೆ ಹೋಯ್ತು. ಸೊ ಇಲ್ಲಿ ಕೇವಲ ನೀವು ಪಾತ್ರಧಾರಿ ಅಷ್ಟೇ ಅಲ್ಲ, ಯಾರಿಂದ ಮಾರಾಟ ಆಗಿದೆಯೋ ಆ ವ್ಯಕ್ತಿನೂ ಕೂಡ, ಮತ್ತೆ ಯಾರು ಅದನ್ನ ಬೆಳೆದ್ರೋ ಆ ವ್ಯಕ್ತಿಯೂ ಕೂಡ. ಇಲ್ಲಿ ನನಗಂದ್ರೆ ನೇರವಾಗಿ ನಾನು ನೇರವಾಗಿ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ಆದ್ರೆ ಪರೋಕ್ಷವಾಗಿ ಅರ್ಪಿಸ್ತಾ ಇರುವಂತವ್ರು ಯಾರ್ಯಾರು? ಅದೇ ಬೆಳೆದವರು ಮತ್ತೆ ಅದನ್ನ ಮಧ್ಯದಲ್ಲಿ ಮಾರಾಟ ಮಾಡುವಂಥವನು. ಆದ್ರೆ ಬೆಳೆದವನು ಮಧ್ಯದವನಿಗೆ ಮಾರಾಟ ಮಾಡುವಾಗ ಇವ್ರಿಗೆ ಆ ಸುಕೃತಿ ಬರ್ಬೇಕು ಅಂತಂದ್ರೆ, ಆ ಧರ್ಮ ನಿಷ್ಠೆ ಬರ್ಬೇಕು ಅಂತಂದ್ರೆ ಹೇಗೆ ಧರ್ಮನಿಷ್ಠೆ ಯಾವಾಗ ಬರುತ್ತೆ ಗೊತ್ತಾ? ಆ ಸಕಾರಾತ್ಮಕ ಕಂಪನ ನಮ್ಮಲ್ಲಿ ಇದ್ದಾಗ ಮಾತ್ರ. ಯಾರು? ಆ ಭಕ್ತನಲ್ಲಿ ಇದ್ದಾಗ. ಈಗ ಒಳ್ಳೆಯ ನಾವು ಏನನ್ನ ಮಾಡ್ಬೇಕು, ಏನನ್ನ ಮಾಡ್ಬಾರ್ದು ಅಂತ ಹೇಳಿ ಕೆಲವೊಂದಿರುತ್ತೆ. ಈಗ ಆ ವ್ಯಾಪಾರಸ್ಥ ಒಂದು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಉದ್ದೇಶದಿಂದ ಯಾವುದೇ ಮೋಸ ಮಾಡದೆ ಹಣ್ಣನ್ನ ಯಾವುದೇ ಮಾರಾಟಗಾರಿ, ಯಾವುದೇ ಒಬ್ಬ ಗ್ರಾಹಕ ಇರ್ಬೋದು, ಆ ಗ್ರಾಹಕನಿಗೆ ಕೊಟ್ಟಾಗ ಏನಾಗುತ್ತೆ? ಆ ಗ್ರಾಹಕ ಅವನಿಗೆ ಒಂದು ಒಳ್ಳೆಯ ಕಂಪನವನ್ನ ಕೊಡ್ತಾನೆ. ಸೊ ಎಷ್ಟು ಒಳ್ಳೆಯ ಹಣ್ಣನ್ನ ಕೊಟ್ಟಿದ್ದಾನೆ, ಸೊ ಅದು ಕಡಿಮೆ ಬೆಲೆಯಲ್ಲಿ, ಸೊ ನೆಕ್ಸ್ಟ್ ಟೈಮ್ ನಾನು ಇನ್ನಿಂದಾನೇ ತಗೊಳ್ಬೇಕು. ಸೊ ಹೀಗೆ ತಗೊಂಡು ಹಣ್ಣನ್ನ ಅರ್ಪಿಸಿದಾಗ ಅವು ಸಕಾರಾತ್ಮಕ ಕಂಪನ ಮತ್ತೆ ಆ ಮಾರಾಟಗಾರನಿಗೆ ಹೋಗುತ್ತೆ. ಆ ಮಾರಾಟಗಾರ ಪಡೆದಿರುವಂತದ್ದು ಏನಿಲ್ಲಿ? ಅಜ್ಞಾತ ಸುಕೃತಿ. ಅಂದ್ರೆ ಆ ಭಕ್ತನಿಂದ ಏನು ಪಡೆದ? ಅವನು ಧಾರ್ಮಿಕ ನಿಷ್ಠೆಯನ್ನ ಪಡೆದ. ಹಾಗಾಗಿ ಅವನ ಅಕೌಂಟಿಗೆ ಕೆಲವೊಂದು ಈ ಒಂದು ಧಾರ್ಮಿಕ ಕರ್ಮಗಳು ಹೋಗುತ್ತೆ. ಮತ್ತೆ ಬೆಳೆದವನು ಕೂಡ ಸೊ ಎಲ್ರಿಗೂ ಇದು ಒಳ್ಳೇದಾಗ್ಲಿ ಅಂತ ಬೆಳೆದಾಗ, ಅಥವಾ ನನ್ಗೆ ಕೇವಲ ಲಾಭಕ್ಕಾಗಿ ಈಗ ಏನೇನೋ ಕೆಮಿಕಲ್ ಹಾಕಿ ಬೆಳಿತಾರೆ ಆ ತರ ಎಲ್ಲ ಬಿಟ್ಬಿಟ್ಟು ಸೊ ಕೇವಲ ಇತರ ಒಂದು ಕಲ್ಯಾಣಕ್ಕಾಗಿ ಮಾಡಿರುವಂತಹ ಕಾರ್ಯದಿಂದ ಅವ್ರ ಇತರರಿಂದ ಅಜ್ಞಾತ ಸುಕೃತಿಯನ್ನ ಬಯಸ್ತಾರೆ, ಪಡ್ಕೊಳ್ತಾರೆ. ಸೊ ಹೀಗೆ ಒಬ್ರಿಂದ ಒಬ್ರಿಗೆ ಈ ಮಾಡಿರುವಂತಹ, ನಾನು ಖರೀದಿ ಮಾಡಿರುವಂತದ್ದು ನಾನು ಭಗವಂತನಿಗೆ ಕೊಟ್ಟಿರುವಂತಹ ಈ ಮಧ್ಯದಲ್ಲಿ ಏನು ಎಷ್ಟು ಜನರಿಗೆ ಈ ಒಂದು ಧರ್ಮನಿಷ್ಠೆಯ ಹಂಚಿಕೆ ಆಗಿರುತ್ತೆ.
ಹೀಗೆ ಈ ಧರ್ಮನಿಷ್ಠೆ ಹಂಚಿಕೆ ಸಿಗೋದು ಯಾರಿಂದ ಅಂತಂದ್ರೆ ಈ ಅಜ್ಞಾತ ಸುಕೃತಿ ಅವರಿಗೆ ಸಿಗೋದು ಯಾರಿಂದ ಅಂತಂದ್ರೆ ಅದು ಭಕ್ತನಿಂದ ಅಂತ ಹೇಳ್ತೇವೆ. ಇಲ್ಲಿ ಈ ಒಂದು ಏನು ಭಕ್ತಿ ಸೇವೆ ಅನ್ನೋದು ಒಂದ್ ಕಡೆ ಇದೆಯೋ, ಮತ್ತೆ ಇನ್ನೊಂದೇನಿದೆ ಇಲ್ಲಿರುವಂತದ್ದು ಆಕರ್ಷಣೆ ಅಂತ ಕರಿತೀವಿ, ಅಟ್ರಾಕ್ಷನ್ ಅಥವಾ ಇದಕ್ಕೆ ರಾಗ ಅಂತ ಕರಿಬಹುದು. ಮತ್ತೆ ಇನ್ನೊಂದು ರೀತಿಯಿಂದ ಇದು ಅಭಿರುಚಿ, ಶ್ರೀಲ ಪ್ರಭುಪಾದ್ ಅವರು ಕೊಟ್ಟಿರುವಂತಹ ಶಬ್ದ ಅಭಿರುಚಿ. ಸೊ ಭಕ್ತಿ ಸೇವೆ, ಅಭಿರುಚಿ. ಸೊ ಈ ಎರಡು ಅಭಿರುಚಿಯಿಂದಾನೇ ಭಕ್ತಿ ಸೇವೆ ಇದೆ, ಭಕ್ತಿ ಸೇವೆಯಿಂದಾನೇ ಅಭಿರುಚಿ ಇದೆ ಅಂತ ಹೇಳಿ ಸರ್ಕಲ್ ಅಲ್ಲಿ ಹೋದಾಗ ಈ ಅಭಿರುಚಿ ಆದ್ರೂ ಬರ್ಬೇಕು, ಭಕ್ತಿ ಸೇವೆ ಆದ್ರೂ ಬರ್ಬೇಕು. ಆ ರುಚಿ ಬರ್ಬೇಕಂದ್ರೆ ಹೇಗೆ ಬರುತ್ತೆ? ಅದೇ ಭಕ್ತರ ಒಂದು ಸಂಘದಿಂದ ಬರುತ್ತೆ, ಆ ಭಕ್ತರ ಭಕ್ತಿ ಸೇವೆಯಿಂದ ಬರುತ್ತೆ. ಹಾಗಾಗಿ ಯಾರಿಗೆಲ್ಲ ಸಿಗುತ್ತೆ ಇದು? ಸೊ ತುಂಬಾನೇ ವಿರಳವಾಗಿ ಸಿಗುವಂತದ್ದು, ಎಲ್ಲಿಗೂ ಕೂಡ ಇದು ಒದಗ್ಲಿಕ್ಕಿಲ್ಲ. ಸೊ ಎಲ್ಲೋ ಒಂದು ನಾವು ಇಂತ ಕಾರ್ಯಗಳ ಮಾಡಿರೋದ್ರಿಂದ ನಮಗೆ ಭಕ್ತಿ ಸೇವೆಗೆ ಬರ್ಲಿಕ್ಕಾಗತ್ತೆ. ಸೊ ನಾವು ಎಲ್ಲ ಇಲ್ಲಿ ಭಕ್ತಿಯಲ್ಲಿ ಇದೀವಿ ಅಂದ್ರೆ ಎಷ್ಟೊಂದು ಅಜ್ಞಾತ ಸುಕೃತಿ ನಮ್ಮಲ್ಲಿ ಇರ್ಬಹುದು. ಸೊ ಯಾವ್ದೋ ರೀತಿಯಿಂದ ನಾವು ಒಳ್ಳೇದಕ್ಕಾಗಿ ಮಾಡಿರ್ಬಹುದು, ಅಥವಾ ಏನೇ ಹಿಂದಿನ ಜನ್ಮದಲ್ಲಿ ನಾವು ಹೇಳ್ತಾ ಇರುವಂತದ್ದು. ಸೊ ಮುಂದೆ ಅದು ಶ್ರೀಲ ಪ್ರಭುಪಾದ್ ಅವ್ರು ಹೇಳ್ತಾರೆ. ಸೊ ಹೀಗೆ ಹಿಂದಿನ ಜನ್ಮದಿಂದ ಇದು ಕ್ಯಾರಿ ಫಾರ್ವರ್ಡ್ ಆಗಿ ಬಂದಿರುವಂತದ್ದು. ಈ ತರನಾದಂತಹ ಸುಕೃತಿಗಳನ್ನ, ಧರ್ಮ ನಿಷ್ಠೆಗಳ ಕಾರ್ಯಗಳನ್ನ ಮಾಡೋದ್ರಿಂದ ನಾವು ಅರಿವಿಲ್ದೇನೆ ಈ ಒಂದು ಭಕ್ತಿ ಸೇವೆಯನ್ನ ನಾವು ಪಡ್ಕೊಳ್ತೀವಿ ಅನ್ನೋದು ನಾವು ತಿಳ್ಕೋಬಹುದು. ಮತ್ತೆ ಈ ಅಜ್ಞಾತ ಒಂದು ಸುಕೃತಿಯಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ತಮ್ಮ ಒಂದು ಪುಸ್ತಕದಲ್ಲಿ ನಮ್ಗೆ ತಿಳಿಸ್ತಾರೆ ಈ ಅಜ್ಞಾತ ಸುಕೃತಿ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ. ಇಲ್ಲಿ ಇನ್ನೊಂದು ಈ ಉದಾಹರಣೆಯನ್ನ ನೋಡೋದಾದ್ರೆ ಅಜ್ಞಾತ ಸುಕೃತಿ ಯಾವ ತರ ಬರುತ್ತೆ? ಕೇವಲ ಹಣ್ಣುಗಳನ್ನ ಇದನ್ನ ಹೂಗಳನ್ನ ತಗೊಳ್ಳೋದ್ರಿಂದ ಅಲ್ಲ ಬೇರೆ ರೀತಿಯಿಂದನು ನಾವು ನೋಡೋದಾದ್ರೆ, ಈಗ ಕೃಷ್ಣ ಪ್ರಜ್ಞಾ ಆಂದೋಲನ ಎಲ್ಲ ಕಡೆಗೆ ಸಂಕೀರ್ತನೆಯನ್ನ ಮಾಡುತ್ತೆ. ಎಲ್ಲ ಕಡೆಗೂ ನೋಡಿದಾಗ ನೀವು ಎಲ್ಲೇ ಇರ್ರಿ ಭಕ್ತರನ್ನ ಕಂಡಾಗ ಜಪ ಮಾಡೋದು ಕಾಣುತ್ತೆ. ಸೊ ನಮಗೆ ಒಂದ್ಸಲಿ ಅನಿಸ್ಬಹುದು, ಯಾಕೆ ಇದು ಓವರ್ ಆಗ್ಲಿಲ್ವಾ? ಸೊ ಎಲ್ರಿಗೂ ಕೂಡ ಹೆಚ್ಚು ಎದ್ದು ಕಾಣೋ ಹಾಗೆ ಇವ್ರು ಮಾಡ್ತಾ ಇಲ್ವಾ ಕಾರ್ಯಗಳನ್ನ ಅಂತ ಅನ್ಸುತ್ತೆ. ಅಲ್ಲ, ಇಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಸೊ ಇದೇ ಅಜ್ಞಾತ ಸುಕೃತಿಯನ್ನ ನಾವು ಕೊಡ್ತಾ ಇದ್ದೇವೆ, ಗೊತ್ತಿಲ್ಲದೆ ನಾವು ಕೊಡ್ತಾ ಇದ್ದೇವೆ. ನಾವು ಹಾಗೆ ಬಂದಿರೋದು ನಾವು ಕೂಡ ಭಕ್ತಿ ಸೇವೆಯಲ್ಲಿ. ನೀವು ನೆನಪು ಮಾಡ್ಕೊಂಡು ನೋಡಿ, ಹೇಗೆ ಬಂದಿರೋದು ನೀವು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಅಜ್ಞಾತ ಸುಕೃತಿಯಿಂದ. ಈಗ ಏನೋ ಭಕ್ತರು ಜಪ ಮಾಡ್ತಾ ಇರ್ತಾರೆ, ಆ ಭಕ್ತರು ಜಪ ಮಾಡೋದನ್ನ ನಾನು ಕೇಳಿಸ್ಕೊಳ್ತೇನೆ. ಸೊ ಕೇಳಿ ಏನಾಗುತ್ತೆ? ಕೆಲವೊಮ್ಮೆ ಉದ್ದೇಶ ಪೂರ್ವಕವಾಗಿ ಕೇಳ್ಬೋದು, ಕೇಳಲಿಕ್ಕಿಲ್ಲ. ಸೊ ಹೇಗೆ ಆ ಒಂದು ಕೇಳಿಸ್ಕೊಳ್ಳೋದ್ರಿಂದ ನಾನು ಏನಾಗ್ತಾ ಇದ್ದೇನೆ, ಆ ಧರ್ಮ ನಿಷ್ಠೆಯಲ್ಲಿ ಬಂದಿದ್ದೇನೆ. ಅದಕ್ಕಾಗಿ ಆ ಒಂದು ಸುಕೃತಿಯನ್ನ ನಾವು ಇತರ ಜೀವಿಗಳಿಗೂ ಕೊಡ್ಬೇಕು ಅಂತ ಹೇಳಿ, ಅದಕ್ಕಾಗಿ ನಾವು ಜೋರಾಗಿ ಜಪವನ್ನ ಮಾಡುವಂತದ್ದಾಗಿರ್ಬೋದು. ಸಂಕೀರ್ತನೆ ಎಲ್ಲ ನಗರಗಳಲ್ಲಿ, ರೋಡ್ಗಳಲ್ಲಿ ನಾವು ಮಾಡ್ತೇವೆ. ಸೊ ಕೆಲವೊಬ್ರು ಕೇವಲ ನೋಡಲ್ಲಿ ಹರೇ ಕೃಷ್ಣ ದವ್ರು ಹೋಗ್ತಾ ಇದ್ದಾರೆ, ಕೇವಲ ಹರೇ ಕೃಷ್ಣದವ್ರು ಹೋಗ್ತಾ ಇದ್ದಾರೆ ಅಂದದಕ್ಕೇನೆ ಯಾವ್ದೇ ತರನಾದಂತಹ ಒಂದು ಅಜ್ಞಾತ ಸುಕೃತಿ ಅವರಿಗೆ ಧರ್ಮನಿಷ್ಠೆ ಅವರಲ್ಲಿ ಬರುತ್ತೆ. ಹೀಗೆ ಈ ಜನ್ಮದಲ್ಲಾಗ್ಲಿ, ಇದನ್ನು ಕೂಡ ಮುಂದಿನ ಜನ್ಮದಲ್ಲಾದ್ರೂ ಕೂಡ ಆ ಧರ್ಮನಿಷ್ಠೆ ಅನ್ನೋದ್ರಿಂದ ಭಕ್ತಿ ಜಾಗೃತ ಆಗತ್ತೆ. ಹಾಗಾಗಿ ಈ ಎಲ್ಲಾ ರಥಯಾತ್ರೆಗಳನ್ನ ನೋಡ್ತೇವೆ, ಯಾತ್ರೆಗಳನ್ನ ಹಮ್ಕೊಳ್ಳೋದನ್ನ ನೋಡ್ತೇವೆ, ಜಪ ಮಾಡೋದನ್ನ, ಸಂಕೀರ್ತನೆಯನ್ನ ಮಾಡೋದನ್ನ, ಜೋರಾಗಿ ಮಾಡೋದನ್ನ, ಮತ್ತೆ ನೃತ್ಯವನ್ನ ಭಗವಂತನಿಗಾಗಿ ಮಾಡೋದನ್ನ. ಸೊ ಇವುಗಳಲ್ಲಿ ಒಂದು ರೀತಿಯಿಂದ ಯಾರು ಭಕ್ತಿಯಲ್ಲಿಲ್ವೋ ಅವ್ರಿಗೆ ಒಂದಿಲ್ಲ ಒಂದ್ ರೀತಿಯಲ್ಲಿ ಅವ್ರಿಗೇ ಗೊತ್ತಿಲ್ಲದೆ ಅಜ್ಞಾತ ಸುಕೃತಿಯಿಂದ ಅವರು ಧರ್ಮನಿಷ್ಠೆಯಲ್ಲಿ ಬರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಬೀಜವನ್ನ, ಈ ಒಂದು ಅಭಿರುಚಿ ಅನ್ನುವಂಥದ್ದು ನಮ್ಮಲ್ಲಿ ಹುಟ್ಟೋದೇ ಅವರಿಂದ. ಇಲ್ಲ ಅಂತಂದ್ರೆ ಈ ಒಂದು ಪ್ರಜ್ಞೆ ಅನ್ನೋದೇನಿದೆ ಅದು ಮುಂದೆ ನಾವು ನೋಡೋಣ. ಸೊ ಹೀಗೆ ಇನ್ನೊಂದು ನಾವು ಇಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳೋದನ್ನ ಅದನ್ನ ಒಂದು ನಾವು ತಿಳಿದುಕೊಳ್ಳೋಣ. ಈ ಭಕ್ತಿ ವಿನೋದ್ ಠಾಕೂರ್ ಅವರು ನಮ್ಗೆ ಈ 3 ತರ ಸುಕೃತಿಗಳು 3 ತರನಾಗಿದೆ ಅನ್ನೋದನ್ನ ನಮ್ಗೆ ತಿಳಿಸ್ತಾರೆ. ಸೊ ಯಾವ್ಯಾವ್ದದು ಅಂದ್ರೆ, ಒಂದು ಕರ್ಮೋನ್ಮುಖ ಸುಕೃತಿ, ಎರಡನೇದು ಜ್ಞಾನೋನ್ಮುಖ ಸುಕೃತಿ, ಮತ್ತೆ ಮೂರನೇದು ಭಕ್ತಿಯೋನ್ಮುಖ ಸುಕೃತಿ ಅಂತ ಹೇಳ್ತಾರೆ. ಸೊ ಕರ್ಮೋನ್ಮುಖ ಸುಕೃತಿ ಅಂತಂದ್ರೆ ಇಲ್ಲಿ ಫಲಪ್ರದ ಚಟುವಟಿಕೆಗಳಿಂದ ಪಡೆದಿರುವಂತಹ ಧರ್ಮನಿಷ್ಠೆ. ಈಗ ಉದಾಹರಣೆಗೆ ನಾನು ಹೇಳ್ದೆ, ಆ ವ್ಯಾಪಾರಸ್ಥ ಹಣ್ಣನ್ನು ಮಾರ್ತಾ ಇದ್ದಾನೆ. ಸೊ ಯಾತಕ್ಕಾಗಿ ಮಾಡ್ತಾ ಇದ್ದಾನೆ? ಫಲಪ್ರದ ಚಟುವಟಿಕೆ ಇದೆ. ಆದ್ರೆ ಆ ಹಣ್ಣನ್ನ ನಾನ್ ತಗೊಂಡು ಏನ್ ಮಾಡ್ದೆ? ನಾನ್ ತಗೊಂಡು ಭಗವಂತನಿಗೆ ಅರ್ಪಿಸಿ ಮತ್ತೆ ಅದನ್ನ ನೈವೇದ್ಯ ರೂಪದಲ್ಲಿ ತಗೊಂಡೆ. ಸೊ ಇಲ್ಲಿ ಏನಾಯ್ತು? ಸೊ ಕರ್ಮೋನ್ಮುಖವಾದಂತಹ ಫಲಪ್ರದ ಚಟುವಟಿಕೆ ಇದ್ರೂ ಕೂಡ ಆ ಧರ್ಮನಿಷ್ಠೆ ಅವನಲ್ಲಿ ಇದೆ. ಸೊ ಅದರಿಂದ ಅವನಿಗೆ ಸುಕೃತಿ ಬಂತು. ಮತ್ತೆ ಈ ಜ್ಞಾನೋನ್ಮುಖ ಎರಡನೆಯದಾಗಿರುವಂತಹ ಒಂದು ಸುಕೃತಿ. ಜ್ಞಾನೋನ್ಮುಖ ಅಂತಂದ್ರೆ ಜ್ಞಾನವನ್ನ ಇದರಲ್ಲಿ ಬಿತ್ತುವಂಥದ್ದು, ಜ್ಞಾನದ ಕೃಷಿಯನ್ನ ಮಾಡುವಂಥದ್ದು. ಸೊ ಇದರಿಂದ ಇನ್ನೂ ಕೂಡ ಧರ್ಮನಿಷ್ಠೆ ಜಾಗೃತವಾಗುವಂಥದ್ದು. ಈಗ ಕೆಲವೊಬ್ರು
ನಿಮ್ಗೆ ವಿಡಿಯೋಗಳನ್ನ ಕಳಿಸೋದುಂಟು, ಜ್ಞಾನಗಳದ್ದು ಕೆಲವೊಂದು ಮೆಸೇಜಸ್ ಗಳನ್ನ ಫಾರ್ವರ್ಡ್ ಮಾಡ್ತಾರೆ ಜ್ಞಾನದ ಕುರಿತಾಗಿ, ಭಗವಂತನ ಕುರಿತಾಗಿ, ಭಗವದ್ಗೀತೆಯಲ್ಲಿ ಇರುವಂತದ್ದು. ಸೊ ಅದನ್ನ ನೀವು ಓದಿಬಿಟ್ಟು ಅದರಿಂದ ಏನಾದ್ರೂ ನೀವು ಸ್ವಲ್ಪ ಆದ್ರೂ ನಿಮ್ಮಲ್ಲಿ ಜ್ಞಾನ ಜಾಗೃತ ಆದ್ರೆ ಭಗವಂತನ ಕುರಿತಾಗಿ, ಸೊ ಅದು ಕೂಡ ಒಂದು ಧರ್ಮನಿಷ್ಠೆನೆ ಅಂತ ಹೇಳ್ತಾರೆ. ಯಾರೋ ಈಗ ನಿಮ್ಗೆ ಭಗವದ್ಗೀತೆ ಕ್ಲಾಸಿನ ಲಿಂಕ್ ಫಾರ್ವರ್ಡ್ ಮಾಡಿದ್ದಾರೆ, ಆ ಲಿಂಕ್ ಇಂದ ನೀವು ಬಂದಿದ್ದೀರಾ, ಜಸ್ಟ್ ಹಾಗೆ ನೋಡ್ಲಿಕ್ಕೆ ಬಂದಿದ್ದೀರಾ, ಆದ್ರೂ ಕೂಡ ಈಗ ಮುಂದುವರಿಸ್ತಾ ಇದ್ದೀರಾ. ಇದರ ಅರ್ಥ ಏನು? ಅಜ್ಞಾತ ಸುಕೃತಿ. ಯಾರಿಂದ ನೀವು ಈ ಒಂದು ಲಿಂಕ್ ಅನ್ನ ಬಳಸಿದಿರೋ, ಸೊ ಆ ಅಜ್ಞಾತ ಸುಕೃತಿ, ಅದು ಧರ್ಮನಿಷ್ಠೆ ನಿಮ್ಮಲ್ಲಿ ಜಾಗೃತ ಆಗ್ತಾ ಇದೆ. ಸೊ ಹೀಗೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀರಾ, ನೀವು ಎಲ್ಲಾ ಈ ತರ ಭಗವದ್ಗೀತೆಗೆ ಎಲ್ರಿಗೂ ಕೂಡ ಆಹ್ವಾನಿಸಿದ್ರೆ, ಲಿಂಕ್ ಅನ್ನ ಶೇರ್ ಮಾಡಿದ್ರೆ, ಅದು ಎಷ್ಟೋ ಅಜ್ಞಾತ ಸುಕೃತಿ ಅನ್ನುವಂಥದ್ದು ಕೂಡ ನೀವು ಪಡ್ಕೊಳ್ಳುವಂಥದ್ದು. ಹೀಗೆ ಜ್ಞಾನ ತಿಳಿಸಿ ಕೊಡುವುದರ ಮೂಲಕ ನಾವು ಸುಕೃತಿಯನ್ನ ಪಡ್ಕೊಳ್ಳುವಂಥದ್ದು, ಅಥವಾ ಇತರರಿಗೆ ಸುಕೃತಿಯನ್ನ ಕೊಡುವಂಥದ್ದು. ಆಕ್ಚುಲಿ ನಾವು ಪಡ್ಕೊಳ್ಳೋಕ್ಕಿಂತ ಇತರಿಗೆ ಕೊಡುವಂಥದ್ದು. ನೆಕ್ಸ್ಟ್ ಭಕ್ತಿಯೋನ್ಮುಖ ಸುಕೃತಿ ಅಂತ ಕರೀತಾರೆ. ಈ ಭಕ್ತಿಯಿಂದ ಪಡೆದಂತಹ ಧರ್ಮನಿಷ್ಠೆ ಎಲ್ಲ. ಸೊ ಭಕ್ತಿಯಿಂದ ಭಕ್ತರಿಂದ ಭಕ್ತಿಯನ್ನ ಪಡೆದ್ರ ಮೂಲಕ ಧರ್ಮನಿಷ್ಠೆಯನ್ನ ಮಾಡುವಂಥದ್ದು. ಇದು ಹೇಗೆ ಬರುತ್ತೆ? ಭಕ್ತರ ಸಂಘ, ಸಾಧು ಸಂಘ, ಈ ಮತ್ತೆ ಶಾಸ್ತ್ರಗಳು, ಸೊ ಇವುಗಳನ್ನ ಗುರು ಸಾಧು ಶಾಸ್ತ್ರ, ಸೊ ಇವುಗಳ ಮೂಲಕ ಏನು ಈ ಉನ್ಮುಖ ಆಗುತ್ತೋ ನಮ್ಮಲ್ಲಿ ಭಕ್ತಿ ಅನ್ನುವಂಥದ್ದು, ಸೊ ಆ ಭಕ್ತಿಯೋನ್ಮುಖ ಅಂತ ಹೇಳ್ತಾರೆ. ಈ ಮೂರುದ್ರಲ್ಲಿ ಈ ಭಕ್ತಿವಿನೋದ್ ಠಾಕೂರರು ಏನ್ ಹೇಳ್ತಾರೆ, ಈ ಭಕ್ತಿಯೋನ್ಮುಖ ಅನ್ನುವಂಥದ್ದು ತುಂಬಾನೇ ಉನ್ನತವಾಗಿರುವಂತಹ ಒಂದು ಏನು ಈ ಧರ್ಮನಿಷ್ಠೆ ಅಂತ ಹೇಳ್ತಾರೆ. ಸೊ ಭಕ್ತಿಯ ಒಂದು ಯೋಗ ಅಂತ ಕರೀತಾರೆ, ಭಕ್ತಿಯೋನ್ಮುಖ. ಹರೇ ಕೃಷ್ಣ. ಭಕ್ತಿಯ ಪ್ರಾರಂಭಿಕ ಹಂತ ಸ್ವಲ್ಪಾಪಿ ರುಚಿರೇವ ಸ್ಯಾತ್ ಭಕ್ತಿ ತತ್ವಾವಬೋಧಿಕಾ. ಯಾರಾದ್ರೂ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ಗ್ರಂಥಗಳಲ್ಲಿ ಸ್ವಾಭಾವಿಕವಾಗಿಯೇ ಒಲವುಳ್ಳವರಿಗೆ ಮಾನಸಿಕ ಕಲ್ಪನೆಗಳಲ್ಲೂ ವಾದ ವಿವಾದಗಳಲ್ಲೂ ತೊಡಗುವ ಅಭ್ಯಾಸವುಳ್ಳ ಜನರಿಗಿಂತ ಹೆಚ್ಚು ಸುಲಭವಾಗಿ ಭಕ್ತಿ ಸೇವೆ ಒಲಿಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಈಗ ತುಂಬಾ ಗ್ರಂಥಗಳಿರುವಂಥದ್ದು, ಯಾವ್ದು ಭಗವದ್ಗೀತೆ, ಶ್ರೀಮದ್ ಭಾಗವತ ಗ್ರಂಥ, ಸೊ ಮುಖ್ಯವಾಗಿರುವಂಥವು ಇವೆಲ್ಲ. ಸೊ ಈ ಗ್ರಂಥಗಳಲ್ಲಿ ಒಬ್ಬ ವ್ಯಕ್ತಿ ಸ್ವಾಭಾವಿಕವಾಗಿ ಒಲವನ್ನ ಏನಾದ್ರೂ ತೋರಿದ್ರೆ, ಸೊ ಈ ಏನು ಐಹಿಕ ಜಗತ್ತಿನಲ್ಲಿ ಈ ಒಂದು ಮಾನಸಿಕ ಕಲ್ಪನೆಗಳು, ಈ ಒಂದು ಭೌತಿಕ ವಾದ ವಿವಾದಗಳಲ್ಲಿ ಏನ್ ತೊಡಗ್ತಾನೋ, ಭೌತಿಕ ಚಟುವಟಿಕೆಗಳಲ್ಲಿ ತೊಡಗ್ತಾನೋ, ಸೊ ಅಂತ ಜನರಿಗಿಂತ ಹೆಚ್ಚು ಸುಲಭವಾಗಿ ಭಕ್ತಿ ಸೇವೆಗೆ ಒಲಿದು ಬರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಈಗ ಸ್ವಾಭಾವಿಕವಾಗಿ ಅನ್ನುವಂಥದ್ದು ಏನ್ ಹೇಳುತ್ತೆ ಇಲ್ಲಿ? ಸ್ವಾಭಾವಿಕವಾಗಿ ಅಂತಂದ್ರೆ ಈಗ ಹೇಗೆ ಬಂತು ಇದು ಸ್ವಾಭಾವಿಕತೆ ಅನ್ನುವಂಥದ್ದು? ಸೊ ಯಾಕೆ ನಮ್ಗೆ ಭಗವದ್ಗೀತೆಯಲ್ಲಿ ಆಸಕ್ತಿ ಬಂತು, ಶ್ರೀಮದ್ ಭಾಗವತದಲ್ಲಿ ಆಸಕ್ತಿ ಬಂತು, ಯಾಕೆ ಇತರರಿಗೆ ಬರ್ತಾ ಇಲ್ಲ ಅನ್ನೋದನ್ನ ಮುಂದಿನ ಇದರಲ್ಲಿ ಹೇಳ್ತಾರೆ, ನೋಡೋಣ. ಓದಿ ಮಾತಾಜಿ. ಪ್ರಭುಜಿ ಯಾರಾದ್ರೂ ಓದಿ. ಹರೇ ಕೃಷ್ಣ. ಭಕ್ತಿಯ ಆರಂಭಿಕ ಹಂತ. ಭಕ್ತಿ ಸೇವೆಯು ವ್ಯಕ್ತಿಯ ಪೂರ್ವ ಜನ್ಮದಿಂದ ಮುಂದುವರೆದು ಬಂದಿದ್ದನೆಂಬುದು ಗೋಸ್ವಾಮಿಯವರ ಹೇಳಿಕೆ. ಈ ಹಿಂದೆ ಭಕ್ತಿ ಸೇವೆಯೊಂದಿಗೆ ಸಂಬಂಧವಿದ್ದ ಹೊರತು ಯಾರು ಅದನ್ನು ಕೈಗೊಳ್ಳಲಾರರು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳ್ತಾರೆ, ಸೊ ಹೇಗೆ ಅದು ಭಕ್ತಿ ಸೇವೆಯಲ್ಲಿ ಸ್ವಾಭಾವಿಕವಾಗಿ ಅವನಿಗೆ ಯಾಕೆ ಆ ಒಂದು ಈ ಭಕ್ತಿ ಮಾಡ್ಬೇಕು ಅಂತ ಹೇಳಿ ಅವರಲ್ಲಿ ಬಂತು, ಒಲವು ಬಂತು, ರುಚಿ ಬಂತು. ಒಲವು ಅಂದ್ರೆ ಅದು ರುಚಿ. ಯಾಕೆ ರುಚಿ ಬೆಳೀತು? ಯಾಕೆ ಅಂತಂದ್ರೆ ಶ್ರೀಲ ಪ್ರಭುಪಾದ್ ಅವ್ರು ಹೇಳ್ತಾರೆ, ಭಕ್ತಿ ಸೇವೆಯು ವ್ಯಕ್ತಿಯ ಪೂರ್ವ ಜನ್ಮದಿಂದ ಮುಂದುವರಿದು ಬಂದಿದ್ದೆ. ಸೊ ಗೋಸ್ವಾಮಿ ಅವರ ಹೇಳಿಕೆ, ಈ ಹಿಂದೆ ಭಕ್ತಿ ಸೇವೆಯೊಂದಿಗೆ ಸಂಬಂಧವಿದ್ದ ಕಾರಣ ನಮ್ಗೆ ಬಂದಿದ್ದೀವಿ. ಸೊ ಸಂಬಂಧವಿರದ ಹೊರತು ಯಾರೂ ಕೂಡ ಅದನ್ನ ಕೊಯ್ಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಪೂರ್ವ ಜನ್ಮದ ಸಂಬಂಧ ಅಂದ್ರೆ ಏನು? ಪೂರ್ವ ಜನ್ಮದಿಂದ ಯಾಕೆ ಬಂತು ಈ ಭಕ್ತಿ ಸೇವೆ ಅನ್ನುವಂಥದ್ದು? ಈಗ ಜೀವಿಯ ಮತ್ತೆ ಭಗವಂತನ ಒಂದು ಸಂಬಂಧವನ್ನ ನೋಡಿದಾಗ, ಭಗವಂತನೊಂದಿಗೆ ಸಂಬಂಧ ನಮ್ದು ಸದಾ ಕಾಲದಿಂದ ಇದೆ. ಅದಕ್ಕಾಗಿಯೇ ನಮ್ಗೆ ವಿಭಿನ್ನ ಅಂಶಗಳು ಅಂತ ಕರೀತಾರೆ. ಭಗವಂತನ ವಿಭಿನ್ನ ಅಂಶಗಳು. ಭಗವಂತನ ವಿಭಿನ್ನ ಅಂಶಗಳು ಅಂತಂದ್ರೆ ಭಗವಂತನ ಇದ್ದಾಗಲಿಂದಾನೇ ಕೂಡ ನಾವಿದ್ದೇವೆ ಅಂತ ಅರ್ಥ. ಆದ್ರೆ ನಾವು ಅವನಿಗಿಂತ ಸ್ವಲ್ಪ ಕಡಿಮೆ ಇದ್ದೇವೆ. ಸೊ ಆದ್ರೆ ಅವನು ಎಲ್ಲರಿಗಿಂತ ಉನ್ನತನಾದವನು ಅನ್ನೋದು ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಅವನ ಅಂಶ ಇದ್ದಾಗ ಸೊ ಅವನ ಕುರಿತಾಗಿ ನಮ್ಗೆ ಭಕ್ತಿ ಇದ್ದೇ ಇರುತ್ತೆ.
ಇಲ್ಲ ಅಂತ ಇಲ್ಲ. ಆ ಒಂದು ಭಕ್ತಿ ಅನ್ನುವಂಥದ್ದು ನಮ್ಗೆ ಸೂಕ್ತವಾಗಿದೆ. ಅದನ್ನ ಜಾಗೃತ ಮಾಡ್ಕೊಳ್ಬೇಕು. ಸೂಕ್ತವಾಗಿದೆ ಅಂತಂದ್ರೆ ಮಲ್ಕೊಂಡಿದೆ ಅಂದ್ರೆ ಅದು ಇಲ್ಲ ನಮ್ಗೆ ಈಗ ಗೊತ್ತಾಗಲ್ಲ. ಈಗ ಹೇಗೆ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಆ ಅಟ್ಯಾಚ್ಮೆಂಟ್ ಇರಲ್ಲ, ಏನು ಗುರುತಿಸ್ಕೊಳ್ಳುವಷ್ಟು ಅಥವಾ ಈ ಭೌತಿಕವಾಗಿ ನಾವೆಷ್ಟೀಗ ಲಿಪ್ತಿದ್ದೀವಲ್ಲ ಅಷ್ಟು ಆ ಮಗು ಹುಟ್ಟಿದ ತಕ್ಷಣ ಅಷ್ಟು ಲಿಪ್ತವಾಗಿರೋದಿಲ್ಲ ಯಾವುದೇ ಒಂದು ವಸ್ತುವಿಗಾಗ್ಲಿ ಏನೇ ಆಗ್ಲಿ. ಅದಕ್ಕಾಗಿ ಹೊರಗೆ ಬಂದ ತಕ್ಷಣ ಅದು ಅಳುತ್ತೆ. ಸೊ ಅದನ್ನ ನೋಡಿದಾಗ ಅದು ಹೇಗೆ ಅಂದ್ರೆ ಅದಕ್ಕೆ ಭೌತಿಕ ವಸ್ತುವಿನ ಬಗ್ಗೆ ಬೇಕುಗಳ ಬಗ್ಗೆ ಆಸಕ್ತಿನೇ ಇಲ್ಲ. ಹಾಗಾದ್ರೆ ಎದ್ರದ ಆಸಕ್ತಿ ಇದೆ ಅದಕ್ಕೆ. ಅದಕ್ಕಾಗಿ ಮಕ್ಕಳನ್ನ ನಾವು ಮುಗ್ಧ ಅಂತ ಕರೆಯುವಂಥದ್ದು. ಯಾಕಂದ್ರೆ ಅದಕ್ಕೆ ಅಭ್ಯಾಸ ಮಾಡಿಸುವಂಥದ್ದೇ ಈ ಒಂದು ಭೌತಿಕ ಜಗತ್ತಿನಲ್ಲಿ ಬಂದ ಮೇಲೆ ಒಂದಾದ್ಮೇಲೆ ಒಂದು ಅಭ್ಯಾಸ ಮಾಡಿ ಅದು ಎಲ್ಲ ನಮ್ಮನ್ನ ನೋಡ್ಬಿಟ್ಟು ಏನ್ ಬೇಕು ಏನ್ ಬೇಡ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಕಲ್ಕೊಳ್ಳೋದೇ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಜನರನ್ನ ನೋಡಿ. ಹಾಗಾದ್ರೆ ಈ ಯಾಕೆ ನಮ್ಗೆ ಈ ಒಂದು ಶುದ್ಧ ಭಕ್ತಿ ಸೇವೆ ಅನ್ನೋದು ಈಗ ಜಾಗೃತ ಆಗ್ತಾ ಇಲ್ಲ? ಯಾಕಂತಂದ್ರೆ ನಾವು ಭೌತಿಕವಾಗಿ ಹೆಚ್ಚಾಗಿ ಲಿಪ್ತರಾಗ್ತಾ ಇದ್ದೇವೆ ಅನ್ನೋದಕ್ಕೆ. ಈ ಒಂದು ಪೂರ್ವ ಜನ್ಮದಿಂದ ಮುಂದುವರಿದಂತಹ ಈ ಭಕ್ತಿ ಏನಿದೆಯೋ ಈ ಒಂದು ಹೇಗೆ ಚಿಕ್ಕ ಮಗು ಅಭ್ಯಾಸದಿಂದ ಎಲ್ಲ ಐಹಿಕ ಲಿಪ್ತತೆಯನ್ನ ಕಲಿಯುತ್ತೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಈಗ ಈ ಶುದ್ಧ ಭಕ್ತಿ ಸೇವೆಯೂ ಕೂಡ ನಾವು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಚೂರುಪಾರು ಸುಕೃತಿನ ಆಗಿರಬಹುದು ಅಥವಾ ಧರ್ಮನಿಷ್ಠೆಗಳಾಗಿರ್ಬಹುದು ಪುಣ್ಯ ಕರ್ಮಗಳಾಗಿರಬಹುದು, ಸೊ ಏನೆಲ್ಲ ನಾವು ಮಾಡಿದೀವೋ ಸ್ವಲ್ಪ ನಾವು ಮಾಡಿದ್ರು ಕೂಡ ಅದರ ಒಂದು ಫಲ ನಮ್ಗೆ ಆ ಜನ್ಮದಲ್ಲಿ ಇಲ್ದಿದ್ರು ಕೂಡ ಮುಂದಿನ ಜನ್ಮದಲ್ಲಿ ನಮ್ಗೆ ಆ ಒಂದು ಶುದ್ಧ ಭಕ್ತಿ ಸೇವೆಯನ್ನ ಕಂಟಿನ್ಯೂ ಮಾಡ್ಲಿಕ್ಕೆ, ಸೊ ನಿರಂತರವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಆ ಒಂದು ಪೂರ್ವ ಜನದಿಂದ ಮುಂದುವರಿದಂತ ಭಕ್ತಿ ಇದಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಸೊ ಎಷ್ಟು ಪೂರ್ವ ಜನ್ಮದಿಂದ ಅಂತ ಹೇಳಿದಾಗ ಯಾವಾಗ ನಾವಿಲ್ಲಿ ಭಗವಂತನಿಂದ ಸ್ವತಂತ್ರವನ್ನ ಬೇಡ್ಕೊಂಡು ಬಂದಿದೀವೋ ಅಲ್ಲಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಮ್ಮ ಭಕ್ತಿ ಅನ್ನುವಂಥದ್ದು ಫಾರ್ವರ್ಡ್ ಆಗ್ತಾನೆ ಬಂದಿದೆ. ಹಾಗಾದ್ರೆ ಭಕ್ತಿ ಅನ್ನುವಂಥದ್ದು ಫಾರ್ವರ್ಡ್ ಆಗ್ತಾ ಬಂದಿದ್ರೆ ತುಂಬಾ ಜನ ಇದ್ದಾರೆ ಭಕ್ತಿಯಲ್ಲಿ ಇಲ್ವೇ ಇಲ್ಲಲ್ಲ ಅಂತ ನಾವು ಹೇಳ್ತೇವೆ. ಹೌದು, ಯಾಕಿಲ್ಲ ಅವರು ಭಕ್ತಿಯಲ್ಲಿ, ಯಾಕೆ ಬರ್ತಾ ಇಲ್ಲ ಅವರು ಭಕ್ತಿಯಲ್ಲಿ ಅನ್ನೋದನ್ನ ನಾವು ಮುಂದೆ ನೋಡೋಣ. ಓದಿ ಮಾತಾಜಿ ಯಾರಾದ್ರು. ಒಂದು ವೇಳೆ ಅವಿಚ್ಛಿನ್ನತೆ ಇಲ್ಲದೆ ಹೋದರೂ ಒಬ್ಬ ವ್ಯಕ್ತಿಯು ಆಕಸ್ಮಿಕವಾಗಿ ಶುದ್ಧ ಭಕ್ತನೊಬ್ಬ ಉಪದೇಶದಲ್ಲಿ ಆಸಕ್ತಿ ತಾಡಿದರೆ ಅಂತಹವನನ್ನು ನಾವು ಮಾನ್ಯ ಮಾಡಬಹುದು ಮತ್ತು ಆ ವ್ಯಕ್ತಿಯು ಭಕ್ತಿ ಸೇವಾ ಕಾರ್ಯದಲ್ಲಿ ಮುಂದುವರಿಯಬಹುದು. ಹರೇ ಕೃಷ್ಣ. ಇಲ್ಲಿ ಈ ಶುದ್ಧ ಭಕ್ತಿ ಸೇವೆ ಅನ್ನುವಂಥದ್ದು ಹಿಂದಿನ ಒಂದು ಸುಕೃತಿನ ಮತ್ತೆ ಜೊತೆಗೆ ನಾವು ಕಿಂಚಿತ್ತಾದ್ರೂ ಮಾಡಿದಂತಹ ಒಂದು ಭಕ್ತಿಯಿಂದ ಇದು ಬಂದಿರುವಂತದ್ದು, ಹಾಗೆ ಮುಂದುವರಿತಾ ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ಮುಂದುವರಿತಾ ಹೋಗುತ್ತೆ. ಸೊ ಇನ್ನು ಕೆಲವೊಬ್ರು ಈ ಭಕ್ತಿ ಸೇವೆಯನ್ನ ಮುಂದುವರಿಸಿಲ್ಲ ಅಥವಾ ಬಿಟ್ರು ಅಂತ ಇಟ್ಕೊಳ್ಳಿ. ಈಗ ತುಂಬಾನೇ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಆಗಲೇ ಹೇಳಿರುವಂತದ್ದನ್ನ ನಾನು ಮತ್ತೆ ಆಮೇಲೆ ಮುಂದುವರಿಸ್ತೇನೆ. ಈಗ ಇದೊಂದು ಸ್ಲೈಡ್ ಮುಗಿಸಿ ನೆಕ್ಸ್ಟ್ ಹೇಳ್ತೇನೆ ನಾನು ಆ ವಿಷಯದ ಕುರಿತು. ಈ ಅವಿಚ್ಛಿನ್ನ ಅಂತಂತಂದ್ರೆ ನಿರಂತರತೆ ಅಂತ ಕರೀತಾರೆ. ನಿರಂತರತೆ. ಸೊ ನಿರಂತರತೆ ಅಂತಂದ್ರೆ ಎಲ್ಲಿಯೂ ಬ್ರೇಕ್ ಇಲ್ಲ, ನಿರಂತರವಾಗಿ ಹೋಗುವಂಥದ್ದು. ಈ ಸೊ ಕಂಟಿನ್ಯೂಟಿ ಬರ್ದೇ ಇದ್ರು ಕೂಡ ಅವನಿಗೆ ಭಕ್ತಿಯಲ್ಲಿ ನಿರಂತರತೆ ಇಲ್ಲದೆ ಇದ್ರು ಕೂಡ ಒಬ್ಬ ಭಕ್ತನಿಗೆ ಸೊ ಅವನು ಕಿಂಚಿತ್ತಾದ್ರೂ ಯಾರಿಂದಾದ್ರೂ ಈ ಉಪದೇಶವನ್ನ ಕೇಳಿದ್ರೆ, ಸೊ ಕೇಳುವಂತ ಆಸಕ್ತಿಯನ್ನ ಅವನು ತಾಳಿದ್ರೆ, ಸೊ ಅದರಿಂದ ಅವನು ಈ ಶುದ್ಧ ಭಕ್ತಿ ಸೇವೆಯನ್ನ ಪಡಿಲಿಕ್ಕೆ ಮಾನ್ಯ ಆಗಬಹುದು ಅಂತ ಹೇಳಿ ಹೀಗೆ ವ್ಯಕ್ತಿ ಭಕ್ತಿ ಸೇವಾ ಕಾರ್ಯದಲ್ಲಿ ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಹೇಳಿರುವಂತ ಪದ ಕೇವಲ ಶುದ್ಧ ಭಕ್ತನೊಬ್ಬನ ಉಪದೇಶವನ್ನ ಕೇಳುವುದರ ಮೂಲಕ ಅಂತ ಹೇಳಿದ್ದಾರೆ. ಸೊ ಕೇಳುವುದರ ಮೂಲಕ ಅಂತಂದ್ರೆ ಈ ಶ್ರವಣಕ್ಕೆ ತುಂಬಾನೇ ಮಹತ್ವವನ್ನ ಕೊಟ್ಟಿರುವಂತದ್ದು ಇಲ್ಲಿ. ಯಾಕೆ ಶ್ರವಣಕ್ಕೆ ಮಹತ್ವವನ್ನ ಕೊಟ್ಟಿದ್ದಾರೆ? ಈಗ ಒಬ್ಬ ವ್ಯಕ್ತಿನ ನಾವು ಎಬ್ಬಿಸ್ಬೇಕು ಅಂತಂದ್ರೆ, ಮಲ್ಗಿದಾನೆ ಅಂತಂದ್ರೆ ಅವನ ನಾನು ಎಬ್ಬಿಸ್ಬೇಕು ಅಂದ್ರೆ ಏನ್ ಮಾಡ್ತೇನೆ, ನಾನು ಕೂಗ್ತೇನೆ. ಸೊ ಕೂಗ್ತೇನೆ, ಒಂದ್ಸಲ ಕೂಗ್ತೇನೆ, 2 ಸಲ ಕೂಗ್ತೇನೆ, 3 ಸಲ ಕೂಗ್ತೇನೆ. ಅವಾಗ ಅವ್ರು ಕೇಳಿ ಮಾತ್ರದಿಂದನೇ ಎದ್ದು ಹೇಳ್ತಾರೆ. ಸೊ ಇದಕ್ಕೆ ಅರ್ಥ ಏನು? ಅವನು ಮಲ್ಗಿದಾನೆ, ಅವನ್ಗೆ ಆ ಸಮಯದಲ್ಲಿ ಪ್ರಜ್ಞೆ ಇರೋಲ್ಲ, ಕೇಳಿದ ಮಾತ್ರದಿಂದ ಅವ್ನು ಹೇಳ್ತಾ ಇದ್ದಾನೆ. ಹಾಗೆ ಸೊ ನಮ್ಮ ಕೃಷ್ಣ ಪ್ರಜ್ಞೆ ಅನ್ನೋದನ್ನ ನಾವು ಜಾಗೃತಗೊಳಿಸ್ಬೇಕು ಅಂತಂದ್ರೆ ಶ್ರವಣ ಮಾತ್ರದಿಂದ. ಸೊ ಕೇವಲ ಆಸಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಕಾರಣ ಕೇವಲ ಕೇಳಿರೋ ಮಾತ್ರದಿಂದ. ಅದಕ್ಕೆ ಶ್ರವಣ ಅನ್ನುವಂಥದ್ದು ಈ ನವವಿಧ ಭಕ್ತಿಯಲ್ಲಿ ಮೊದಲನೆಯ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಸೊ ಈ ಶ್ರವಣ ನಮ್ಗೆ ಬರುವಂತದ್ದು ಯಾರಿಂದ? ಉಪದೇಶ ಕೊಡೋರಿಂದ. ಆ ಉಪದೇಶ ಕೊಡೋರು ಯಾರು? ಭಕ್ತರು. ಅಂದ್ರೆ ನಮ್ಗೆ ಈ ಭಕ್ತರ ಸಂಘದಿಂದ ಈ ಒಂದು ಶ್ರವಣ
ಕೇಳಲಿಕ್ಕೆ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇದು ನಿರಂತರವಾಗಿ ನಾವು ಆಸಕ್ತಿ ತಾಳಿದ್ರೆ ನಾವು ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಮುಂದುವರಿತಾ ಇದೆ ಅಂತಂದ್ರೆ ಎಲ್ಲಾದ್ರೂ ಇರ್ಬೇಕಲ್ಲ, ಇದು ಎಲ್ಲಾದ್ರೂ ಇತ್ತು, ಅದಕ್ಕಾಗಿ ಮುಂದುವರಿತಾ ಇದೆ. ಅದಕ್ಕಾಗಿ ಅವಿಚ್ಛಿನ್ನ ಅಂದ್ರೆ ನಿರಂತರ. ಯಾವಾಗ ನಾವು ಇಲ್ಲಿ ಜೀವಿ ಇದೆಯೋ ಅವಾಗ್ಲಿಂದನೂ ಇದೆ ಅಂತ ಅರ್ಥ. ಅದಕ್ಕಾಗಿನೇ ಅವಿಚ್ಛಿನ್ನ ಅನ್ನುವಂಥ ಪದವನ್ನ ಬಳಸ್ತಾರೆ. ಸೊ ಹಾಗಾದ್ರೆ ಈ ಅವಿಚ್ಛಿನ್ನತೆ ಹೇಗೆ ಬರುತ್ತೆ, ಹೇಗೆ ಸಾಧ್ಯ ಮಾಡ್ಕೋಬಹುದು ನಾವು? ಇದು ನಮ್ಮಲ್ಲಿರುವಂತಹ ಒಂದು ಸೂಕ್ತವಾದಂತಹ ಪ್ರಜ್ಞೆ. ಭಗವಂತ ನಮ್ಗೆ ಈ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಆದ್ರೆ ಅದ್ರ ಕುರಿತಾಗಿ ಪ್ರಜ್ಞೆಯನ್ನ ಮನುಷ್ಯನೇ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ನಿಯಮವನ್ನು ಕೂಡ ಇಟ್ಟಿದ್ದಾನೆ. ಯಾಕಂದ್ರೆ ನಾವು ಸ್ವಾತಂತ್ರ್ಯವನ್ನ ಬೇಡಿ ಬಂದಿರುವಂತವ್ರು. ಅದಕ್ಕಾಗಿ ಅದರ ಒಂದು ಜಾಗೃತಿನೂ ಕೂಡ ನಿನ್ಗೆ ಬಿಟ್ಟಿರುವಂತದ್ದು. ನೀನ್ ಹೇಗ್ ಮಾಡ್ತೀಯ, ನಾನು ಅದಕ್ಕೆ ಕೇವಲ ಸಾಧನವನ್ನ ಕೊಡ್ತೀನಿ ಅಂತ ಹೇಳಿದ. ಆ ಸಾಧನ ಯಾವುದು ಅಂತಂದ್ರೆ ಅದೇ ನಿನ್ನ ದೇಹ ಇರುವಂತದ್ದು. ಸೊ ಈ ದೇಹ ಕೇವಲ ಮಾನವ ಜನ್ಮದಲ್ಲಿ ಮಾತ್ರ, ಮಾನವ ದೇಹದಲ್ಲಿ ಮಾತ್ರ ನೀನು ಇದನ್ನ ಸಾಧನೆ ಮಾಡ್ಬೋದು, ಇತರ ದೇಹದಲ್ಲಿ ನೀನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಭಗವಂತ ಹೇಳ್ಬಿಟ್ಟ. ಅದಕ್ಕಾಗಿ ಆ ದೇಹವನ್ನ ಕೊಟ್ಟು ನೀನೇ ಜಾಗೃತ ಮಾಡುವಂತ ಅದನ್ನ ಹೇಳ್ದ. ಸೊ ಈ ಜಾಗೃತ ಮಾಡುವಂತದ್ದು ಹೇಗೆ ಅನ್ನುವಂತಹ ಕಲೆಯನ್ನ ನಮ್ಗೆ ತಿಳಿಸಿಕೊಡುವ ಈ ಒಂದು ಗುರು ಸಾಧು ಶಾಸ್ತ್ರ. ಇಲ್ಲ ಅಂದ್ರೆ ನಮಗೆ ನಾವು ಕೂತ್ಕೊಂಡು ಜಾಗೃತ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಏನಿದು ಜಾಗೃತ ಮಾಡ್ಕೊಳ್ಳುವಂಥದ್ದು? ನಿರಂತರವಾಗಿ ಅವಿಚ್ಛಿನ್ನವಾಗಿ ಬಂದಿರುವಂತಹ ಈ ಭಕ್ತಿ ಅಂತಂದ್ರೆ, ನಿರಂತರವಾಗಿ ಇತ್ತು ಅಂತಂದ್ರೆ ಮೊದ್ಲೇ ಇದ್ರೆ ಯಾಕೆ ನನಗೆ ಅದು ಅರಿವಿಗೆ ಬರ್ತಾ ಇಲ್ಲ? ಯಾಕೆ ಉಳಿದ ಜನರು ಭಕ್ತಿ ಮಾಡ್ತಾ ಇಲ್ಲ? ಅವರಲ್ಲಿ ಭಕ್ತಿ ಇಲ್ಲ ಅಂತ ಹೇಳ್ತೀರಾ? ಧರ್ಮ ಇಲ್ಲ ಅಂತ ಹೇಳ್ತೀರಾ? ಅವರಲ್ಲಿ ಭಕ್ತಿ ಇಲ್ಲ ಬಿಡ್ರಿ, ಆದ್ರೆ ಧರ್ಮ ಆದ್ರೂ ಇಲ್ಲ ಅಂತ ಹೇಳ್ತೀರಾ? ಸೊ ಈಗ ನೋಡಿ, ಎಷ್ಟೇ ಈ ರಾವಣ ಆಗಿರ್ಬಹುದು, ಮತ್ತೆ ಇತರ ರಾಕ್ಷಸ ಹಸುರನ್ನ ನೋಡ್ತೇವೆ. ಸೊ ಅಷ್ಟೇ ಯಾಕೆ ನಾವು ನೋಡೋದು? ಇಲ್ಲೇ ನಾವು ಭೌತಿಕ ಜಗತ್ತಿನಲ್ಲಿ ನೋಡ್ತೇವೆ. ಎಷ್ಟು ಕೆಟ್ಟ ಜನರು ಇರ್ತಾರೆ. ಅಂತ ಜನರಲ್ಲಿ ಕೂಡ ಧರ್ಮ ಇಲ್ಲ ಅಂತ ಹೇಳ್ತೀರಾ? ನಾವು ಒಂದ್ಸಲಿ ಯೋಚನೆ ಮಾಡಿದಾಗ ತುಂಬಾನೇ ಕೆಟ್ಟ ಒಬ್ಬ ವ್ಯಕ್ತಿ ಇದ್ದಾನೆ, ಕಟುಕ ಇದ್ದಾನೆ. ಸೊ ಎಲ್ಲರನ್ನು ಸಾಯಿಸುವಂಥವನು ಅಥವಾ ಪ್ರಾಣಿಗಳನ್ನ ಹತ್ಯೆ ಮಾಡುವಂಥವನು. ಸೊ ಅಂತ ಕಟಕನಲ್ಲಿನೂ ಕೂಡ ಧರ್ಮ ಇಲ್ಲ ಅಂತ ಹೇಳ್ತೀರಾ? ಸೊ ಅವನಲ್ಲಿ ಏನೋ ಇರುತ್ತೆ. ಸೊ ಯಾವ ತರನಾಗಿ ಇರುತ್ತೆ? ನಾವು ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ಅವನು ತಾಯಿ, ತಂದೆ. ಸೊ ತಾಯಿನ ತಾಯಿ ತರಾನೇ ಕಾಣ್ತಾನೆ, ತಂಗಿನ ಮತ್ತೆ ತಮ್ಮನ್ನ. ಸೊ ಅವ್ರು ಕಾಣುವಂತಹ ರೀತಿ ಆಗಿರ್ಬಹುದು, ಸೊ ಅವ್ರ ಜೊತೆಗೆ ನಡೆಸುವಂತ ವ್ಯವಹಾರಗಳಾಗಿರ್ಬಹುದು. ಸೊ ಯಾವುದೇ ಒಬ್ಬ ಕಟುಕನಾಗಿರ್ಬಹುದು, ಅಷ್ಟು ಅವನು ಇಷ್ಟು ಧರ್ಮ ಬಿಟ್ಟ ಇರ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಯಾರು ಗೊತ್ತಿಲ್ಲ, ತಂಗಿ ಯಾರು ಗೊತ್ತಿಲ್ಲ, ನನ್ಗೆ ತಂದೆ ಯಾರು ಗೊತ್ತಿಲ್ಲ. ಸೊ ಇಷ್ಟು ಎಲ್ಲ ಬಿಟ್ಟರು ಕೂಡ ಇರ್ಲಿಕ್ಕೆ ಇರೋದಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅದೇ ಧರ್ಮ ಅನ್ನುವಂಥದ್ದು. ಎಲ್ಲರಲ್ಲಿನೂ ಕೂಡ ಇರುವಂತದ್ದು ಆ ಧರ್ಮ ಅನ್ನುವಂಥದ್ದು. ಆದ್ರೆ ಅದು ಕೆಲವೊಬ್ಬರಲ್ಲಿ ಜಾಗೃತಿ ಆಗಿರುತ್ತೆ, ಕೆಲವೊಬ್ಬರಲ್ಲಿ ಜಾಗೃತ ಆಗಿರೋದಿಲ್ಲ. ಸೊ ಆ ಜಾಗೃತ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ಸಾಧನಾ ಭಕ್ತಿಯ ಒಂದು ವ್ಯಾಖ್ಯಾನದಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಭಕ್ತಿ ರಸಾಮೃತ ಸಿಂಧುವಿನ 2ನೇ ಶ್ಲೋಕದಲ್ಲಿ ತಿಳಿಸ್ತಾರೆ, ಕೃತಿ ಸಾಧ್ಯ ಭವೇ ಸಾಧ್ಯ ಭಾವ ಸಾಧನಾಭಿದ ಅಂತ. ಕೃತಿ ಸಾಧ್ಯ ಭವೇತ್ ಸಾಧ್ಯ ಇಲ್ಲಿ. ಸೊ ಇನ್ನು ಇದು ನಮ್ಗೆ 2ನೇ ಶ್ಲೋಕ ಅನ್ಸುತ್ತೆ. ಇದು ನಿಮ್ಗೆ ಇದಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಕಂಠಸ್ಥಕ್ಕೆ ಇಲ್ಲ ಅನ್ಸುತ್ತೆ. ಕೃತಿ ಸಾಧ್ಯ ಭವೇತ್ ಸಾಧ್ಯ ಭಾವ ಸಾಧನಾಭಿದ ಅಂದ್ರೆ ಕೃಷ್ಣನ ಮೇಲೆ ಪ್ರೇಮವನ್ನ ಸಾಧ್ಯವಾಗಿಸುವ ಅತೀಂದ್ರಿಯ ಭಕ್ತಿ ಸೇವೆಯನ್ನು ಇಂದ್ರಿಯಗಳಿಂದ ಕಾರ್ಯಗತಗೊಳಿಸಿದಾಗ ಅಂತ ಕೃತಿ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಸಾಧ್ಯ ಮಾಡ್ಕೋಬಹುದು. ಏನನ್ನ ಸಾಧ್ಯ ಮಾಡ್ಕೊಳ್ಬಹುದು? ಈ ಒಂದು ಪ್ರಜ್ಞೆ ಏನು ಸುಪ್ತವಾಗಿದೆಯೋ, ಅದು ಮಲಗಿದೆಯೋ, ಅಥವಾ ಅದು ನಮ್ಗೆ ಅರಿವು ಇಲ್ವೋ, ಅದನ್ನ ನಾವು ಜಾಗೃತಗೊಳಿಸಬಹುದು. ಹೇಗೆ ಜಾಗೃತಗೊಳಿಸ್ಕೋಬಹುದು ಅಂದ್ರೆ ಅದೇ ಕೃತಿ ಸಾಧ್ಯ ಅಂತ ಹೇಳ್ತಾರೆ. ಸೊ ಕೃತಿ ಸಾಧ್ಯ, ಕೃತಿ ಅಂತಂದ್ರೇನು? ಕೃತಿಗಳಿಂದ, ಚಟುವಟಿಕೆಗಳಿಂದ ನಾವು ಸಾಧ್ಯ ಮಾಡ್ಕೊಳ್ಬಹುದು. ಯಾವ ಚಟುವಟಿಕೆಗಳು, ಯಾವ್ದು ಮಾಡ್ಬೇಕು ಚಟುವಟಿಕೆ? ಸೊ ಅದ್ ಮಾಡ್ಬೇಕಾಗಿರುವಂತ ಚಟುವಟಿಕೆ ಯಾವುದು? ನಮ್ಮ ಇಂದ್ರಿಯಗಳು ಆ ಚಟುವಟಿಕೆಯನ್ನ ಮಾಡತ್ತೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಈ ನಮ್ಮ ಇಂದ್ರಿಯಗಳನ್ನ ವಿಶಿಷ್ಟ ಕಾರ್ಯಗಳಲ್ಲಿ ತೊಡಗಿಸಿದಾಗ, ಮತ್ತೆ ಅವುಗಳನ್ನ ಕೃಷ್ಣನ ಸೇವೆಯಲ್ಲಿ ನಾವು ಬಳಸಿದಾಗ ಈ ಒಂದು ಇಂದ್ರಿಯದಲ್ಲಿ ಒಂದು ಜ್ಞಾನದ ಸಂಚಾರ ಆಗುತ್ತೆ. ಸೊ ಅದೇ ಆ ಜ್ಞಾನದ ಸಂಚಾರದಿಂದ
ನಮ್ಮ ಆಲೋಚನೆಗಳು, ನಮ್ಮಲ್ಲಿರುವಂತಹ ಭಾವನೆಗಳು, ನಮ್ಮಲ್ಲಿರುವಂತಹ ಸಂಕಲ್ಪಗಳಿಂದ ನಾನು ಏನ್ ಬಯಸ್ತಾ ಇದ್ದೀನೋ ಜಾಗೃತಗೊಳ್ಳುವಂಥದ್ದು ಅದು ಕಾರ್ಯಗತ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ನಾನು ಏನೇ ಮಾಡಿದ್ರು ಈ ಒಂದು ದೇಹದ ಮೂಲಕನೇ ಮಾಡ್ಬೇಕು. ಅದಕ್ಕಾಗಿ ಈ ಪ್ರೇಮವನ್ನ ಸಾಧ್ಯವಾಗಿಸುವ ಅತೀಂದ್ರಿಯ ಭಕ್ತಿ ಸೇವೆ ಇಂದ್ರಿಯಗಳಿಂದ ಕಾರ್ಯಗತಗೊಳಿಸಿದಾಗ ಅದನ್ನ ಸಾಧನಾ ಭಕ್ತಿ ಅಂತ ಕರೀತಾರೆ. ಸೊ ಇಲ್ಲಿ ಸಾಧನಾ ಭಕ್ತಿಯ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ. ಸೊ ಮುಂದೆ ಇದರ ಕುರಿತಾಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ ನೋಡಿ. ಸೊ ಕೃತಿ ಸಾಧ್ಯ. ಕೃತಿ ಸಾಧ್ಯ ಅಂತಂದ್ರೆ ಏನು? ಇಂದ್ರಿಯಗಳಿಂದ ಕಾರ್ಯಗತಗೊಳಿಸುವಂಥದ್ದು ಅಂತ. ಇಂದ್ರಿಯಗಳಿಂದ ಕಾರ್ಯಗತಗೊಳಿಸುವಂಥದ್ದು ಅಂತ. ಗೊಳಿಸಬಹುದು ಅಥವಾ ಗೊಳಿಸಲಾದ ಅಂತ. ಇಂದ್ರಿಯಗಳಿಂದ ಹೇಗೆ ಕಾರ್ಯಗತವನ್ನಾಗಿ ನಾವು ಗೊಳಿಸ್ಕೊಳ್ಬಹುದು ಸಾಧನಾ ಭಕ್ತಿಯಲ್ಲಿ ಅಂದ್ರೆ, ಈಗ ನಮ್ಮ ಸುಪ್ತ ಪ್ರಜ್ಞೆ ಅನ್ನುವಂಥದ್ದು ಜಾಗೃತ ಆಗ್ಬೇಕು ಅಂತಂದ್ರೆ ನಮ್ಗೆ ಸ್ವಾಭಾವಿಕವಾದಂತಹ ಸಹಜವಾದಂತಹ ಅಭ್ಯಾಸ ಇಲ್ಲ. ಸಹಜವಾಗಿ ಆ ಭಕ್ತಿ ನಮ್ಗೆ ಬರೋದಿಲ್ಲ. ಸಹಜತೆ ಅನ್ನೋದು ನಮ್ಗೆ ಇಲ್ವೇ ಇಲ್ಲ. ಸ್ವಾಭಾವಿಕತೆ ಅನ್ನೋದು ಇಲ್ವೇ ಇಲ್ಲ. ಸ್ವಾಭಾವಿಕ ಅಂತಂದ್ರೆ ಏನು? ಈ ಭೌತಿಕ ಜಗತ್ತಿನಲ್ಲಿ ನಾವು ನೋಡಿದಾಗ ಎಷ್ಟೋ ಸ್ಪೋರ್ಟ್ಸ್ ಅಲ್ಲಿ ನೋಡಬಹುದು, ಅಥವಾ ಪ್ರಾಕ್ಟೀಸಸ್ ಈ ಇತರ ಕೆಲವೊಂದು ಅಭ್ಯಾಸಗಳನ್ನ ನಾವು ನೋಡ್ಬೋದು. ಇವೆಲ್ಲ ಅಭ್ಯಾಸಗಳು ಏನಾಗುತ್ತೆ, ಸಿಂಗಿಂಗ್ ಆಗಿರ್ಬಹುದು, ಡಾನ್ಸಿಂಗ್ ಆಗಿರ್ಬಹುದು, ಈ ಸ್ಪೋರ್ಟ್ಸ್ ಆಗಿರ್ಬಹುದು, ಈ ಎಲ್ಲದಕ್ಕೂ ಕೂಡ ಅವನಿಗೆ ಆಸಕ್ತಿ ಇದ್ರೆ ಅದನ್ನ ಜಾಗೃತಗೊಳಿಸ್ಕೊಳ್ತಾನೆ. ಆಸಕ್ತಿ ಇದ್ರೆ ಜಾಗೃತಗೊಳಿಸ್ಕೊಳ್ತಾನೆ, ಇಲ್ಲಾಂದ್ರೆ ಅವ್ನು ಮಾಡಲ್ಲ. ಈಗ ನಮ್ಗೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇರುತ್ತೆ, ನಮ್ಗೆ ಒಂದು ಚಟುವಟಿಕೆಯಲ್ಲಿ ಆಸಕ್ತಿ ಇರುತ್ತೆ, ಇನ್ನೊಂದ್ರಲ್ಲಿ ಆಸಕ್ತಿ ಇರಲ್ಲ. ಈಗ ನನ್ಗೆ ಆಸಕ್ತಿ ಇಲ್ಲದೆ ಇರುವಂತದ್ದು, ನನ್ಗೆ ಫುಟ್ಬಾಲ್ ಇಷ್ಟ ಇಲ್ಲ ಆದ್ರೂ ಕೂಡ ನಾನು ಹಾಗೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ನನ್ಗೆ ಅದರಲ್ಲಿ ಆಸಕ್ತಿ ಮೂಡ್ಲಿಕ್ಕಿಲ್ಲ. ಅಂದ್ರೆ ಅದೇ ಒಬ್ಬ ವ್ಯಕ್ತಿ ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಅವನು ಆಸಕ್ತಿ ಬೆಳೆಸಿದಾಗ ಅದನ್ನ ಹಂತ ಹಂತವಾಗಿ ಅವನು ಪ್ರಾಕ್ಟೀಸ್ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಸಾಧನೆಯನ್ನ ಅವನು ಮಾಡಬಹುದು. ಸೊ ಅದು ಏನಾಗುತ್ತೆ, ಅವನು ತನ್ನ ಒಂದು ಜೀವನದಲ್ಲಿ ಆ ಒಂದು ಚಟುವಟಿಕೆಯಲ್ಲಿ ತೊಡಗಿ ಸಾಧನೆಯನ್ನ ಮಾಡ್ತಾನೆ. ಹಾಗಾದ್ರೆ ಆ ಸಾಧನೆ ದೊಡ್ಡದ, ಈ ಆಧ್ಯಾತ್ಮಿಕ ಸಾಧನೆ ದೊಡ್ಡದ ಅಂದಾಗ ಆ ಸಾಧನೆ, ಭೌತಿಕವಾದಂತಹ ಸಾಧನೆ ಅದು ಅಶಾಶ್ವತವಾದಂಥದ್ದು. ಆದ್ರೂ ಕೂಡ ಅವನು ಅಭ್ಯಾಸ ಮಾಡಿನೇ ಅಲ್ಲಿನೂ ಕೂಡ ಅವನು ಯಶಸ್ವಿಯನ್ನ ಪಡಿತಾನೆ. ಹೀಗೆ ಭಕ್ತಿಯಲ್ಲಿ ಇರುವಂತದ್ದು ಶಾಶ್ವತವಾದಂತಹ ಪ್ರಜ್ಞೆ ನಮ್ದು. ಸೊ ಇದನ್ನ ನಾವು ಜಾಗೃತಿಗೊಳಿಸಿದಾಗ ನಾವು ಏನು ಶಾಶ್ವತವಾದಂತಹ ಆನಂದವನ್ನ ನಾವು ಪಡಿತೀವಿ, ಅತೀಂದ್ರಿಯವಾದಂತಹ ಆನಂದವನ್ನ ನಾವು ಪಡಿತೀವಿ. ಸೊ ಈ ಅತೀಂದ್ರಿಯವಾದಂತಹ ಆನಂದವನ್ನ ನಾವು ಪಡಿಬೇಕಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ತೊಡಗಿಸ್ಕೊಳ್ಬೇಕು. ಸೊ ಈ ಒಂದು ದೇಹ ಅನ್ನುವ ಸಾಧನೆ ನಮ್ಗೆ ಇಲ್ಲದೆ ಇದ್ರೆ ನಾವು ಆ ಒಂದು ಪ್ರಜ್ಞೆಯನ್ನ ಜಾಗೃತಗೊಳಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂದಾಗ ನಾವು ಏನನ್ನ ತೊಡಗಿಸ್ಕೊಳ್ಬೇಕು, ನಮ್ಮ ಇಂದ್ರಿಯಗಳನ್ನ ನಾವು ತೊಡಗಿಸ್ಕೊಳ್ಬೇಕು. ಹೇಗೆ ತೊಡಗಿಸ್ಕೊಳ್ಬೇಕು ನಮ್ಮ ಇಂದ್ರಿಯಗಳನ್ನ ನಾವು ಅಂದ್ರೆ, ಇದೇ ಶ್ರವಣದ ಮೂಲಕ, ಮಾತಿನ ಮೂಲಕ. ಸೊ ನಮ್ಮ ಮೂಗು ಏನೆಲ್ಲ ನಾವು ನವರಂಧ್ರಗಳನ್ನ ಕಾಣ್ತೀವೋ ಅಥವಾ ನಮ್ಮ ಪಂಚೇಂದ್ರಿಯಗಳನ್ನ ಕಾಣ್ತೀವೋ, ಸೊ ಈ ಪಂಚ ಇಂದ್ರಿಯಗಳಿಂದ ನಾವು ಏನೆಲ್ಲ ಕಾರ್ಯಗಳನ್ನ ಮಾಡ್ತೀವೋ ಅದು ಭಗವಂತನಿಗಾಗಿ ನಾವು ಮಾಡುವಂಥದ್ದು. ಉದಾಹರಣೆಗೆ ಅಂಬರೀಷ್ ಮಹಾರಾಜ ಅವರನ್ನ ನಾವು ತಗೊಂಡಾಗ, ಸೊ ದೇಹದ ಪ್ರತಿಯೊಂದು ಭಾಗವನ್ನ ತನ್ನ ಸಾಧನಾ ಭಕ್ತಿಗೆ ಅವರು ಬಳಸಿರುವಂಥದ್ದು. ಅದಕ್ಕಾಗಿ ನವವಿಧ ಭಕ್ತಿಯಲ್ಲಿ ಎಲ್ಲಾ ಸಾಧನೆಯನ್ನ ಮಾಡಿರುವಂತಹ ಏಕೈಕ ಪುರುಷ ಅಂತಂದ್ರೆ, ಏಕೈಕ ಭಕ್ತ ಅಂತಂದ್ರೆ, ಶುದ್ಧ ಭಕ್ತ ಅಂತಂದ್ರೆ ಅದೇ ಅಂಬರೀಷ ಮಹಾರಾಜರು ಅಂತ ಅನ್ಬಹುದು. ಸೊ ಮೊದಲೇದು ನಾವು ನೋಡಿದ ಕಣ್ಣುಗಳನ್ನ ಕೇವಲ ಭಗವಂತನ ವಿಗ್ರಹವನ್ನ, ಪೂಜೆಯನ್ನ ನೋಡ್ಲಿಕ್ಕೆ ಅವರು ಬಳಸ್ತಾ ಇದ್ರು. ಸೊ ಕಿವಿಗಳನ್ನ ಭಗವಂತನ ಕೀರ್ತನೆಯನ್ನ ಕೇಳಲಿಕ್ಕೆ, ಮತ್ತೆ ಕೇವಲ ನಾಲಿಗೆಯನ್ನ ಭಗವಂತನ ಪ್ರಸಾದವನ್ನ ಸವಿಲಿಕ್ಕೆ, ಮೂಗನ್ನ ಭಗವಂತನಿಗೆ ಅರ್ಪಿಸಿದಂತ ಹೂಗಳ ಒಂದು ಆಘ್ರಾಣವನ್ನ ಮಾಡ್ಲಿಕ್ಕೆ ಅವರು ಬಳಸ್ತಾ ಇದ್ರು. ಕೈಗಳನ್ನ ಭಗವಂತನ ಪೂಜೆ ಮಾಡ್ಲಿಕ್ಕೆ, ನೈವೇದ್ಯ ಮಾಡ್ಲಿಕ್ಕೆ, ಕಾಲುಗಳನ್ನ ಭಗವಂತನ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ, ಭಗವಂತನಿಗಾಗಿ ಸೇವೆಯನ್ನ ಮಾಡ್ಲಿಕ್ಕೆ. ಸೊ ಹೀಗೆ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗವನ್ನ ಅವರು ತಮ್ಮ ಈ ಇಂದ್ರಿಯಗಳನ್ನ ಭಗವಂತನ ಸೇವೆಗಾಗಿ ಅವರು ಬಳಸ್ಕೊಂಡ್ರು. ಅದಕ್ಕಾಗಿ ಕಾರ್ಯಗತಗೊಳಿಸಿದ್ರು ಅಂತ ಕೃತಿ ಸಾಧ್ಯ ಅಂತ ಹೇಳ್ತಾರೆ. ಸೊ ಈ ಕೃತಿ ಅನ್ನುವಂಥದ್ದು ಸಾಧ್ಯ ಮಾಡುತ್ತೆ ಅಂತ ಹೇಳಿದ ಹಾಗೆ, ಈ ಕೃತಿ ಅನ್ನುವಂಥದ್ದು ಸಾಧ್ಯ ಮಾಡಿದ್ರೆ ಏನ್ ಸಾಧ್ಯ ಮಾಡುತ್ತೆ? ಹಾಗಾದ್ರೆ ನನ್ನ ಸಾಧನೆ ಮಾಡ್ಬೇಕು ಅಂದ್ರೆ ನನಗೆ ಏನಾದ್ರೂ ಒಂದು ಉದ್ದೇಶ ಇರ್ಬೇಕಲ್ಲ. ಈಗ ಒಬ್ರು ಅಭ್ಯಾಸ ಮಾಡ್ತಾ ಇದ್ದಾರೆ ಅಂದ್ರೆ ಯಾತಕ್ಕಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಭೌತಿಕ ಜಗತ್ತಿನಲ್ಲಿ ಒಂದೇನಾದ್ರೂ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ನಾನು ಕೂಡ ಇದು ಅಭ್ಯಾಸ ಮಾಡ್ತಾ ಇದ್ದೇನೆ, ಯಾತಕ್ಕಾಗಿ ಮಾಡ್ತಾ ಇದ್ದೇನೆ? ಸೊ ಯಾತಕ್ಕಾಗಿ ಮಾಡ್ತಾ ಇದ್ದೇನೆ, ಸೊ ಅದಕ್ಕೆ ಏನಂತ ಕರಿತೇವೆ ನಾವು ಇಂಟೆನ್ಷನ್ ಅಂತ ಕರಿತೇವೆ. ಸೊ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ, ಸೊ ಯಾವ ಇಂಟೆನ್ಷನ್ ನಿಂದ ನಾವು ಮಾಡ್ತೀವೋ ಆವಾಗ ನಮ್ಗೆ ಬರುವುದು ಅಟ್ರಾಕ್ಷನ್ ಅಂತ ಹೇಳಿ. ಇಲ್ಲಿ ಆ ಕೃತಿ ಸಾಧ್ಯ ಅನ್ನುವಂಥದ್ದು ಸಾಧ್ಯ ಅಂತಂದ್ರೆ ಸಾಧ್ಯ ಮಾಡುತ್ತೆ. ಏನ್ ಸಾಧ್ಯ ಮಾಡುತ್ತೆ? ಅದೇ ಕೊನೆಯ ಹಂತವಾಗಿರುವಂತಹ ಭಗವಂತನ
ಒಂದು ಪ್ರೇಮ ಭಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಮಾಡುತ್ತೆ ಅಂತ ಹೇಳಿ. ಸೊ ನಮ್ಮ ಇಂದ್ರಿಯಗಳನ್ನ ತೊಡಗಿಸ್ಕೊಂಡಾಗ ನಮ್ಗೆ ಪ್ರೇಮ ಭಕ್ತಿ ಅನ್ನುವಂಥದ್ದು ಪಡಿಲಿಕ್ಕೆ ಸಾಧ್ಯ ಆಗತ್ತೆ, ಭಾವ ಭಕ್ತಿ ಅನ್ನುವಂಥದ್ದು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿ ಈ ಒಂದು ಕೃತಿ ಸಾಧ್ಯ ಭವೇತ್, ಸಾಧ್ಯ ಭಾವ ಸಾ ಸಾಧನಾಭಿಧ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇದಕ್ಕೇನೆ ಇಂದ್ರಿಯಗಳಿಂದ ಕಾರ್ಯಗತಗೊಳಿಸಿದಾಗ ನಮಗೆ ಏನು ಜಾಗೃತ ಆಗತ್ತೆ, ಭಾವ ಪ್ರೇಮ ಪ್ರಾಪ್ತಿ ಆಗತ್ತೆ. ಈ ಇಂದ್ರಿಯಗಳಿಂದ ಪಡ್ಕೊಂಡಿರುವಂತಹ ಈ ಭಾವ ಪ್ರೇಮದ ಪ್ರಾಪ್ತಿಗೆ ಸಾಧನಾ ಭಕ್ತಿ ಅಂತ ಕರೀತಾರೆ ಅನ್ನೋದನ್ನ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ತಿಳಿಸ್ತಾ ಇದ್ದಾರೆ. ನಿತ್ಯ ಸಿದ್ಧಸ್ಯ ಭಾವಸ್ಯ ಪ್ರಾಕೃತ್ಯಂ ಹೃತಿ ಸಾಧ್ಯತಾ, ಇದು ಎರಡು. ಫಸ್ಟ್ ಇರುವಂತದ್ದು ಇದು ಕೃತಿ ಸಾಧ್ಯ ಭವೇತ್ ಸಾಧ್ಯ ಭಾವ ಸಾ ಸಾಧನಾಭಿಧ ನಿತ್ಯ ಸಿದ್ಧಸ್ಯ ಭಾವಸ್ಯ ಪ್ರಾಕೃತ್ಯಂ ಹೃತಿ ಸಾಧ್ಯತಾ. ಸೊ ಇಲ್ಲಿ ಇದು ಅಂತಹ ಭಕ್ತಿಯು ಪ್ರತಿ ಜೀವಿಯ ಹೃದಯದಲ್ಲಿ ಶಾಶ್ವತವಾಗಿ ಅಸ್ತಿತ್ವದಲ್ಲಿದೆ. ಈ ಶಾಶ್ವತ ಭಕ್ತಿಯ ಜಾಗೃತಿಯು ಭಕ್ತಿ ಸೇವೆಯ ಅಭ್ಯಾಸದಿಂದ ಸಾಧ್ಯವಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಏನು, ಇದು ಎಲ್ಲರ ಜೀವಿಯಲ್ಲಿ, ಪ್ರತಿಯೊಂದು ಜೀವಿಯಲ್ಲಿಯೂ ಇದೆ, ಪ್ರಾಣಿಯಲ್ಲಿದೆ, ಪಕ್ಷಿಯಲ್ಲಿದೆ, ಎಲ್ಲರ ಹೃದಯದಲ್ಲಿಯೂ ಶಾಶ್ವತವಾಗಿದೆ. ಯಾಕೆ ಶಾಶ್ವತವಾಗಿದೆ? ಎಲ್ಲರ ದೇಹದಲ್ಲಿಯೂ ಕೂಡ ಪರಮಾತ್ಮ ಅವನ ಒಂದು ದೇಹಧಾರಿಯಾಗಿ ಬಂದಾಗ ಪರಮಾತ್ಮನು ಕೂಡ ಅವ್ರ ಜೊತೆಗೆ ಬಂದೇ ಬರ್ತಾನೆ. ಹೀಗೆ ಮೊದ್ಲಿಂದಾನೂ ಕೂಡ ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ಇದೆ, ಅಸ್ತಿತ್ವದಲ್ಲಿ ಇದೆ. ಈ ಶಾಶ್ವತ ಭಕ್ತಿ ಏನಾಗ್ತಾ ಇದೆ, ನಮ್ಮಲ್ಲಿ ಜಾಗೃತ ಆಗ್ತಾ ಇಲ್ಲ. ಸೊ ಜಾಗೃತ ಆಗ್ಬೇಕು ಅಂದ್ರೆ ನಾವು ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಇನ್ನೊಂದು ಉದಾಹರಣೆ ನಾವು ತಗೊಳ್ಳೋದಾದ್ರೆ, ಈಗ ಮಕ್ಕಳು ಹುಟ್ಟಿದ ಕೂಡಲೇ ಮಕ್ಕಳು ಮುಗ್ಧರಿರ್ತಾರೆ ಅಂತ ಹೇಳ್ತೇವೆ. ಸೊ ನಾವು ಅವ್ರಿಗೆ ದೇವರಿಗೆ ನಾವು ಅವರಿಗೆ ಹೋಲಿಸ್ತೇವೆ. ಈ ಮಕ್ಕಳನ್ನ ನೋಡಿದಾಗ ಒಂದು ಮಗು ಅದನ್ನ ನಡಿಲಿಕ್ಕೆ ಕಲಿಸಿದಾಗ, ನಡಿಲಿಕ್ಕೆ, ಮಾತಾಡ್ಲಿಕ್ಕೆ, ಓಡಾಡ್ಲಿಕ್ಕೆ ಅದ್ ಹೇಗ್ ಕಲ್ಕೊಳ್ಳುತ್ತೆ? ಹಂತವಂತಗೆ ನಡಿಲಿಕ್ಕೆ ಅದಕ್ಕೆ ಬರೋದಿಲ್ಲ ಅಂತ ಇಲ್ಲ, ಮೊದ್ಲಿಂದಾನು ಅದ್ರಲ್ಲಿ ಇರುತ್ತೆ, ಅದು ನಡೆಯೋದು ಅನ್ನೋದಿರುತ್ತೆ. ಸೊ ನಡೆಯೋದು ಅನ್ನೋದಿದ್ದಾಗ ನಾವೇನ್ ಮಾಡ್ತಾ ಇದ್ದೇವೆ, ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ, ಜಸ್ಟ್ ಅದಕ್ಕೆ ಅಭ್ಯಾಸ ಮಾಡಿಸ್ತಾ ಇದ್ದಾರಷ್ಟೇ. ಹಾಗಂತ ಹೇಳಿ ತಂದೆ ತಾಯಿನೇ ಅದಕ್ಕೆ ನಡೆಸ್ಲಿಕ್ಕೆ ಕಲಿಸ್ತಾ ಇದ್ದಾರೆ ಅಂತಿಲ್ಲ. ಅದ ನಡೆಯೋದಕ್ಕೆ ತಂದೆ ತಾಯಿಗಳ ಕಾರಣ ಅಲ್ಲ. ಯಾರ ಕಾರಣ? ಭಗವಂತ. ಅದೇ ಸ್ವತಃ ಜೀವಿನೇ ಕಾರಣ. ಯಾಕಂದ್ರೆ ಅದು ಇದೆ, ಮೊದ್ಲೇನೆ ಇದೆ. ಕಲಿಸೋರು ಯಾರು? ತಂದೆ ತಾಯಿಗಳು. ಹಾಗಾಗಿ ಹಂತ ಹಂತವಾಗಿ ಅದು ನಡೆಯುತ್ತೆ. ಮಾತ್ ಬರೋದಿಲ್ಲ ಅಂತ ಇಲ್ಲ, ಮಗುಗೆ ಬರುತ್ತೆ, ಮೊದ್ಲೇ ಇರುತ್ತೆ ಅದು. ಆದ್ರೆ ಅದನ್ನ ಕಲಿಸಿದ ಮೇಲೆ ಅದು ಚೆನ್ನಾಗಿ ಮಾತನಾಡುತ್ತೆ. ಈಗ ಮಾತಾಡ್ಲಿಕ್ಕೇನೆ ಬರೋದಿಲ್ಲ, ನಡಿಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ಸೊ ಅದಕ್ಕೆ ಅಭ್ಯಾಸ ಮಾಡಿದ್ರು ಅದು ಲಭ್ಯ ಆಗೋದಿಲ್ಲ ಅಂತ ಅರ್ಥ. ಹೀಗೆ ಆ ಒಂದು ಏನು ಪ್ರಜ್ಞೆ ನಮ್ಮಲ್ಲಿ ಇದೆಯೋ, ಸೊ ಜೀವಿನಲ್ಲಿ ಈಗಾಗಲೇ ನಮ್ಗೆ ಆ ಭಗವಂತನ ಪ್ರೇಮ ಅನ್ನೋದಿದೆ. ಆ ಭಗವಂತನ ಪ್ರೇಮ ಅನ್ನೋದು ನಾವು ಮರ್ತ್ಬಿಟ್ಟು ಆ ಪ್ರೇಮ ಅನ್ನುವಂತಹ ಪದಕ್ಕೆ ನಾವ್ ಏನ್ ಮಾಡ್ತಾ ಇದ್ದೇವೆ, ಭೌತಿಕ ಜಗತ್ತಿನ ವಿಷಯ ವಸ್ತುಗಳಿಗೆ ನಾವು ಹೋಲಿಸ್ತಾ ಇದ್ದೇವೆ. ನನಗೆ ಅದ್ರ ಮೇಲೆ ಆಸೆ, ಇದ್ರ ಮೇಲೆ ಆಸೆ, ವ್ಯಕ್ತಿಗಳ ಮೇಲೆ ಪ್ರೇಮ. ಸೊ ಹೀಗೆ ನಾವು ಭೌತಿಕ ಜಗತ್ತಿಗೆ ಆ ಹೋಲಿಕೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಆ ಪ್ರೇಮ ಅಂತ ಅಂದ್ರೆ ನಮ್ಮ ಹಾದಿಗೆ, ಪ್ರೇಮ ಅನ್ನುವಂತ ಹಾದಿ ಎಲ್ಲಿ ಹೋಗ್ತಾ ಇದೆ? ಭೌತಿಕ ಜಗತ್ತಿಗೆ ಹೋಗ್ತಾ ಇದೆ. ಆದ್ರೆ ನಮ್ಮ ಪ್ರೇಮ ಅನ್ನುವಂಥದ್ದು ಕೃಷ್ಣನಿಗಾಗಿರುವಂಥದ್ದು. ಆ ಕೃಷ್ಣನ ಪ್ರೇಮವನ್ನ ಬಿಟ್ಟು ಭೌತಿಕಕ್ಕೆ ಬಂದಾಗ ಅದು ಮತ್ತೆ ಏನಾಗುತ್ತೆ, ನಾಶ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಪ್ರೇಮ ಅನ್ನುವಂತಹ ಅರ್ಥವನ್ನ ನಾವು ಮರೆತು ಭೌತಿಕ ಜಗತ್ತಿನ ಪ್ರೇಮಕ್ಕೆ ನಾವು ಅರ್ಥ ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರೇಮ ಅನ್ನುವಂತಹ ಪದಾನು ಕೂಡ ನಾವು ಭೌತಿಕ ಜಗತ್ತಿನಲ್ಲಿ ಹೇಳ್ತೇವೆ, ನಾವು ಬಳಸ್ತೇವೆ. ಆ ಬಳಸುವಂತಹ ಪದಾನು ಕೂಡ ಅದು ಭಗವಂತನಿಗಾಗಿರುವಂತದ್ದು. ನಾವು ಎಲ್ಲ ಇಲ್ಲಿ ಇರುವಂತಹ ಜನರಿಗೇನೆ ಅದನ್ನ ಬಳಸ್ತೇವೆ. ಹಾಗಾಗಿ ಇದು ಅಶಾಶ್ವತವಾಗಿರುವಂತದ್ದು. ನಮ್ಗೆ ಶಾಶ್ವತವಾದಂತಹ ಪ್ರೇಮ ಈ ಭೌತಿಕ ಜಗತ್ತಿನಲ್ಲಿ ಲಭ್ಯ ಇಲ್ಲ. ಹೀಗೆ ಏನೇ ನಾವು ಪಡ್ಕೊಳ್ಬೇಕಿದ್ರು ಕೂಡ ನಾವು ಒಂದಿಲ್ಲ ಒಂದು ರೀತಿಯಿಂದ ಒಂದು ಅಭ್ಯಾಸದಲ್ಲಿ ನಾವು ತೊಡ್ಕೊಳ್ಬೇಕು. ಹಾಗೆ ಈ ಒಂದು ನಮ್ಮ ಭಕ್ತಿ ಅನ್ನುವಂಥದ್ದು ಕೂಡ ಮೊದಲೇ ಇದೆ. ಆದ್ರೆ ಅದನ್ನ ನಾವು ಜಾಗೃತ ಮಾಡ್ಕೊಳ್ಬೇಕು. ಹೇಗೆ ಜಾಗೃತ ಮಾಡ್ಕೊಳ್ಬೇಕು? ಅಭ್ಯಾಸದಿಂದ ಜಾಗೃತ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಅಭ್ಯಾಸ ಹೇಗಿರುತ್ತೆ? ಅಭ್ಯಾಸ ಯಾವ ತರನಾಗಿರುತ್ತೆ? ಈಗ ಕ್ರಿಕೆಟ್ ನಲ್ಲಿ ಇದು ಕೋಚ್ಗಳು ಅವ್ರಿಗೆ ಅಭ್ಯಾಸವನ್ನ ಮಾಡಿಸ್ತಾರೆ. ಶಾಲೆಯಲ್ಲಿ ಪಾಠವನ್ನ ಹೇಳಿ ಟೀಚರ್ ಅಭ್ಯಾಸವನ್ನ ಮಾಡಿಸ್ತಾರೆ. ಮನೆಯಲ್ಲಿ ತಂದೆ ತಾಯಿಗಳ ಅಭ್ಯಾಸವನ್ನ ಮಾಡಿಸ್ತಾರೆ. ಹಾಗಾದ್ರೆ ಈ ಭಕ್ತಿಯ ಕುರಿತಾಗಿ ನಮ್ಗೆ ಅಭ್ಯಾಸ ಮಾಡಿಸೋರು ಯಾರು? ನಮ್ದಿನ್ನ ಜಾಗೃತ ಆಗ್ಬೇಕು ಅಂತಂದ್ರೆ ಅದೇ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಮುಂದೆ ನಮ್ಗೆ 64 ಅಂಗಗಳನ್ನ ಕೊಡ್ತಾರೆ. ಸೊ ಅವುಗಳಿಗೆ ಪ್ರವೃತ್ತಿ ನಿವೃತ್ತಿ ಅಂತ ಕರೆಯಲಾಗುತ್ತೆ. ಈ 64 ಅಂಗಗಳು ಏನೇನನ್ನ ಮಾಡ್ಬೇಕು, ಏನೇನನ್ನ ಮಾಡಬಾರ್ದು ಅನ್ನೋದನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದು ನಿಯಮ ನಿಬಂಧನೆ ಅನ್ನೋದಿರುತ್ತೆ. ಆ ನಿಯಮ ನಿಬಂಧನೆ ಇದ್ರೇನೆ ನಾವು ಮಾಡಿದ್ರೇನೆ ಒಳ್ಳೇದಾಗ ನಮ್ಗೆ ಅದು ನಮ್ಗೆ ಗೊತ್ತಾಗುತ್ತೆ. ಹೇಗೆ ಅಂತಂದ್ರೆ ಈಗ ಮಾತನಾಡುವುದನ್ನ
ಯಾವ ತರ ನೀವು ಮಾತನಾಡ್ಬೇಕು ಅನ್ನೋದನ್ನ ಕೂಡ ನಮ್ಗೆ ಹೇಳ್ಕೊಡ್ತಾರೆ. ಸೊ ಇಲ್ಲ ನೀನೇ ಮಾತಾಡಕ್ ಬರುತ್ತೆ ಅಂತ ಬಿಟ್ಬಿಟ್ರೆ ಅದು ಹೇಗ್ ಬೇಕೋ ಹಾಗೆ ಮಾತಾಡುತ್ತೆ. ಹಾಗೆ ಹೇಗೆ ಮಾತನಾಡ್ಬೇಕು ಅನ್ನೋದು ಕೂಡ ನಾವು ಕಲ್ಸ್ಕೊಡ್ಬೇಕಲ್ಲ. ಯಾಕಂದ್ರೆ ಅದಕ್ಕೆ ಕರಿತೇವೆ ನೈತಿಕತೆಯ ಮೌಲ್ಯಗಳು ಅಂತ ಹೇಳಿ. ಮತ್ತೆ ಅದಕ್ಕೆ ನಾವು ಇನ್ನೊಂದು ಹೇಳೋದು ಮಕ್ಕಳಿಗೆ ಕಲಿಸುವಂತ ಸಂಸ್ಕೃತಿಗಳು ಅಂತ ಹೇಳಿ. ಸೊ ಅದು ಕೂಡ ನಾವು ಕಲಿಸ್ಬೇಕಲ್ಲ. ಅದಕ್ಕೆ ಇಲ್ಲ ನಿನ್ಗೆ ಹೇಗೆ ಬರುತ್ತೆ ಹಾಗೆ ಮಾಡ್ಕೊಂಡು ಹೋಗು, ನೀ ಭಕ್ತಿ ಮಾಡ್ತಾ ಇದೀಯಾ ಮಾಡುದು ಅಂತ ಹೇಳಿ ಇಲ್ಲ. ಇಲ್ಲಿನೂ ಕೂಡ ನಮ್ಗೆ ಅಭ್ಯಾಸ ಮಾಡಿಸ್ಲಿಕ್ಕೆ ತಿಳಿಸ್ಲಿಕ್ಕೆ ನಮ್ಗೆ ಆಚಾರ್ಯರುಗಳ ಮತ್ತೆ ಈ ಗುರು ಸಾಧು ಶಾಸ್ತ್ರ ಅಂತ ಹೇಳ್ತೇವೆ, ಶಾಸ್ತ್ರಗಳ ಪ್ರಕಾರ ಇರುವಂತಹ ಕೆಲವೊಂದು ಅಂಶಗಳು ಕೂಡ ನಮ್ಗೆ ತಿಳಿಸಲಾಗತ್ತೆ. ಸೊ ಅವುಗಳನ್ನ ನಾವು ಅನುಸರಿಸಬೇಕು. ಮತ್ತೆ ಜೊತೆಗೆ ಗುರುಗಳು ಕೊಟ್ಟಿರುವಂತಹ ಆದೇಶಗಳು, ಆಜ್ಞೆಗಳು ಅಂತ ಹೇಳ್ತೇವೆ. ಮತ್ತೆ ಗುರುಗಳು ನಡೆದಿರುವಂತಹ ಸಾಧುಗಳು ನಡೆದಿರುವಂತಹ ಹಾದಿ, ಸೊ ಇವುಗಳಿಂದ ನಾವು ಏನ್ ಪಡ್ಕೊಳ್ಬಹುದು? ಒಂದ್ ನಿಮಿಷ. ಹರೇ ಕೃಷ್ಣ. ಕ್ಷಮಿಸಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸೊ ಇದು ಹೇಗೆ ಈ ಶಾಶ್ವತವಾದಂತಹ ಭಕ್ತಿ ಅಂತ ಹೇಳ್ತಾರೆ ಅಂತಂದ್ರೆ, ಈಗಾಗಲೇ ಇರುವಂತಹದ್ದು ಇದು. ಶಾಶ್ವತ ಅಂದ್ರೆ ಈಗಾಗಲೇ ಇದೆ. ಇದನ್ನ ಜಾಗೃತಿ ಮಾಡ್ಕೊಳ್ಳುವುದು ಹೇಗೆ? ಇದೇ ಅಭ್ಯಾಸದಿಂದ ನಾವು ಮಾಡ್ಕೊಳ್ಬಹುದು. ಹೀಗೆ ಶ್ರೀಲರೂಪ ಗೋಸ್ವಾಮಿ ಅವರು ನಮ್ಗೆ ಮುಂದೆ ಹೇಗೆ ಅಭ್ಯಾಸ ಮಾಡ್ಬೇಕು ಇದನ್ನ ಜಾಗೃತಗೊಳಿಸ್ಕೊಳ್ಳಿಕ್ಕೆ ಅನ್ನೋದನ್ನ ನಮ್ಗೆ ತಿಳಿಸ್ತಾರೆ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಸಾಧನೆ ಅಥವಾ ರೂಢಿ ಎಂದರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳೆರಡನ್ನು ವ್ಯಾವಹಾರಿಕ ಭಕ್ತಿ ಸೇವೆಯಲ್ಲಿ ಬಳಸಿಕೊಳ್ಳುವುದು. ಯಾವುದೋ ಕೃತಕವಾದದ್ದೊಂದನ್ನು ಉತ್ತಮಪಡಿಸಿಕೊಳ್ಳಲು ಮಾಡುವ ಕಾಯಕವು ರೂಢಿ ಅಥವಾ ಸಾಧನೆ ಅಲ್ಲ. ಹರೇ ಕೃಷ್ಣ. ಸೊ ಹೀಗೆ ಶ್ರೀಲ ಪ್ರಭುಪಾದ ಅವ್ರು ಏನ್ ಹೇಳ್ತಾರೆ, ಸಾಧನೆ ಅನ್ನುವಂಥದ್ದು ಏನು ಅಂತಂದ್ರೆ ಒಂದು ಪ್ರಾಕ್ಟಿಸ್, ರೂಢಿ ಇರುವಂತದ್ದು. ಹೇಗೆ ರೂಢಿ? ದಿನಾಲು ನಿರಂತರವಾಗಿ ನಾವು ರೂಢಿಯನ್ನ ಮಾಡ್ಕೊಳ್ಳುವಂಥದ್ದು. ಸೊ ನಾನು ಇವತ್ ಮಾಡ್ದೆ, ನಾಳೆ ನಾನು ಅದನ್ನ ಬಿಟ್ಟೆ, ಹಾಗಲ್ಲ. ಸೊ ನಿರಂತರವಾಗಿರುವಂತದ್ದು ಇದು ಅವಿಚ್ಛಿನ್ನ ಅಂತ ಹೇಳ್ತಾರೆ. ಸೊ ಹೀಗೆ ಹೇಗೆ ಮಾಡ್ಕೊಳ್ಳುವಂಥದ್ದು? ಇದೇ ನಮ್ಮ ಮನಸ್ಸು ಇಂದ್ರಿಯಗಳೆರಡನ್ನೂ ಕೂಡ ವ್ಯಾವಹಾರಿಕ ಸೇವೆಯಲ್ಲಿ ಬಳಸ್ಕೊಳ್ಳುವಂಥದ್ದು. ಅಂದ್ರೆ ಅದೇ ಈ ಭಕ್ತಿ ಸೇವೆಯಲ್ಲಿ. ಭಕ್ತಿಯಲ್ಲಿ ಏನೆಲ್ಲ ಕಾರ್ಯಗಳಿದೆಯೋ ಆ ಭಕ್ತಿಯ ಕಾರ್ಯಗಳನ್ನ ಮಾಡ್ಕೊಳ್ಳಿಕ್ಕೆ ನಾವು ಬಳಸ್ಕೊಳ್ಳುವಂಥದ್ದು. ಹೀಗೆ ಯಾವುದೇ ಕೃತಕವಾದದ್ದನ್ನ ಉತ್ತಮಪಡಿಸಿಕೊಳ್ಳಲು ಮಾಡುವಂಥದ್ದು ಎಲ್ಲವೂ ಕಾಯಕ್ಕೂ ಕೂಡ ಭೌತಿಕವಾದಂಥದ್ದು ಅಂತ. ಈಗ ಮಗು ಮಾತಾಡ್ಲಿಕ್ಕೆ ಬರೋದಿಲ್ಲ, ಕೃತಕವಾಗಿ ಮಾತಾಡ್ಲಿಕ್ಕೆ ಕಲಿಯಕ್ಕಾಗಲ್ಲ ಅದಕ್ಕೆ. ಸೊ ಅದು ಸ್ವಾಭಾವಿಕವಾಗಿಲೇ ಮಾತಾಡ್ಲಿಕ್ಕೆ ಬರುತ್ತೆ ಅದಕ್ಕೆ. ಸೊ ಯಾವಾಗ ಅದು ಅಭ್ಯಾಸ ಮಾಡಿದಾಗ. ಹಾಗಾಗಿ ನಾವ್ ಏನೇ ಮಾಡಿದ್ರು ಕೂಡ ಕೃತಕವಾಗಿ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಉದಾಹರಣೆಗೆ ನಾವು ಭಕ್ತಿ ಮಾಡ್ತಾ ಇದ್ದೇವೆ. ಸೊ ಕೃತಕವಾಗಿ ನನ್ಗೆ ಭಕ್ತಿಯನ್ನ ಮಾಡಿದ್ರೆ ಅದು ಮುಂದಿನ ಹಂತಕ್ಕೆ ನನ್ಗೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ನಾವು ಇದನ್ನ ದೈನಂದಿನವಾಗಿ ರೂಢಿಸ್ಕೊಳ್ಳುವಂಥದ್ದು ಅಂತ. ಯಾಕಂದ್ರೆ ಈ ಮಗು ನಡೆಯೋದು ನಾನು ಈಗಾಗಲೇ ಉದಾಹರಣೆ ಕೊಟ್ಟಿದ್ದೇನೆ. ಈ ಮಗು ನಡಿಲಿಕ್ಕೆ ಕಲಿಯುತ್ತೆ ಅಂತಂದ್ರೆ ಈ ಮಗುವಿನ ನಡೆಯುವ ಪ್ರಯತ್ನ ಅಸ್ವಾಭಾವಿಕವಾದದ್ದಲ್ಲ. ಯಾಕಂದ್ರೆ ನಡೆಯುವಂತಹ ಸಾಮರ್ಥ್ಯ ಈಗಾಗಲೇ ಇದೆ ಮಗುವಿನಲ್ಲಿ. ಸೊ ಸ್ವಲ್ಪ ಅಭ್ಯಾಸದಿಂದ ಅದು ಸುಲಭವಾಗಿ ನಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಹೀಗೆ ನಾವು ಕೂಡ ಕೃಷ್ಣನಿಗೆ ಸಲ್ಲಿಸುವಂತಹ ಭಕ್ತಿ ಸೇವೆಯು
ಏನಾಗಿದೆ, ಈ ಪ್ರತಿಯೊಬ್ಬರ ಜೀವಿಯಲ್ಲಿಯೂ ಕೂಡ ಇದೆ, ಅದು ಸ್ವಾಭಾವಿಕವಾದಂತಹ ಪ್ರವೃತ್ತಿಯಾಗಿದೆ. ಸೊ ಈ ಪ್ರವೃತ್ತಿಯನ್ನ ನಾವು ಜಾಗೃತಗೊಳಿಸ್ಕೊಳ್ಬೇಕು. ಮತ್ತೆ ಎಲ್ಲ ಕಡೆಗೆ ನಾವು ನೋಡಿದಾಗ ಈಗ ಕಾಡಿನಲ್ಲಿರುವಂತಹ ಜನರು ಕೂಡ ಕಾಡಲ್ಲಿ ಏನಾದ್ರೂ ವಿಕೋಪ ಉಂಟಾದಾಗ, ಪ್ರಕೃತಿಯ ನಿಯಮಗಳ ಏನಾದ್ರೂ ಹಿಂದೆ ಮುಂದೆ ಆದಾಗ, ಸೊ ಇದ್ರ ಹಿಂದ್ಗಡೆ ಏನೋ ಅದ್ಭುತ ಪವಾಡ ಇದೆ ಅಂತ ಹೇಳಿ ಗೌರವಪೂರ್ವಕವಾದ ನಮನವನ್ನ ಸಲ್ಲಿಸ್ತಾರೆ ಕಾಡ್ ಜನರು. ಈಗ ಎಲ್ರು ನಗರ ಪ್ರದೇಶದಲ್ಲಿರುವಂತವ್ರು ಗುಡಿ ಇರುತ್ತೆ, ಅಲ್ಲಿ ಪೂಜಾರಿಗಳಿರ್ತಾರೆ, ಸ್ವಾಮಿಗಳಿರ್ತಾರೆ, ಪ್ರವಚನಗಳು ನಡೆಯುತ್ತೆ. ಸೊ ಹೋಗ್ಲಿ ಅದಕ್ಕಾದ್ರೂ ಅವ್ರಿಗೆ ಜಾಗೃತ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಎಲ್ಲ ಅಭ್ಯಾಸ ಇಲ್ವೇ ಇಲ್ಲ ಅವ್ರ ಹತ್ರ. ಆದ್ರೂ ಕೂಡ ಈ ಪ್ರಕೃತಿಯ ನಿಯಮಗಳಲ್ಲಿ ಏನೋ ಒಂದ್ ವ್ಯತ್ಯಾಸ ಕಂಡ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಗೌರವಪೂರ್ವಕವಾದ ನಮನವನ್ನ ಅವರು ಸಲ್ಲಿಸ್ತಾರೆ. ಅಂದ್ರೆ ಅಲ್ಲಿನೂ ಕೂಡ ಅವ್ರಿಗೆ ನಮ್ಗೆ ಒಂದು ಸೂಕ್ತವಾದಂತ ಪ್ರಜ್ಞೆ ಇದೆ ಅನ್ನೋದು ಗೊತ್ತಾಗತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಹೀಗೆ ಮಗು ಹೇಗೆ ಸ್ವಲ್ಪ ಅಭ್ಯಾಸ ಮಾಡಿದ್ರೂ ಕೂಡ ಮಗು ನಡಿಲಿಕ್ಕೆ ಹೇಗೆ ಪ್ರಾರಂಭ ಮಾಡುತ್ತೋ, ಸೊ ನಾವು ಕೃಷ್ಣನಲ್ಲಿ ಪ್ರೇಮವನ್ನ ತೋರುವುದರ ಮೂಲಕ ಸೊ ನಮ್ಮ ಪ್ರಜ್ಞೆ ಅನ್ನುವಂಥದ್ದನ್ನ ನಾವು ಜಾಗೃತಗೊಳಿಸ್ಕೊಳ್ಳಲು ಸಾಧ್ಯವಾಗುತ್ತೆ. ಸೊ ಹೇಗೆ, ಸೊ ನಮ್ಮ ಇಂದ್ರಿಯಗಳನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ. ಸ್ಲೈಡ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಮಾತಾಜಿ. ಚೇಂಜ್ ಮಾಡಿರೋ ಸ್ಲೈಡ್ ಕಾಣಿಸ್ತಾ ಇದೆಯಾ ನೋಡಿ? ಇಲ್ಲ ಮಾತಾಜಿ. ಇಲ್ಲ ಸೇಮ್ ಸ್ಲೈಡ್ ಇವಾಗ ಬಂತು ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉದಾಹರಣೆಗೆ ಮಗುವೊಂದು ನಡೆಯಲು ಕಲಿಯುತ್ತದೆ ಅಥವಾ ಅಭ್ಯಾಸ ಮಾಡಿಕೊಳ್ಳುತ್ತದೆ. ಮಗುವಿನ ಈ ನಡೆಯಲು ಪ್ರಯತ್ನಿಸುವ ಕ್ರಿಯೆಯು ಅಸ್ವಾಭಾವಿಕವಾದುದಲ್ಲ. ನಡೆಯಬಲ್ಲ ಸಾಮರ್ಥ್ಯವು ಮೂಲತಃ ಮಗುವಿನಲ್ಲಿದೆ. ಸ್ವಲ್ಪ ಅಭ್ಯಾಸದಿಂದ ಅದು ಸುಲಭವಾಗಿ ನಡೆಯಲು ಪ್ರಾರಂಭಿಸುತ್ತದೆ. ಅದೇ ರೀತಿ ಕೇವಲ ಅಭ್ಯಾಸದಿಂದ ಮಾತ್ರ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಲಾಗುವುದು. ವಾಸ್ತವವಾಗಿ ಇಂತಹ ಅಭ್ಯಾಸವೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಸೊ ಕೇವಲ ಅಭ್ಯಾಸದಿಂದ ಮಾತ್ರ ನಾವು ಈ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮ್ಗೆ ಆ ಸ್ವಾಭಾವಿಕವಾದಂತಹ ಸಹಜ ಅಭ್ಯಾಸ, ಸಹಜವಾದಂತಹ ಒಂದು ಭಕ್ತಿ ನಮ್ಮಲ್ಲಿ ಜಾಗೃತ ಆಗೋದಿಲ್ಲ. ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಸಾಧನಾ ಭಕ್ತಿ ಸೇವೆಯ ರೂಢಿ. ಭಕ್ತಿ ಸೇವೆಯಲ್ಲಿ ನಮಗಿರುವ ಸ್ವಾಭಾವಿಕ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲು ನಾವು ಬಯಸುವಾಗ ಕೆಲವು ಸಿದ್ಧ ಪ್ರಕ್ರಿಯೆಗಳನ್ನು ಒಪ್ಪಿಕೊಂಡು ಅವುಗಳನ್ನು ಪಾಲಿಸಿದರೆ ಆ ಸುಪ್ತ ಪ್ರಜ್ಞೆಯು ಎಚ್ಚರಗೊಳ್ಳುತ್ತದೆ. ಈ ಅಭ್ಯಾಸವನ್ನು ಸಾಧನಾ ಭಕ್ತಿ ಎನ್ನುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಸೇವೆಯಲ್ಲಿ ಏನ್ ನಮ್ಗೆ ಈಗಾಗಲೇ ಸ್ವಾಭಾವಿಕವಾದ ಸಾಮರ್ಥ್ಯ ಬರ್ಬೇಕು ಅಂತಂದ್ರೆ, ಸೊ ನಾವು ಬರ್ಬೇಕು ಅಂತಂದ್ರೆ ನಾವು ಈ ಸಿದ್ಧ ಪ್ರಕ್ರಿಯೆಗಳನ್ನ ಒಪ್ಕೊಂಡು ಅವುಗಳನ್ನ ಪಾಲಿಸ್ಬೇಕು ಅಂತ ಹೇಳಿ. ಸೊ ಸಿದ್ಧ ಪ್ರಕ್ರಿಯೆಗಳಂದ್ರೆ ಯಾರಿಂದ ಬರುತ್ತೆ? ಸಿದ್ಧ ಪ್ರಕ್ರಿಯೆಗಳು ಅಂತಂದ್ರೆ ಇದೇ ಗುರು ಸಾಧು ಶಾಸ್ತ್ರ ಹೇಳುವಂಥದ್ದು. ಸೊ ಇವು ಪ್ರಕ್ರಿಯೆಗಳನ್ನ ನಾವು ಪಾಲಿಸಿದ್ರೆ ಈ ಸೂಕ್ತವಾದಂತಹ ಅಜಾಗರೂಕವಾದಂತಹ ಪ್ರಜ್ಞೆ ಅನ್ನುವಂಥದ್ದು ಎಚ್ಚರಗೊಳ್ಳುತ್ತೆ, ಜಾಗೃತ ಆಗತ್ತೆ ಅಂತ. ಸೊ ಈ ಅಭ್ಯಾಸವನ್ನ ಸಾಧನ ಭಕ್ತಿ ಅಂತ ಹೇಳ್ತಾರೆ ಅಂತ. ಸೊ ಇವನ್ ಇಲ್ಲಿ ನಮ್ಗೆ ಏನಾದ್ರೂ ಕೂಡ ಯುಧಿಷ್ಠಿರನಿಗೆ ತಿಳಿಸ್ತಾರೆ. ಓದಿ ಮಾತಾಜಿ. ಹರೇ ಈ ಕೃಷ್ಣ. ಅಭ್ಯಾಸಗಳು ನಮ್ಮ ಹುಚ್ಚನ್ನು ನಿವಾರಿಸುತ್ತವೆ. ಮನೋವೈದ್ಯನ ಸಲಹೆಗಳಿಂದ ಮಾನಸಿಕ ರೋಗಿಯ ಹುಚ್ಚು ಗುಣವಾಗುತ್ತದೆ. ಅದೇ ರೀತಿ ಮಾಯೆಯ ಅಥವಾ ಐಹಿಕ ಭ್ರಮೆಯ ಪರಿಣಾಮವಾಗಿ ಬದ್ಧಾತ್ಮನ ಹುಚ್ಚನ್ನು ಸಾಧನಾ ಭಕ್ತಿಯು ನಿವಾರಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹೀಗೆ ಈ ಸಾಧನಾ ಭಕ್ತಿಗೆ ಈ ಎಲ್ಲ ಪೂರಕ ಕ್ರಿಯೆಗಳು, ಆಕ್ಚುಲಿ ಯಾವ್ಯಾವ್ದು ಪೂರಕ ಕ್ರಿಯೆಗಳಂತಂದ್ರೆ ಈ ಚೇತನಾತ್ಮನ ಒಂದು, ಈಗ ನಾವು ಬದ್ಧಾತ್ಮ ಮತ್ತೆ ಚೇತನಾತ್ಮ ಅಂತ ಹೇಳ್ತೇವೆ.
ಸೊ ಬದ್ಧಾತ್ಮನ ಒಂದು ಕಾರ್ಯಗಳು ಏನಾಗಿರುತ್ತೆ? ಬದ್ಧಾತ್ಮನ ಕಾರ್ಯಗಳು ಯಾವಾಗಲೂ ಕೂಡ ಐಹಿಕ ಲಾಭಕ್ಕಾಗಿ ಬುದ್ಧಿ ಭ್ರಮಣೆಯಲ್ಲಿ ಇರ್ತಾನೆ. ಸೊ ಬಂಧನಕ್ಕೊಳಗಾಗಿರ್ತಾನೆ. ಅದೇ ಚೇತನಾತ್ಮನ ಒಂದು ಸ್ಥಿತಿ ಹೇಗಿರುತ್ತೆ? ಯಾವಾಗ್ಲೂ ಹರ್ಷಚಿತ್ತನಾಗಿರ್ತಾನೆ. ಸಚ್ಚಿತ್ತ ಆನಂದ ಅಂತ ಹೇಳ್ತೇವೆ. ಸೊ ಅದು ಕೂಡ ಹರ್ಷಚಿತ್ತ, ಆನಂದ ಪೂರ್ಣ, ಶಾಶ್ವತನಾಗಿದ್ದಾನೆ, ಜ್ಞಾನ ಪೂರ್ಣನಾಗಿದ್ದಾನೆ. ಯಾವುದು? ನಮ್ಮ ಈ ಒಂದು ಚೇತನಾತ್ಮ. ಸೊ ಈ ಚೇತನಾತ್ಮವನ್ನ ಈ ಒಂದು ದೇಹದ ಜೊತೆಗೆ ನಾವು ಐಹಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ? ಸೊ ಅವನು ಈ ಒಂದು ಬಂಧನಕ್ಕೆ ಒಳಪಡ್ತಾನೆ. ಮತ್ತೆ ಇಂಥ ಒಂದು ಬಂಧನಕ್ಕೊಳಗಾಗಿ ಅವನು ವಿಕರ್ಮಗಳು ಅಂತ ಹೇಳ್ತೇವೆ. ಸೊ ಕೆಟ್ಟದಾದಂತಹ ಕರ್ಮಗಳಿಗೆ ಕಾರಣ ಆಗಿ ಸೊ ಅವನು ಬಂಧನಕ್ಕೆ ಒಳಗಾಗ್ತಾನೆ. ಈ ವಿಕರ್ಮ ಅಂತಂದ್ರೆ ಏನು? ಯಾವ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳಲಾಗಿದೆಯೋ ಸೊ ಆ ಕಾರ್ಯಗಳಿಗೆ ನಾವು ವಿಕರ್ಮ ಅಂತ ಹೇಳ್ತೇವೆ. ಈ ಯಾವ ಕಾರ್ಯಗಳನ್ನ ವಿಕರ್ಮ ಮಾಡಬಾರದೆಂದು ನಮ್ಮ ಶಾಸ್ತ್ರಗಳಲ್ಲಿ ನಿಷೇಧಿಸಲಾಗಿದೆಯೋ ಸೊ ಆ ಕಾರ್ಯಗಳನ್ನ ನಾವು ಅಭ್ಯಾಸ ಮಾಡ್ಬೇಕು ಅಂತ ಇಲ್ಲಿ ಸಾಧನೆಯಲ್ಲಿ ಹೇಳ್ತಾರೆ. ಈಗಾಗ್ಲೇ ಆಲ್ಮೋಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಆದ್ರೆ ಬಹಳಷ್ಟು ಕಾರ್ಯಗಳನ್ನ ನಾವು ಏನು ಮಾಡಬಾರ್ದು ಅಂತ ಹೇಳುತ್ತೋ ಆ ನಿಷೇಧಿಸಲಾದಂತಹ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಸಾಧನಾ ಭಕ್ತಿಯಲ್ಲಿ ನಾವ್ ಏನ್ ಮಾಡ್ಬೇಕು? ಇಂತಹ ಸಾಧನಾ ಭಕ್ತಿಯ ಅಭ್ಯಾಸಗಳನ್ನ ನಿಷೇಧಿಸಲಾಗಿರುವಂತಹ ಕಾರ್ಯಗಳನ್ನ ಮಾಡಬಾರ್ದು ಅನ್ನೋದು ನಾವು ಈ ಸಾಧನಾ ಭಕ್ತಿಯಲ್ಲಿ ಅಭ್ಯಾಸ ಮಾಡ್ಬೇಕು. ಏನ್ ಮಾಡಬಾರ್ದು ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಬೇಕು. ಈಗ ಏನ್ ಮಾಡ್ಬೇಕು ಅನ್ನೋದು ಏನ್ ಬಂತು? ಮಾಡ್ಬೇಕು ಅಂದ್ರೆ ಈಗ ಬೆಳಗಿನ ಹೊತ್ತು ಮಂಗಳಾರತಿಯನ್ನ ನಾವು ಮಾಡುವಂಥದ್ದು, ಮತ್ತೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಕಾರ್ಯಗಳಿಂದ ನಾವು ದೂರ ಇರುವಂತದ್ದು, ಗುರುಗಳಿಗೆ ನಮನವನ್ನ ಸಲ್ಲಿಸುವಂಥದ್ದು, ಮತ್ತೆ ಅವರು ತಿಳಿಸಲಾಗಿರುವಂತಹ ನಿಯಮಗಳನ್ನ ನಾವು ಪಾಲನೆ ಮಾಡುವಂಥದ್ದು. ಪ್ರಭುಪಾದವರು ನಮ್ಗೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನ ಕೊಟ್ಟಿರುವಂತದ್ದು, ಮತ್ತೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ದೈನಂದಿನ ಕಾರ್ಯಕ್ರಮಗಳನ್ನ ನಮ್ಗೆ ಕೊಟ್ಟಿರುವಂತದ್ದು. ಸೊ ಇವುಗಳೆಲ್ಲ ನಾವು ಅನುಸರಿಸ್ತಾ ಇದ್ದೇವೆ. ಸೊ ಇದೆಲ್ಲ ನಾವು ತೊಡಗಿರುವಂತದ್ದು ಸಾಧನಾ ಭಕ್ತಿಯಲ್ಲಿ. ಶ್ರೀಲ ಪ್ರಭುಪಾದವರು ನಮ್ಗೆ ಏನ್ ಹೇಳ್ತಾರೆ? 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ಅವುಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅವುಗಳಲ್ಲಿ ಟೀ, ಕಾಫಿನೂ ಕೂಡ ಬಂತು. ಎಲ್ಲನೂ ಕೂಡ ಮಾಡಬಾರ್ದು, ಇವುಗಳು ವಿಕರ್ಮ. ಸೊ ಇವುಗಳ ಮಾಡದೇ ಇರೋದು ಹಾಗೆ ಅಭ್ಯಾಸವನ್ನ ನಾವು ಮಾಡ್ಬೇಕು. ಇದೇ ಸಾಧನಾ ಭಕ್ತಿ. ಮತ್ತೆ ಏನನ್ನ ಮಾಡ್ಬೇಕು? ಏನು ದೈನಂದಿನ ಕಾರ್ಯಕ್ರಮಗಳನ್ನ ಕೊಟ್ಟಿದೀವೋ ಅವುಗಳನ್ನ ನೀವು ಮಾಡ್ಬೇಕು. ಸೊ ಇವು ಕೂಡ ಅಭ್ಯಾಸಗಳು. ಸೊ ನಮ್ಗೆ ಕೊಟ್ಟಿರುವಂತದ್ದು. ಸೊ ಇದೇ ಪೂರಕವಾಗಿರುವಂತಹ ಕ್ರಿಯೆಗಳು. ಎದಕ್ಕೆ? ಸಾಧನಾ ಭಕ್ತಿಗೆ ಪೂರಕವಾಗಿರುವಂತಹ ಕ್ರಿಯೆಗಳು. ಅಂದ್ರೆ ಪೂರಕ ಅಂತ ಯಾಕೆ ಹೇಳ್ತಾರೆ? ಸೊ ಸಾಧನಾ ಭಕ್ತಿಗೆ ಒಂದು ಉದ್ದೇಶ ಇದೆ. ಅದೇ ಯಾವ ಉದ್ದೇಶ? ಕೃತಿ ಸಾಧ್ಯ ಭವೇತ್ ಸಾಧ್ಯ, ಭಾವನಾ ಸಾಧ್ಯವಿದ ಅಂತ ಹೇಳಿ. ಭಾವ ಸಾಧ್ಯವಿದ. ಸೊ ಇಲ್ಲಿ ಕೃತಿ ಸಾಧ್ಯ ಭವೇತ್ ಸಾಧ್ಯ ಇದೆ, ಕೃತಿಯಿಂದ ಸಾಧ್ಯ ಇದೆ. ಅದೇ ಏನು? ಪೂರಕವಾದಂತ ಕ್ರಿಯೆಗಳನ್ನ ಮಾಡೋದ್ರಿಂದ ಸಾಧ್ಯ. ಏನ್ ಸಾಧ್ಯ ಆಗುತ್ತೆ? ಪ್ರೇಮವನ್ನ ಪಡ್ಕೊಳ್ಳೋದು ಸಾಧ್ಯ ಆಗತ್ತೆ. ಯಾವುದು? ಅದೇ ಭಗವಂತನ ಪ್ರೇಮ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈಗ ಇಲ್ಲಿ ಒಂದು ಸಾದೃಶ್ಯವನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದವರು. ಈಗ ಹುಚ್ಚನ್ನ ನಿವಾರಿಸಬೇಕು ಅಂತಂದ್ರೆ, ಈಗ ಮನೋವೈದ್ಯನ ಸಲಹೆಗಳಿಂದ ಒಬ್ಬ ಮಾನಸಿಕ ರೋಗಿ ಏನ್ ಮಾಡ್ತಾನೆ? ಸೊ ಅವ್ರು ಹೇಳಿದ ಹಾಗೆ ಅಭ್ಯಾಸವನ್ನ ಮಾಡಿ ತನ್ನ ಹುಚ್ಚನ್ನ ಗುಣಪಡಿಸ್ಕೊಳ್ತಾನೆ. ಅದೇ ರೀತಿ ಈ ಬದ್ಧಾತ್ಮ, ಸೊ ಏನು ಮಾಯೆಯಲ್ಲಿ ನಾವಿದ್ದೀವೋ, ಬಂಧನಕ್ಕೆ ಒಳಗಾಗ್ತಾ ಇದ್ದೀವೋ, ಇದು ಎಲ್ಲ ಮಾಯೆಯಲ್ಲಿರೋದು ನಮ್ಮ ಹುಚ್ಚುತನಾನೆ. ಬಂಧನಕ್ಕೆ ಒಳಗಾಗ್ತಾ ಇದ್ದೇವೆ ನಾವೆಲ್ಲ. ಸೊ ಈ ಬಂಧನವನ್ನ ನಿವಾರಿಸ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಇರುವಂತಹ ಈ ಚುಚ್ಚುಮದ್ದು ಯಾವುದು ಅಂತಂದ್ರೆ ಅದೇ ಈ ಒಂದು ಸಾಧನಾ ಭಕ್ತಿ. ಸೊ ಇದು ಯಾರಿಂದ ನಮ್ಗೆ ಸಾಧನಾ ಭಕ್ತಿ ಸಿಗುವಂತದ್ದೇ? ಅದೇ ಗುರುಗಳಿಂದ, ಮತ್ತೆ ಸಾಧುಗಳಿಂದ, ಶಾಸ್ತ್ರಗಳಿಂದ. ಈಗ ಹೇಗೆ ಚುಚ್ಚುಮದ್ದು ವೈದ್ಯನಿಂದ ಸಿಗುತ್ತೋ ಹಾಗೆ ನಮ್ಗೆ ಸಾಧನಾ ಭಕ್ತಿ ಅವರಿಂದ ಲಭ್ಯ ಆಗುತ್ತೆ. ಓದಿ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಾಗಾಗಿ ನಮಗೆ ಕೃಷ್ಣನ ಮೇಲೆ ಭಕ್ತಿ ಇದೆ ಎಂಬುದು ಸತ್ಯ, ಅದು ವಾಸ್ತವ. ಆದರೆ ಯಾವುದೋ ರೀತಿಯಲ್ಲಿ ನಾವು ಬೇರ್ಪಟ್ಟಿದ್ದೇವೆ ಮತ್ತು ನಾವು ಮರೆತಿದ್ದೇವೆ. ಆದುದರಿಂದ ಈ ನಿಯಂತ್ರಕ ತತ್ವದಿಂದ ಆಧ್ಯಾತ್ಮಿಕ ಗುರುವಿನ ಆದೇಶದಂತೆ ಶಾಸ್ತ್ರಗಳ ಆಜ್ಞೆಯಿಂದ ನಾವು ಭಕ್ತಿ ಸೇವೆಯನ್ನು ಪ್ರಾರಂಭಿಸುತ್ತೇವೆ. ಅದು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮಾಡುವಂತೆಯೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ನಮ್ಗೆ ಕೃಷ್ಣನ ಮೇಲೆ ಭಕ್ತಿ ಇದೆ, ಅದಂದ್ರೆ ನಿಜ, ವಾಸ್ತವವಾಗಿದೆ. ಆದ್ರೆ ಯಾಕೆ ಅದು ನಮ್ಗೆ ಈಗ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಭಗವಂತನಿಂದ ಬೇರ್ಪಟ್ಟಿದ್ದೀವಿ. ಯಾಕಂದ್ರೆ ಭಗವಂತನಿಂದ ನಾವು ಮರ್ತ್ಬಿಟ್ಟಿದ್ದೀವಿ. ಈಗ ಹೇಗೆ ಮರ್ತಿದೀವಿ ಅಂದ್ರೆ, ಈಗ ನೋಡಿ ಈಗ ರಂಗಭೂಮಿ
ರಂಗಭೂಮಿ ಅಂತಲ್ಲಿ ಅಲ್ಲಿ ನಾಟಕ ನಡೆಯುತ್ತೆ. ಈಗ ನಾಟಕ ಮಾಡುವವರು ತುಂಬಾನೇ ಪಾತ್ರಗಳನ್ನ ವಹಿಸ್ತಾರೆ. ತಂದೆ ಪಾತ್ರ, ತಾಯಿ ಪಾತ್ರ, ಹೆಂಡತಿ ಪಾತ್ರ, ಗಂಡನ ಪಾತ್ರ, ಸೊ ಕಾಮಿಡಿಯನ್ನು, ಮಗುವಿನ ಪಾತ್ರ, ಸೊ ತುಂಬಾನೇ ವೃದ್ಧನ ಪಾತ್ರ, ಸೊ ಬೇರೆ ಬೇರೆ ತರನಾದಂತಹ ಪಾತ್ರವನ್ನ, ರೌಡಿ ಪಾತ್ರ ನಿರ್ವಹಿಸಬಹುದು. ಸೊ ತುಂಬಾನೇ ಬೇರೆ ಬೇರೆ ತರನಾದಂತಹ ಪಾತ್ರವನ್ನ ನಿರ್ವಹಿಸ್ತಾರೆ. ಈಗ ಅವರು ಯಾವಾಗ ರಂಗಮಂಚಕ್ಕೆ ಹೋಗ್ತಾರೋ ಆ ಒಂದು ಪಾತ್ರದಲ್ಲಿ ಅವರು ನಿರ್ವಹಿಸ್ಲೇಬೇಕು, ಯಾಕಂದ್ರೆ ಆ ಪಾತ್ರ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಸೊ ಈಗ ಒಬ್ಬ ಕಳ್ಳನ ಪಾತ್ರ ನಿರ್ವಹಿಸ್ತಾ ಇದ್ರೆ ಅವನು ಅದೇ ಪಾತ್ರವನ್ನ ನಿರ್ವಹಿಸಿ ಮತ್ತೆ ಅವನು ರಂಗಮಂಚದಿಂದ ಹೊರಗೆ ಬಂದ್ಮೇಲೆ ತಾನೇನಿದ್ದಾನೋ ಅದೇ ಆಗ್ತಾನೆ, ಹೌದಾ ತಾನೆ? ಅವನದೇ ಒಂದು ನೈಜತೆ ಅವನಿಗಿರುತ್ತೆ, ತನ್ನದೇ ಒಂದು ಸಂಸಾರ ಇರುತ್ತೆ, ಅಥವಾ ತನ್ನದೇ ಆದಂತ ಒಂದು ಜೀವನ ಇರುತ್ತೆ. ಸೊ ಆ ಜೀವನದ ಪ್ರಕಾರನೇ ಅವನು ನಟಿಸ್ಬೇಕಲ್ಲ. ಅಲ್ಲಿ ಹೋಗಿ ನಾನು ಈಗ ರಂಗಮಂಚದಲ್ಲಿ ನಾನೀಗ ಕಳ್ಳನಾಗಿದೆ ಅಂತ ಹೊರಗಡೆನೂ ಕೂಡ ಕಳ್ಳತನ ಮಾಡ್ಲಿಕ್ಕೆ ಹೋಗಲ್ಲ. ಈಗ ರಂಗಮಂಚದಲ್ಲಿ ಅವನು ನಾಯಕನಾಗಿದ್ದಾನೆ ಅಂತ ಹೇಳಿ ಸೊ ಅದೇ ನಾಯಕತನವನ್ನ ಅವನು ಹೊರಗಡೆ ಹೋಗಿ ತೋರಿಸೋದಿಲ್ಲ, ಯಾಕೆಂದ್ರೆ ಅದು ಕೇವಲ ರಂಗಮಂಚಕ್ಕೆ ಸೀಮಿತವಾಗಿರುವಂತದ್ದು. ಸೊ ಹಾಗೆ ಅವನು ಮರಳಿ ಮನೆಗೆ ಹೋದಾಗ ತನ್ನದೇ ಆದ ಜೀವನವನ್ನ ಅವನು ನಡೆಸ್ತಾನೆ. ಹಾಗೆ ನಾವು ಏನ್ ಬಂದಿದೀವೋ ಈ ಒಂದು ರಂಗಮಂಚದಲ್ಲಿ, ಐಹಿಕ ಜೀವನ ಜಗತ್ತು ಅನ್ನುವಂತ ರಂಗಮಂಚದಲ್ಲಿ ಒಂದೊಂದು ಪಾತ್ರವನ್ನ ವಹಿಸ್ಕೊಂಡ್ ಬಂದಿದೀವಿ ನಾವು. ಸೊ ಈ ಪಾತ್ರವನ್ನ ವಹಿಸ್ಕೊಂಡ್ ಬಂದಿದೀವಿ ಅಂತಂದ್ರೆ ನಾನು ಇಲ್ಲಿ ಬಂದಿರೋದು ಕೇವಲ ಈ ಒಂದು ನಾಟಕವನ್ನ ಮಾಡಿ ಮರಳಿ ನಾನು ವಾಪಸ್ ನನ್ನ ಒಂದು ಲೋಕಕ್ಕೆ ಅಥವಾ ನನ್ನ ಒಂದು ಜೀವನಕ್ಕೆ ನಾ ಹೋಗ್ಬೇಕು. ಆ ನನ್ನ ಒಂದು ಜೀವನ ಯಾವುದು? ಅದೇ ನನ್ನ ಒಂದು ಜೀವನ ಭಗವಂತನ ಧಾಮ, ಅಲ್ಲಿರುವಂತದ್ದು ನನ್ನ ಜೀವನ ಯಾವುದು? ಸಚ್ಚಿತ್ ಆನಂದ ಭಗವಂತನ ಒಂದು ಲಕ್ಷಣವನ್ನ ಹೊಂದಿರುವಂತಹ ಜೀವನ. ಸೊ ಹಾಗೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ಸೊ ಅದನ್ನ ನಾವೇನು ಮರ್ತ್ ಬಂದ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾವಿಲ್ಲಿ ಏನ್ ಅನ್ಕೊಳ್ತಾ ಇದ್ದೀವಿ, ಈ ರಂಗಭೂಮಿನೇ ನನ್ನ ನೈಜತೆ, ಈ ರಂಗಭೂಮಿನೇ ನನ್ನ ಒರಿಜಿನಲ್ ಧಾಮ, ಊರು, ಸೊ ಇಲ್ಲೇ ಇರ್ಬೇಕಾಗಿರುವಂತದ್ದು. ಸೊ ಹೀಗೆ ನಾನು ಈ ನಾಟಕೀಯವಾಗಿರುವಂತದನ್ನ ನಾನು ನೈಜ ಅನ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಎಲ್ಲವೂ ಕೂಡ ನಾಟಕೀಯ, ಯಾರೇ ನೋಡಿದ್ರು ಏನೇ ಮಾಡಿದ್ರು ಕೂಡ ತಾತ್ಕಾಲಿಕವಾಗಿರುವಂತದ್ದು, ನಾಟಕೀಯವಾಗಿರುವಂತದ್ದು. ಇಲ್ಲಿ ಎಲ್ಲೆಲ್ಲೂ ಕೂಡ ನಾವು ನೈಜತೆ ಕಾಣಲ್ಲ. ಯಾವುದೇ ಸಂಬಂಧಗಳಾಗಿರ್ಬಹುದು, ಏನೇ ಈ ಹೊರಗಡೆ ಇರುವಂತಹ ಕಾರ್ಯಚಟುವಟಿಕೆಗಳಾಗಿರ್ಬಹುದು, ಎಲ್ಲೇನೂ ಕೂಡ ನಾವು ನೈಜತೆಯನ್ನ ಕಂಡಿಲ್ಲ. ಹಾಗಾಗಿ ನಾವು ಈ ಬೇರ್ಪಟ್ಟಿದೀವಿ ಅಲ್ಲ, ಅದನ್ನ ನಾವು ಪುನರ್ ಸ್ಥಾಪಿಸ್ಕೊಳ್ಳಿಕ್ಕೆ ನಾವು ಮುಂದಾಗ್ಬೇಕು. ಸೊ ಹೀಗೆ ಹೇಗೆ ಪುನರ್ ಸ್ಥಾಪಿಸ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ನಿಯಂತ್ರಕ ತತ್ವದಿಂದ, ಆಧ್ಯಾತ್ಮಿಕ ಗುರುವಿನ ಆದೇಶಗಳನ್ನ ಪಾಲನೆ ಮಾಡೋದ್ರಿಂದ, ಶಾಸ್ತ್ರಗಳಲ್ಲಿ ಇರುವಂತಹ ಆಜ್ಞೆಯನ್ನ ತಿಳ್ಕೊಳ್ಳೋದ್ರಿಂದ ಭಕ್ತಿ ಸೇವೆಯನ್ನ ಪ್ರಾರಂಭಿಸಲಿಕ್ಕೆ ನಾವು ಮುಂದಾಗ್ಬೇಕು. ಸೊ ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಈ ಎಲ್ಲ ಶಿಷ್ಯರು ಅಂತ ಹೇಳ್ತಾ ಇದ್ದಾರೆ. ಸೊ ಶಿಲರೂಪ ಇವರು ಶಿಲ ಪ್ರಭುಪಾದವರ ಶಿಷ್ಯರೆಲ್ಲರೂ ಕೂಡ ಇವುಗಳನ್ನ ಪಾಲನೆಯನ್ನ ಮಾಡಿ ಅವರು ಭಕ್ತಿ ಸೇವೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ರೂಢಿಯ ಪ್ರಕ್ರಿಯೆಗಳು ಅಂತ ಕರೀತಾರೆ. ಹೀಗೆ ಈ ಸಾಧನಾ ಭಕ್ತಿಯ ಗುಣಲಕ್ಷಣಗಳು ಏನು ಅಂತಂದ್ರೆ, ಸೊ 2 ಗುಣಲಕ್ಷಣಗಳನ್ನ ನಾವು ಕಾಣ್ತೇವೆ. ಸೊ ಇಂದ್ರಿಯ ವಿಶಿಷ್ಟ ಕಾರ್ಯ, ಇಂದ್ರಿಯಗಳನ್ನ ವಿಶಿಷ್ಟ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು, ಅಂದ್ರೆ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು. ಎರಡನೇದಾಗಿರುವಂತದ್ದು ನಮ್ಮ ಆಲೋಚನೆ ಆಗಿರಬಹುದು, ಭಾವ ಸಂಕಲ್ಪಗಳನ್ನ ಕಾರ್ಯಗತಗೊಳಿಸ್ಕೊಳ್ಳುವಂಥದ್ದು. ಇವು 2 ಸಾಧನಾ ಭಕ್ತಿಯ ಗುಣಲಕ್ಷಣಗಳನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಈ ಸಾಧನಾ ಭಕ್ತಿಯ ಅಂತಿಮ ಫಲಿತಾಂಶ ಏನು? ಇದನ್ನ ಮಾಡಿದ್ರೆ ನನ್ಗೇನ್ ಲಭ್ಯ ಆಗತ್ತೆ ಅದನ್ನು ಕೂಡ ನಾನು ತಿಳ್ಕೊಳ್ಬೇಕಲ್ಲ, ಯಾಕಂದ್ರೆ ತಿಳಿಲ್ದೆ ಯಾರನ್ನು ಕೂಡ ಏನು ಮಾಡಲ್ಲ. ಸೊ ಈ ಒಂದು ಸಾಧನಾ ಭಕ್ತಿಯಿಂದ ಅಂತಿಮ ಫಲಿತಾಂಶ ಏನಾಗುವಂಥದ್ದು, ನಮ್ಮ ಸುಪ್ತ ಪ್ರಜ್ಞೆ ಏನಿದೆಯೋ ಅದು ಜಾಗೃತಗೊಳ್ಳುವಂಥದ್ದು. ಆ ಜಾಗೃತಗೊಂಡಾಗ ಏನಾಗತ್ತೆ, ಭಾವದ ಹಂತಕ್ಕೆ ಬರ್ತೀವಿ. ಭಾವದ ಹಂತಕ್ಕೆ ಬಂದಾಗ ಪ್ರೇಮ ನಮ್ಮಲ್ಲಿ ಮೂಡುತ್ತೆ, ಅದು ಕೃಷ್ಣ ಪ್ರೇಮ. ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಈ ಭಕ್ತಿ ಹರೇ ಕೃಷ್ಣ ಓದಿ ಓದಿ. ಈ ಭಕ್ತಿ ಸೇವೆಯು ಓದ್ಲಿ ಮಾತಾಜಿ. ಓದಿ ಮಾತಾಜಿ. ಈ ಭಕ್ತಿ ಸೇವೆಯು ತಳ್ಳುವ ಒತ್ತಾಯ. ಹರೇ ಕೃಷ್ಣ ಮಾತಾಜಿ ಓದ್ತಾ ಇದ್ದೇನೆ ಮಾತಾಜಿ. ಈ ಭಕ್ತಿ ಸೇವೆಯು ತಳ್ಳುವ ಒತ್ತಾಯದ ಪ್ರಕ್ರಿಯೆಯಾಗಿದೆ ಮತ್ತು ಶಕ್ತಿ ಒಲವು ಬಂದ ತಕ್ಷಣ ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ನಿರತನಾಗುತ್ತಾನೆ. ಕ್ಲಾಕ್ ಇನ್ನೂ ತಳ್ಳುವುದಿಲ್ಲ, ಸ್ವಯಂ ಚಾಲಿತವಾಗಿ ಸಾಗುತ್ತದೆ. ಈ ತಳ್ಳುವ ಪ್ರಕ್ರಿಯೆಯ ಅಗತ್ಯವಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಶಿಲ ಪ್ರಭುಪಾದವರು ಹೇಳ್ತಾ ಇದ್ದಾರೆ, ಒತ್ತಾಯದ ಪ್ರಕ್ರಿಯೆ ಆಗಿದೆ. ಸೊ ಈ ಒತ್ತಾಯ ಪ್ರಕ್ರಿಯೆ ಒಲವಾಗಿ ಬರುತ್ತೆ. ಈ ಒತ್ತಾಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಶಿಲ ಪ್ರಭುಪಾದವರು 16 ರೌಂಡ್ ಚಾಂಟ್ ಮಾಡಂತಂದಿದ್ರೆ, ಅಂದ್ರೆ ಡೈಲಿ ನಾವು 16 ರೌಂಡ್ ಚಾಂಟ್ ಮಾಡ್ತಾ ಇದ್ದೇವೆ. ಸೊ ನಾವೇನಾಗ್ತಾ ಇದ್ದೇವೆ, ಇಲ್ಲಿ
ನಮ್ಗೆ ಒಲವಿದೆಯಾ? ಇಲ್ಲ. ಯಾಕಂದ್ರೆ ನಾವಿನ್ನೂ ಅಭ್ಯಾಸನೇ ಮಾಡ್ತಾ ಇದ್ದೇವೆ. ಸೊ ಏನಾದ್ರೂ ಸ್ವಲ್ಪ ಇಂಪ್ರೂವ್ ಆಗಿದೆಯಾ? ನಮ್ಗೆ ಸ್ವಾಭಾವಿಕವಾಗಿ ನಾವೇ ಮಾಡ್ಬೇಕು ಅನ್ನೋದು ಬರ್ತಾ ಇಲ್ವಲ್ಲ. ಶ್ರೀಲ ಪ್ರಭುಪಾದವರು 16 ರೌಂಡ್ ಹೇಳಿದಾರೆ ಅಂದ್ರೆ ನಾವು ಅದು ಮಿನಿಮಮ್ ಹೇಳಿರುವಂತದ್ದು ಅವರು. ಸೊ ನಾವು 16 ರೌಂಡ್ಸ್ ಚಾಂಟಿಂಗ್ ಮಾಡುವಂತದ್ದು. ಸೊ ಇದು ಒತ್ತಾಯ ಪೂರ್ವಕವಾಗಿ ನಮ್ಮನ್ನ ನಾವು ತಳ್ಕೊಳ್ತಾ ಇದ್ದೇವೆ. ಸೊ ನಾವು ಇಲ್ಲಿ ವ್ಯಕ್ತಿ ಸ್ವಯಂ ಪ್ರೇರಣೆಯಿಂದ ನಿರತ ಆಗ್ಬೇಕು. ಶ್ರೀಲ ಪ್ರಭುಪಾದವರು ಹೇಳಿದ್ದಾರೆ ಕನಿಷ್ಠ ನನ್ನಿಂದ ಇನ್ನಷ್ಟು ನಾನ್ ಮಾಡ್ಬೇಕು. 16 ಆಗ್ಬೋದು, 18 ಆಗ್ಬೋದು, 20 ಆಗ್ಬೋದು, 25 ಆಗ್ಬಹುದು. ಆಕ್ಚುಲಿ ಶ್ರೀಲ ಪ್ರಭುಪಾದವರು ಹೇಳಿರೋದು 64 ರೌಂಡ್ಸ್. ಸೊ ಅದನ್ನ ಈಗ ನಾವು ಭಕ್ತಿ ಸೇವೆಯ ಕಾರ್ಯದಲ್ಲಿ ತೊಡಗ್ತೇವೆ, ಪ್ರಚಾರ ಪ್ರಸಾರದಲ್ಲಿ ತೊಡಗ್ತಾ ಇದ್ದೇವೆ. ಸೊ ತುಂಬಾನೇ ಟೆಂಪಲ್ ನಲ್ಲಿ ಇರುವಂತಹ ಕಾರ್ಯ. ಸೊ ಇವುಗಳ ಜೊತೆಗೆ ಅವುಗಳನ್ನು ಕೂಡ ಮಾಡ್ಲಿಕ್ಕೆ ಇದಾಗ್ಬಹುದು ಅನ್ನೋಕ್ಕೋಸ್ಕರ ಇಲ್ಲಿ ಅದನ್ನ ಮಿನಿಮಮ್ 16 ರೌಂಡ್ ಮಾಡಿರುವಂತದ್ದು. ಹೀಗೆ ಸ್ವಯಂ ಪ್ರೇರಣೆಯಿಂದ ನಾವು ನಿರತರಾಗ್ಬೇಕು ಅಂತ ಹೇಳಿ. ಸೊ ಹೀಗೆ ಸೊ ಇನ್ನು ನಾವು ಹಂತ ಹಂತವಾಗಿ ತಳ್ಳಿದ ಹಾಗೆ ಅದು ಸ್ವಯಂ ಚಾಲಿತವಾಗತ್ತೆ ಅಂತ ಹೇಳಿ. ಸೊ ಇಲ್ಲಿ ಹೇಳ್ತಾರೆ. ಸೊ ಹಂತ ಹಂತವಾಗಿ ನಾವು ಮಾಡಿದ ಹಾಗೆ ಸ್ವಯಂ ಚಾಲಿತವಾಗಿ ಅದು ತಾನೇ ಆಟೋಮೆಟಿಕ್ ಆಗಿ ತಾನೇ ಆ ಕಾರ್ಯವನ್ನ ನಾವು ನಿಲ್ಲಿಸಲಿಕ್ಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಹೇಗೆ ಈಗ ವಾಹನವನ್ನ ಕಲಿಯುವಂತಹ ವ್ಯಕ್ತಿ ಹೇಗೆ 4 ವೀಲರ್ ಆಗಿರ್ಬೋದು, 2 ವೀಲರ್ ಅಥವಾ ನೀವು ಸೈಕಲ್ ಅನ್ನು ತಗೊಳ್ಳಿ. ಸೊ ಮೊದಲು ಸೈಕಲ್ ಅನ್ನು ಕೂಡ ನಡೆಸುವಾಗ ನಮ್ಗೆ ತುಂಬಾನೇ ಅರಿವಿರ್ತಿತ್ತು. ಸೊ ಬ್ರೇಕ್ ಆಗಿರ್ಬಹುದು, ಹ್ಯಾಂಡಲ್ ಆಗಿರ್ಬಹುದು, ಮತ್ತೆ ಪೆಡಲ್ ಆಗಿರ್ಬಹುದು. ಸೊ ಚೆನ್ನಾಗಿ ಆ ಕಡೆ ಈ ಕಡೆ ಕಾಲನ್ನ ಇಟ್ಟು ನಾವು ಎಲ್ಲ ಜಾಗರೂಕರಾಗಿ ನಾವು ಕಲಿತಾ ಇದ್ವಿ. ಆದ್ರೆ ಅದೇ ಹಂತ ಹಂತವಾಗಿ ನಾವು ಅದನ್ನ ಕಲಿತ ಹಾಗೆ ನಾವು ಆಮೇಲೆ ಬ್ರೇಕ್ ಕಡೆಗೂ ಗಮನ ಇರಲ್ಲ, ಹ್ಯಾಂಡ್ ಕಡೆನೂ ಗಮನ ಇರಲ್ಲ, ಪೆಡಲ್ ಕಡೆನೂ ಗಮನ ಇರಲ್ಲ. ನಾವು ಸಲೀಸಾಗಿ ಅದನ್ನ ಹೊಡಿತಾ ಹೋಗ್ತೇವೆ. ಯಾಕಂದ್ರೆ ಎಲ್ಲ ಇಂದ್ರಿಯಗಳು ತಾನೇ ಕಾರ್ಯ ಮಾಡ್ತಾ ಹೋಗ್ತವೆ. ಸೊ ಹಾಗೇನೆ ಈಗ ಕಾರ್ ಡ್ರೈವಿಂಗ್ ಅಲ್ಲಿ ನೀವು ನೋಡ್ಬಹುದು. ಈ ಕ್ಲಚ್ ಆಗಿರ್ಬಹುದು, ಬ್ರೇಕ್ ಆಗಿರ್ಬಹುದು, ಸ್ಟೇರಿಂಗ್ ಆಗಿರ್ಬಹುದು, ಸೊ ಗೇರ್ ಆಗಿರ್ಬಹುದು. ಸೊ ಇವುಗಳನ್ನೆಲ್ಲ ನಾವು ಮೂವ್ ಮಾಡುವಾಗ ಆಟೋಮೆಟಿಕ್ ಆಗಿ ನಮ್ಮ ಕೈಗಳು ಎಲ್ಲ ಹೋಗ್ಬಿಡುತ್ತೆ. ಯಾಕೆ ಹೋಗುತ್ತೆ ಅಂದ್ರೆ ಯಾಕಂದ್ರೆ ಮೊದಲು ಫಸ್ಟ್ ಮಾಡುವಾಗ ನಮ್ಗೆ ಅವೇರ್ ಇರುತ್ತೆ, ತುಂಬಾ ಜಾಗರೂಕರಾಗಿರ್ತೇವೆ. ಎಲ್ಲಾದ್ರೂ ಯಾರಾದ್ರೂ ವ್ಯಕ್ತಿ ಬಂದ್ಬಿಟ್ರೆ ನಾವು ಬ್ರೇಕ್ ಅನ್ನ ದಬ್ಬಿ ಬಿಡ್ತೇವೆ. ಯಾಕಂದ್ರೆ ಯಾರಾದ್ರೂ ಏನಾದ್ರೂ ಆಗ್ಬಾರ್ದು ಅನ್ನೋಕೋಸ್ಕರ. ಯಾಕಂದ್ರೆ ತುಂಬಾನೇ ಅವೇರ್ ಆಗಿರ್ತೇವೆ. ನಾನು ಕ್ಲಚ್ ಮೇಲೆ ಕಾಲಿದೆಯೋ ಇಲ್ವೋ, ಬ್ರೇಕ್ ಅಲ್ಲಿ ಇದೆಯೋ ಇಲ್ವೋ, ಗೇರ್ಗೆ ಯಾವ್ದು ಗೇರ್ ಇದೆ ನೋಡ್ತೇವೆ ನಾವು. ಸೊ ಚೇಂಜ್ ಮಾಡುವಾಗ ಸೆಕೆಂಡ್ ಅಲ್ಲಿ ಇದೆಯೋ, ಥರ್ಡ್ ಅಲ್ಲಿ ಇದೆಯೋ. ಸೊ ಈಗೆಲ್ಲ ನಾವು ತುಂಬಾನೇ ಆಲೋಚನೆಯಲ್ಲಿ ಇರ್ತೇವೆ ಆ ಸಮಯದಲ್ಲಿ, ಕಲಿಯುವಂತಹ ಅಭ್ಯಾಸದ ಸಮಯದಲ್ಲಿ. ಅದೇ ನಾವು ಹಂತ ಹಂತವಾಗಿ ದಿನೇ ಅಭ್ಯಾಸ ಮಾಡಿದ್ಮೇಲೆ ನಾವು ಯಾವ ಗೇರ್ ನಲ್ಲಿ ಇದೀವೋ ಸೊ ಆಟೋಮೆಟಿಕ್ ಆಗಿ ತಾನೇ ಮುಂದಿನ ಗೇರಲ್ಲಿ ನಾವು ಹಾಕ್ತೇವೆ. ಸೊ ಮುಂದೆ ಯಾರಾದ್ರೂ ಬಂದ್ರೆ, ಹಂಪ್ ಬಂದ್ರೆ, ವ್ಯಕ್ತಿ ಬಂದ್ರೆ ನಾವೇ ಆರಾಮಾಗಿ ಬ್ರೇಕ್ ಅನ್ನು ಕೂಡ ಹಿಡಿತೇವೆ. ಸೊ ಕ್ಲಚ್ ಅನ್ನು ಕೂಡ ನಮ್ಗೆ ಗೊತ್ತಿಗದ್ದೇ ನಾವು ಹಿಡಿತೇವೆ. ಸೊ ಹೀಗೆ ಅಂದ್ರೆ ನಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅದು ಫೀಡ್ ಆಗಿರುತ್ತೆ, ಉಪಪ್ರಜ್ಞೆಯಲ್ಲಿ ಅದು ಜಾಗೃತ ಆಗತ್ತೆ. ಹೀಗೆ ಅದು ಸ್ವಯಂ ಚಾಲಿತವಾಗಿ ಹೋಗುತ್ತೆ. ಅದೇ ತರ ಇಲ್ಲಿ ಶ್ರೀಲ ಪ್ರಭುಪಾದವರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ಸಾಧನಾ ಭಕ್ತಿಯನ್ನ ನೀನು ಪ್ರಾರಂಭ ಮಾಡಿದ್ರೆ, ನಾವ್ ಏನೇನೆಲ್ಲ ದೈನಂದಿನ ಕಾರ್ಯಕ್ರಮಗಳನ್ನು ಕೊಡ್ತಿದೀವೋ ಅದನ್ನೆಲ್ಲ ನೀವು ಮಾಡ್ತಾ ಹೋದ್ರೆ ನಿಮ್ಮ ಮುಂದೆ ಅದೇ ಸಾಧನೆ ಅನ್ನುವಂಥದ್ದು ಸ್ವಯಂ ಚಾಲಿತವಾಗತ್ತೆ. ಸೊ ಮತ್ತೆ ಅವುಗಳಿಗೇನೆ ನೀವು ನಿಯಮಿತವನ್ನ ಹೇರುವುದು ಅವಶ್ಯಕತೆ ಇಲ್ಲ. ಅದೇ ಸ್ವಯಂ ಚಾಲಿತವಾಗಿ ನಿಮ್ಮ ಪ್ರಜ್ಞೆ ಅನ್ನುವಂಥದ್ದು ಜಾಗರೂಕ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಓದಿ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಸಾಧನ ಭಕ್ತಿಯಲ್ಲಿ 2 ವಿಧಗಳು: ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ. ವೈದಿ ಸಾಧನ ಭಕ್ತಿ ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವ ಸೇವೆಯು ಮೊದಲ ಭಾಗ. ಮಾತಾಜಿ ಕೇಳಿಸ್ತಿದೀಯಾ? ಕಟ್ ಆಯ್ತಾ? ನನ್ಗೆ ಆಯ್ತಾ ಗೊತ್ತಿಲ್ಲ. ಇಲ್ಲ ಮಾತಾಜಿ, ಅವ್ರ ನೆಟ್ವರ್ಕ್ ಸಮಸ್ಯೆ ಸರ್. ಸ್ವಲ್ಪ ನೆಟ್ವರ್ಕ್ ಹರೇ ಕೃಷ್ಣ. ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವ ಸೇವೆಯು ಮೊದಲ ಭಾಗ. ಬೇರೆ ಬೇರೆ ನಿಯಂತ್ರಕ ತತ್ವಗಳನ್ನ ಗುರುಗಳ ಅಣತಿಯ ಮೇರೆಗೋ ಇಲ್ಲವೇ ಪ್ರಮಾಣಭೂತ ಧರ್ಮಗ್ರಂಥಗಳಲ್ಲಿ ಹೇಳಿರುವಂತೆಯೋ ನಾವು ಅನುಷ್ಠಾನ ಮಾಡಬೇಕು. ರಾಗಾನುಗ ಸಾಧನ ಭಕ್ತಿ. ಸಾಧನ ಭಕ್ತಿಯ ಇನ್ನೊಂದು ಭಾಗವನ್ನ ರಾಗಾನುಗ ಎಂದು ಕರೆಯಲಾಗಿದೆ. ವ್ಯಕ್ತಿಯು ನಿಯಂತ್ರಕ ತತ್ವಗಳ ಅನುಷ್ಠಾನದ ಮೂಲಕ ಕೃಷ್ಣನತ್ತ ಸ್ವಲ್ಪ ಹೆಚ್ಚು ಒಲಿದು ಸ್ವಾಭಾವಿಕ ದೈವ ಪ್ರೇಮದಿಂದ ಭಕ್ತಿ ಸೇವೆ ಮಾಡುವ ಒಂದು ಘಟ್ಟವನ್ನ ರಾಗಾನುಗ ಎನ್ನುವ ಶಬ್ದವು ಸೂಚಿಸುತ್ತದೆ. ಹರೇ ಕೃಷ್ಣ. ಸೊ ಈ ಸಾಧನಾ ಭಕ್ತಿ, ಸೊ ಏನು ನಮ್ಗೆ
ಪ್ರೇಮ ಭಕ್ತಿನ ಜಾಗೃತ ಭಾವ, ಪ್ರೇಮ ಭಕ್ತಿನ ಜಾಗೃತ ಮಾಡ್ಕೊಳ್ಳಿಕ್ಕೆ, ನಮ್ದ ಸೂಕ್ತ ಪ್ರಜ್ಞೆನ ಜಾಗೃತ ಮಾಡ್ಕೊಳ್ಳಿಕ್ಕೆ ಸಾಧನಾ ಭಕ್ತಿಯನ್ನ ಕೊಡಲಾಗಿದೆಯೋ, ಈ ಸಾಧನಾ ಭಕ್ತಿಯನ್ನ 2 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ವೈಧಿ ಸಾಧನಾ ಭಕ್ತಿ, ಇನ್ನೊಂದು ರಾಗಾನುಗ ಸಾಧನಾ ಭಕ್ತಿ ಅಂತ ಕರೀತಾರೆ. ಈ ವೈಧಿ ಸಾಧನಾ ಭಕ್ತಿ ಅನ್ನುವಂಥದ್ದು ನಿಯಂತ್ರಕ ತತ್ವಗಳ ಪಾಲನೆಯನ್ನ ಮಾಡುವುದರ ಮೂಲಕ ಇರುವಂತಹ ಒಂದು ಭಕ್ತಿ. ಇದು ಅಸ್ವಾಭಾವಿಕವಾಗಿರುವವರಿಗೆ ಹೇಳಲಾಗಿದೆ. ಅಸ್ವಾಭಾವಿಕ ಅಂದ್ರೆ ಸ್ವಾಭಾವಿಕತೆ ಇಲ್ಲ ಇಲ್ಲಿ, ಸ್ವಾಭಾವಿಕವಾಗಿ ಮಾಡಲ್ಲ. ಈಗ ನಾವು ಎಲ್ರು ಕೂಡ ಬೆಳಿಗ್ಗೆ ಎಲ್ರು ನಮ್ಗೆ ಒತ್ತಡವನ್ನ ಹೇರಿ ಎಬ್ಬಿಸ್ತಾರೆ. 4 ಗಂಟೆ ಆಯ್ತು, ಏಳ್ಬೇಕು, 4:15 ಮಂಗಳಾರತಿ ಇದೆ, ಮಂಗಳಾರತಿ ಅಟೆಂಡ್ ಆಗ್ಬೇಕು. ಸೊ ನಿಮ್ಗೆ ಸ್ವತಃ ಆಸಕ್ತಿಯಿಂದ ಆಕರ್ಷಣೆಯಿಂದ ನಾವು ಹೇಳ್ತೀವ? ಇಲ್ಲ. ಆದ್ರೂ ಕೂಡ ನಿಯಮ ಹೇಳಿದ್ದಾರೆ ನಮ್ಗೆ, ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಸೊ ನಿಯಂತ್ರಕ ತತ್ವಗಳು ಯಾರು ಕೊಟ್ಟಿದ್ದಾರೆ ಈ ನಿಯಂತ್ರಕ ತತ್ವಗಳು? ಸೊ ಇದೇ ಗುರುಗಳು, ಧರ್ಮ ಗ್ರಂಥಗಳು ಅಂತ ಹೇಳ್ತೇವೆ, ಶಾಸ್ತ್ರಗಳು ಅಂತ ಹೇಳ್ತೇವೆ. ಸೊ ಸದ್ಗುರುಗಳ ಆದೇಶದಂತೆ ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಸೊ ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವಂತಹ ಭಕ್ತಿ ಸೇವೆಯನ್ನ ವೈದಿ ಸಾಧನಾ ಭಕ್ತಿ ಅಂತ ಕರೀತಾರೆ. ಮತ್ತೆ ಇದು ಅಸ್ವಾಭಾವಿಕವಾದಂತಹ ಭಕ್ತಿ ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ನಾವಿಲ್ಲಿ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಲೇಬೇಕು. ನಿಯಂತ್ರಕ ತತ್ವಗಳು ಅಂದ್ರೆ ಯಾವ್ಯಾವ್ದು? ಸೊ ಮುಂದೆ ಚಿಲ್ಲರೂಪ ಗೋಸ್ವಾಮಿ ಅವರು ಇನ್ನೂ ಕೂಡ ನಮ್ಗೆ ನಿಯಂತ್ರಕ ತತ್ವಗಳನ್ನ ಹೇಳ್ತಾರೆ. 64 ಅಂಗಗಳನ್ನ ನಮಗೆ ತಿಳಿಸ್ತಾರೆ. 64 ಅಂಗಗಳಲ್ಲಿ ಮೊದಲನೇ ಒಂದು 20 ಅಂಗಗಳಲ್ಲಿ ಯಾವುದು ಪ್ರವೃತ್ತಿ, ಯಾವುದು ನಿವೃತ್ತಿ, ಆಮೇಲೆ ಮತ್ತೆ ಯಾವುದು 44 ಇತರ ಅಂಗಗಳಿದೆ. ಇವುಗಳಿಂದ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವೈಧಿ ಅಂದ್ರೆ ಏನು. ವೈಧಿ ಅಂದ್ರೆ ವಿಧಿಗಳು. ವಿಧಿ ಏನು? ವಿಧಿ ವಿಧಿಸಲಾಗಿರುವಂತದ್ದು. ಏನು ವಿಧಿಸಲಾಗಿದೆ? ತತ್ವಗಳನ್ನ ವಿಧಿಸಲಾಗಿದೆ. ಯಾತಕ್ಕಾಗಿ ವಿಧಿಸಲಾಗಿದೆ? ಅವುಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ವಿಧಿಸಲಾಗಿದೆ. ಯಾಕೆ ಅಭ್ಯಾಸ ಮಾಡ್ಬೇಕು? ಯಾಕೆ ಇದೆ ನಮ್ಗೆ ಈ ಒಂದು ಸಾಧನಾ ಭಕ್ತಿಯನ್ನ ಯಶಸ್ವಿಗೊಳಿಸಬೇಕು. ಸಾಧನಾ ಭಕ್ತಿಯನ್ನ ಯಶಸ್ವಿಗೊಳಿಸಿದ್ರೆ ಏನಾಗುತ್ತೆ? ನಮ್ಮ ಸೂಕ್ತ ಪ್ರಜ್ಞೆ ಅನ್ನುವಂಥದ್ದು ಜಾಗೃತ ಆಗುತ್ತೆ. ಸೂಕ್ತ ಪ್ರಜ್ಞೆ ಜಾಗೃತ ಆಗಿದ್ರೆ ನಮ್ಗೆ ಏನ್ ಸಿಗುತ್ತೆ? ಪ್ರೇಮ ಭಕ್ತಿ ಸಿಗುತ್ತೆ. ಅದೇ ಕೃಷ್ಣ ಪ್ರೇಮ ಭಕ್ತಿ ನಮ್ಗೆ ಲಭ್ಯವಾಗುತ್ತೆ. ಅದಕ್ಕೋಸ್ಕರ ಇದು ಅಸ್ವಾಭಾವಿಕ. ಮುಂಚೆ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಸ್ವಾಭಾವಿಕ ಅನಿಸಿದ್ರು ಕೂಡ ಹಂತ ಹಂತವಾಗಿ ನಾವು ಸ್ವಯಂ ಚಾಲಿತವಾಗಿ ಈ ಒಂದು ಭಕ್ತಿಯನ್ನ ನಾವು ಮಾಡ್ಲಿಕ್ಕೆ ಕಲಿತೀವಿ. ಇಲ್ಲಿ ಇನ್ನೊಂದಿರುವಂತದ್ದು ರಾಗಾನುಗ ಸಾಧನಾ ಭಕ್ತಿ ಅಂತ ಹೇಳಿ. ಈ ರಾಗಾನುಗ ಸಾಧನಾ ಭಕ್ತಿ ಇದಕ್ಕೂ ಕೂಡ ಸಾಧನೆನ ಅಂತ ಕರೀತಾರೆ. ಸೊ ಇದು ಕೂಡ ಈ ನಿಯಂತ್ರಕ ತತ್ವಗಳನ್ನ ಮತ್ತೆ ಈ ಕೃಷ್ಣನ ನೇರ ಸಹವರ್ತಿಗಳ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವಂತದ್ದು, ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ಪಡೆಯುವಂತಹ ಭಕ್ತಿಯನ್ನ ನಾವು ರಾಗಾನುಗ ಸಾಧನಾ ಭಕ್ತಿ ಅಂತ ಕರಿತೇವೆ. ಸೊ ಇದು ಸ್ವಲ್ಪ ರೀತಿಯಲ್ಲಿ ನೋಡಿದಾಗ ಸ್ವಾಭಾವಿಕವಾಗಿರುವಂತದ್ದು. ಮೇಲೆ ಇನ್ನೊಂದು ಬರುತ್ತೆ ರಾಗಾತ್ಮಿಕ ಅಂತ ಹೇಳಿ, ಅಲ್ಲಿ ನಮ್ಗೆ ಅದ್ರ ಕುರಿತಾಗಿ ಗೊತ್ತಾಗುತ್ತೆ. ಇಲ್ಲಿ ಈ ಕೃಷ್ಣನ ನೇರ ಸಹವರ್ತಿಗಳ ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ನಾವು ಭಕ್ತಿಯನ್ನ ಮಾಡುವಂಥದ್ದೇ ರಾಗಾನುಗ ಸಾಧನಾ ಭಕ್ತಿ ಅಂತ ಕರೆಯಲಾಗುತ್ತೆ. ಮತ್ತೆ ಇದು ಸ್ವಲ್ಪ ಸಹಜವಾದದ್ದು ಸ್ವಲ್ಪ ಪ್ರಮಾಣದಲ್ಲಿ. ಯಾಕಂದ್ರೆ ವ್ಯಕ್ತಿ ಇದು ಈ ನಿಯಂತ್ರಕ ತತ್ವಗಳನ್ನು ಕೂಡ ಅನುಷ್ಠಾನ ಮಾಡೋದ್ರ ಮೂಲಕ ಸೊ ಕೃಷ್ಣನತ್ತ ಸ್ವಲ್ಪ ಏನಾದ್ರು ಅವನಿಗೆ ಒಂದು ರಾಗ ಅಂದ್ರೆ ಒಲವು ಬರುತ್ತೋ ಸ್ವಾಭಾವಿಕವಾಗಿ, ಸೊ ಆವಾಗ ಅವನ ಹತ್ರ ಆ ಕೃಷ್ಣ ಪ್ರೇಮ ಜಾಗೃತ ಆಗುತ್ತೆ. ಸೊ ಅಂತ ಏನು ಭಕ್ತಿಯನ್ನ ಮಾಡ್ತಾರೋ ಆ ಒಂದು ಘಟ್ಟವನ್ನ ರಾಗ ಅನುಗ ಭಕ್ತಿ ಅಂತ ಕರೀತಾರೆ. ಇಲ್ಲಿ ರಾಗ ಅನುಗ ಅನ್ನುವಂಥದ್ದು, ರಾಗ ಅಂತಂದ್ರೆ ಆಸಕ್ತಿ, ಅನುಗ ಅಂತಂದ್ರೆ ಪಾಲಿಸುವಂಥದ್ದು, ಸೊ ಅನುಸರಿಸುವಂಥದ್ದು ಅಂತ, ಫಾಲೋವಿಂಗ್ ಅಂತ ಕರೀತಾರೆ. ಸೊ ಆಸಕ್ತಿಯಿಂದ ಅನುಸರಿಸುವಂಥದ್ದು ಅಂತ. ಸೊ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದು ಸ್ವಾಭಾವಿಕವಾಗಿರುತ್ತೆ ಅಂತ ಹೇಳ್ತಾರೆ ಆಸಕ್ತಿ ಅಂತ. ಈಗ ಉದಾಹರಣೆಗೆ ನೋಡೋದಾದ್ರೆ ಬೆಳಿಗ್ಗೆ ನೀವು ಅಲಾರಾಮ್ ಇಡ್ತೀರಾ. ಸೊ 4 ಗಂಟೆಗೆ ನೀವು ಅಥವಾ 3:30, ಸೊ ನಿಮ್ಗೆ ಸಂಬಂಧಪಟ್ಟಿರೋದು 4 ಗಂಟೆಗೆ ನೀವು ಅಲಾರಾಮ್ ಇಟ್ರೆ ಆ ಅಲಾರಾಮ್ ಅನ್ನ ನೀವು ಸ್ನೂಸ್ ಮಾಡಿ ಮಲಗಿದ್ರೆ ಇದರ ಅರ್ಥ ನೀವು ಇನ್ನ ವೈದಿ ಸಾಧನಾ ಭಕ್ತಿಯಲ್ಲಿ ಇದ್ದೀರಾ. ಸೊ ಇನ್ನು ಅಸ್ವಾಭಾವಿಕ ಅದು. ಈಗ ಯಾವಾಗ ಅಲಾರಾಮ್ ಇಲ್ದೇನೆ ನೀವು ಎಚ್ಚರ ಆಗುವಂಥದ್ದು, ಈಗ ಮಂಗಳಾರತಿ ಇರುತ್ತೆ, ನಾನು ಅದನ್ನ ಅಟೆಂಡ್ ಆಗ್ಬೇಕು, ಸಂಕೀರ್ತನೆ ಇರುತ್ತೆ, ನಾನು ಕೇಳ್ಬೇಕು, ಪ್ರವಚನ ಇರುತ್ತೆ, ನಾನು ಕೇಳಲಿಕ್ಕೆ ಸಿದ್ಧವಾಗಿರುವಂತದ್ದು, ಭಕ್ತಿ ಶಾಸ್ತ್ರಿ ನೋಡಿ ಕ್ಲಾಸ್ ಇರುತ್ತೆ, ನಾನು ಕೇಳಲಿಕ್ಕೆ ಸಿದ್ಧವಾಗುವಂತದ್ದು. ಸೊ ಇವು ಯಾರು ಈ ಪ್ರವಚನಗಳನ್ನ ತರಗತಿಗಳನ್ನ ಕೇಳಲಿಕ್ಕೆ 10 ನಿಮಿಷ 15 ನಿಮಿಷ ಮುಂಚೆನೆ ಬರ್ತಾರೋ ಇದ್ರ ಅರ್ಥ ಏನು? ಅವರಲ್ಲಿ ಈ ಒಂದು ಆಸಕ್ತಿ ಅನ್ನೋದು ಬೆಳೀತಾ ಇದೆ ಅಂತ ಹೇಳಿ. ಸೊ ಅವರಲ್ಲಿ ಆಸಕ್ತಿ ತನ್ನಿಂತಾನೆ ಬರುವಂತದ್ದು. ಇಲ್ಲ ಭಗವದ್ಗೀತೆ ಕ್ಲಾಸ್ ಇದೆ, ಸೊ ಈಗ 10 ಆಯ್ತು, ಇನ್ನೊಂದು
ಸ್ವಲ್ಪ ಸಮಯ ಬಿಟ್ಟು 10-5 ಆಯ್ತು ನಡೆಯುತ್ತೆ ಬಿಡು ಜಾಯಿನ್ ಆದ್ರೆ ಏನಾಯ್ತು ಸೊ ಗೊತ್ತಾಗಲ್ಲಲ್ಲ ಅವ್ರಿಗೇನು. ಸೊ ಈ ತರ ಆಟಿಟ್ಯೂಡ್ ಇರುವಂತದ್ದು ಇಲ್ಲಿ ಏನು ಅಸ್ವಾಭಾವಿಕವಾಗಿರುವಂತದ್ದು. ಸೊ ಇವುಗಳಲ್ಲಿ ಈ ಒಂದು ರಾಗಾನುಗ ಸಾಧನಾ ಭಕ್ತಿಯಲ್ಲಿರುವಂತವನು ಸ್ವಾಭಾವಿಕವಾದಂತಹ ದೈವಿ ಭಕ್ತಿಯನ್ನ, ಸೊ ಎಲ್ಲಾ ನಿಯಂತ್ರಕ ತತ್ವಗಳಿದ್ರು ಕೂಡ ತನ್ನ ಇಚ್ಛೆಯಿಂದ ಅವನುಗಳನ್ನ ಮಾಡುವಂಥದ್ದು ಇದು ರಾಗಾನುಗದಲ್ಲಿ ಬರುತ್ತೆ. ಸೊ ಸ್ವಂತ ಒಲುವಿನ ಮೂಲಕ ಅನುಸರಿಸುವಂತದ್ದೇ ರಾಗ ಅನುಗ ಅಂತ. ಅನುಗ ಅಂದ್ರೆ ಫಾಲೋ ಮಾಡುವಂಥದ್ದು, ರಾಗ ಅಂದ್ರೆ ಆಸಕ್ತಿ, ಒಲವು, ತನ್ನ ಸ್ವಂತ ಒಲವಿನ ಮೂಲಕ ಪಾಲಿಸುವಂತದ್ದೇ ಈ ಒಂದು ಸ್ವಾಭಾವಿಕವಾದಂತ ಇದು ಯಾವುದು ರಾಗಾನುಗ ಭಕ್ತಿ ಅಂತ ಕರೀತಾರೆ. ಸೊ ಇನ್ನೊಂದು ಸ್ವಾಭಾವಿಕವಾಗಿ ಬರೋದು ಹೇಗೆ ನಮ್ಗೆ, ಈಗ ಸ್ವಂತ ಒಲವಿನ ಮೂಲಕ ಬರ್ಬೇಕು ಅಂತಂದ್ರೆ ಯಾರಾದ್ರೂ ಬೇಕಲ್ಲ ಅದಕ್ಕೆ. ಸೊ ಸ್ವಂತ ಒಲವು ಬರ್ಬೇಕು ಅಂತಂದ್ರೆ ಅದಕ್ಕೂ ಕಾರಣ ಯಾರು, ನಮ್ಗೆ ಇರುವಂತಹ ಹಿರಿಯ ಆಚಾರ್ಯರುಗಳು ಅಂತ ಹೇಳಿ. ಸೊ ಅವರ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಮೂಲಕನೂ ಕೂಡ, ಅವರ ಹೆಜ್ಜೆ ಜಾಡನ್ನ ಅನುಸರಿಸುವ ಮೂಲಕನೂ ಕೂಡ ನಾವು ಈ ರಾಗಾನುಗ ಭಕ್ತಿಯನ್ನ ಸಾಧಿಸಬಹುದು ಅಂತ. ಹಾಗಾದ್ರೆ ರಾಗಾನುಗ ಭಕ್ತಿಯ ಸಾಧನೆಯಿಂದ ಮತ್ತೆ ಏನು ಸಾಧ್ಯ ಆಗುತ್ತೆ? ಅದೇ ರಾಗಾನುಗ ಭಕ್ತಿಯ ಸಾಧನೆಯಿಂದ ನಮ್ಗೆ ಭಾವಭಕ್ತಿ, ಪ್ರೇಮ ಭಕ್ತಿ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರೇಮ ಭಕ್ತಿಯನ್ನ ಪಡ್ಕೊಳ್ಳಿಕ್ಕೆ ನಮ್ಗೆ 2 ತರನಾದಂತಹ ಮಾರ್ಗಗಳನ್ನ ನಾವು ಕಾಣ್ತೀವಿ. ಸೊ ಒಂದು ವೈದಿ ಸಾಧನಾ ಭಕ್ತಿಯಿಂದ ಭಾವಭಕ್ತಿಗೆ ಬರ್ತಾರೆ, ಭಾವಭಕ್ತಿಯಿಂದ ಪ್ರೇಮ ಭಕ್ತಿಗೆ ಬರ್ತಾರೆ. ಸೊ 2ನೇ ದಾರಿ ಇರುವಂತದ್ದು ರಾಗಾನುಗ ಭಕ್ತಿ, ರಾಗಾನುಗ ಸಾಧನಾ ಭಕ್ತಿಯಿಂದ ಭಾವಭಕ್ತಿ, ಭಾವಭಕ್ತಿಯಿಂದ ಮತ್ತೆ ಪ್ರೇಮ ಭಕ್ತಿ ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ವೈದಿ ಸಾಧನಾ ಭಕ್ತಿ, ರಾಗಾನುಗ ಸಾಧನಾ ಭಕ್ತಿ ವ್ಯತ್ಯಾಸ. ವೈದಿ ಸಾಧನಾ ಭಕ್ತಿ ಅಸ್ವಾಭಾವಿಕವಾದದ್ದು, ಅಸಹಜವಾದ ಒಂದು. ರಾಗಾನುಗ ಭಕ್ತಿ ಅನ್ನುವಂಥದ್ದು ಸಹಜವಾದದ್ದು, ಸ್ವಾಭಾವಿಕವಾದದ್ದು, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಒಲಿವು ಅಂತ ಹೇಳ್ತಾರೆ, ಪೂರ್ಣ ಅಲ್ಲ. ಯಾಕಂದ್ರೆ ಇದು ಕೂಡ ಭಾವದಲ್ಲಿರುವಂತಹ ಒಲವು ಇರಲ್ಲ, ಇಲ್ಲಿ ಸ್ವಲ್ಪ ಒಲವು ಇರುತ್ತೆ. ಸ್ವಲ್ಪ ಒಲವು ಅಂತಂದ್ರೆ ಇಲ್ಲಿ ಗುರುಗಳನ್ನ ಅನುಸರಿಸುವಂತದ್ದು, ಗುರುಗಳು ಹೇಳೋದನ್ನ ಕೇಳುವಂತದ್ದು. ಸೊ ಅದರಿಂದ ಸ್ವಾಭಾವಿಕವಾಗಿ ನಾವು ಮುನ್ನಡಿಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಸೊ ದೈವಿ ಪ್ರೇಮದಿಂದ ಭಕ್ತಿ ಸೇವೆಯನ್ನ ಪಡೆಯುವಂಥದ್ದು ಅಂತ. ಹರೇ ಕೃಷ್ಣ. ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಗ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ಲೋಕದ ಜನರು ಸ್ವಯಂ ಪ್ರೇರಣೆಯಿಂದ ಉದಿಸಿದ ಆಕರ್ಷಣೆಯ ವೇದಿಕೆಯ ಮೇಲಿನಿಂದ ಮಾಡುವ ಭಕ್ತಿ ಸೇವಾ ಕ್ರಮವನ್ನು ಪ್ರಚಾರ ಮಾಡಲು ಪ್ರಭು ಅವತರಿಸಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ರಾಗ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ಈಗ ಇದು ತಿಳಿಸ್ಲಿಕ್ಕೆ ಯಾರು ಬಂದ್ರು ನಮ್ಗೆ? ಈ ಲೋಕದ ಜನರು ಸ್ವಯಂ ಪ್ರೇರಣೆಯಿಂದ ಉದಿಸಿದ ಆಕರ್ಷಣೆಯನ್ನ ವೇದಿಕೆಯ ಮೇಲಿನಿಂದ ಮಾಡುವ ಭಕ್ತಿ ಸೇವಾ ಕ್ರಮವನ್ನ ಪ್ರಚಾರ ಮಾಡಲು ಪ್ರಭು ಅವತರಿಸಿದರು. ಈ ಪ್ರೇಮ ಭಕ್ತಿ ಹೇಗಿರುತ್ತೆ, ಯಾರು ಅರ್ತಿದ್ರೆ? ಯಾರು ಅರ್ತಿಲ್ಲ. ಸೊ ಹಾಗಾದ್ರೆ ನಮ್ಗೆ ಗೊತ್ತಾಗೋದು ಯಾರಿಂದ? ಸೊ ಹೀಗೆ ಬಂದಂತಹ ಆಚಾರ್ಯರುಗಳು, ಸಾಧುಗಳಿಂದ. ಹಾಗಾದ್ರೆ ಇಲ್ಲಿ ಭಗವಂತನೇ ಸ್ವತಃ ಬಂದು ಸೊ ಇದನ್ನ ನೀನು ಹೇಗೆ ಸಾಧ್ಯವನ್ನಾಗಿ ಮಾಡಬಹುದು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರು. ಸೊ ಲೋಕದ ಜನರಿಗೆ ನಿನ್ನಲ್ಲಿ ಇರುವಂತಹ ಈ ಒಂದು ಸಹಜವಾದಂತಹ ಭಕ್ತಿಯನ್ನ ನೀನ್ ಜಾಗೃತಗೊಳಿಸ್ಕೊಳ್ಳೋದು ಹೇಗೆ, ಸೊ ಅದನ್ನ ಪ್ರಚಾರ ಮಾಡೋದ್ರ ಮೂಲಕ ನಮ್ಗೆ ತಿಳಿಸ್ಕೊಟ್ರು. ಓದಿ ಯಾರಾದ್ರು. ಅಕ್ಕರೆಯಿಂದ ಮಾಡಿದ್ದೆಲ್ಲದ್ದು ಸ್ವಯಂ ಸ್ಫೂರ್ತವಲ್ಲದ್ದು ಆದ ಭಗವತ್ ಸೇವೆಯ ಸಮರ್ಪಣೆ. ವ್ಯಕ್ತಿಯು ಕೇವಲ ವಿಧೇಯತೆಯಿಂದ ಅಥವಾ ಗುರುಗಳ ಆಜ್ಞೆಯಾಯಿತು ಎಂದು ಮಾಡುವ ಪ್ರಭು ಸೇವೆ ಅಥವಾ ಧರ್ಮಗ್ರಂಥಗಳನ್ನು ಅವಲಂಬಿಸಿ ಮಾಡುವ ಸೇವೆ. ಈ ತೆರನೆ ನಿರ್ಬಂಧಗಳಿಂದ ಆಗುವ ಸೇವೆಯನ್ನು ವೈದಿ ಭಕ್ತಿ ಎನ್ನುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೊ ಹೀಗೆ ವೈಧಿ ಅಂತಂದ್ರೇನು? ವಿಧಿಗಳನ್ನ ನಿಷೇಧಿಸಿರುವ ವಿಧಿಗಳನ್ನ ಹೇಳಿರುವಂಥದ್ದು ಅಂತ. ಸೊ ಯಾವ ವಿಧಿಗಳನ್ನ ಹೇಳಿರುವಂಥದ್ದು? ನಮ್ಗೆ ಈ ಗುರುಗಳ ಆಜ್ಞೆ ಮತ್ತೆ ಈ ಧರ್ಮ ಗ್ರಂಥಗಳನ್ನ ಅವಲಂಬಿಸುವಂಥದ್ದು. 2 ತರನಾದಂತಹ ಗುಣಲಕ್ಷಣಗಳನ್ನ ನಾವು ವೈದಿ ಸಾಧನ ಭಕ್ತಿಯಲ್ಲಿ ಕಾಣ್ತೇವೆ. ಗುರುಗಳ ಆಜ್ಞೆಯನ್ನ ಪಾಲಿಸುವಂಥದ್ದು, ಗುರುಗಳಿಗೆ ವಿಧೇಯರಾಗಿರುವಂಥದ್ದು, ಗುರುಗಳ ಆಜ್ಞೆಯನ್ನ ಪಾಲಿಸುವಂಥದ್ದು, ಮತ್ತೆ ಧರ್ಮ ಗ್ರಂಥಗಳನ್ನ ಅವಲಂಬಿಸುವಂಥದ್ದು ಅಂತ ಹೇಳಿ. ಹೀಗೆ ಇವುಗಳಿಂದ ನಾವು ವಿಧಿಸಲಾಗಿರುವಂತಹ ನಿಯಮಗಳನ್ನ ಪಾಲಿಸಿ ಭಕ್ತಿಯನ್ನ ಮಾಡುವಂಥದ್ದು. ಅದೇ ವೈದಿ ಸಾಧನ ಭಕ್ತಿ. ವೈದಿ ಸಾಧನ ಭಕ್ತಿಯನ್ನ ಶ್ರೀಲ ರೂಪ ಗೋಸ್ವಾಮಿಯವರು ಹೇಗೆ ಹೇಳ್ತಾರೆ ಅಂತಂದ್ರೆ ಈ ಪ್ರೀತಿಯಿಂದ
ಯಾವುದು ಮಾಡೋದಿಲ್ವೋ, ಮತ್ತೆ ಇಲ್ಲಿ ಸಹಜವಾದಂತಹ ಪ್ರೇರಣೆ ಇರೋದಿಲ್ವೋ, ಮತ್ತೆ ಆದ್ರೂ ಕೂಡ ನಾವು ಅದನ್ನ ಭಕ್ತಿಯಲ್ಲಿ ಸೇವೆಯನ್ನ ಸಮರ್ಪಣೆ ಮಾಡ್ತೇವೆ. ಹೀಗೆ ವ್ಯಕ್ತಿ ಏನ್ ಮಾಡ್ತಾನೆ, ಕೇವಲ ವಿಧೇಯತೆ ಅಂತಂದ್ರೆ ಗುರುಗಳು ಹೇಳಿದ್ದಾರೆ ನನಗೆ, ಸೊ ಗುರುಗಳ ನನಗೆ ಆಜ್ಞೆ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನ್ ಮಾಡ್ತಾ ಇದ್ದೇನೆ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ ಇಂಥದ್ದೇನು ಧರ್ಮಗ್ರಂಥಗಳನ್ನ ಅವಲಂಬಿಸಿ ಭಕ್ತಿ ಸೇವೆಯನ್ನ ಮಾಡ್ತಾರೋ, ಸೊ ಇಂಥ ತೆರನಾದಂತಹ ನಿಬಂಧನೆಗಳನ್ನ ಹೊಂದಿರುವಂತಹ ಸೇವೆಗೆ ವೈದಿ ಭಕ್ತಿ ಅಂತ ಕರೀತಾರೆ ಅನ್ನೋದನ್ನ ಶ್ರೀ ರೂಪ ಗೋಸ್ವಾಮಿಯವರು ಹೇಳ್ತಾರೆ. ಹೀಗೆ 2 ತರನಾಗಿ 3 ತರನಾಗಿದೆ ಆಕ್ಚುಲಿ ವೈದಿ ಸಾಧನಾ ಭಕ್ತಿಯ ಅಭ್ಯಾಸದ 3 ಲಕ್ಷಣಗಳು. ಸೊ ಒಂದನೇದು ಗುರುವಿಗೆ ವಿಧೇಯನಾಗಿರುವಂತದ್ದು, ಎರಡನೇದು ಗುರುಗಳ ಆಜ್ಞೆಯನ್ನ ಪಾಲಿಸುವಂತದ್ದು, ಆಮೇಲೆ ಧರ್ಮ ಗ್ರಂಥಗಳನ್ನ ಅವಲಂಬಿಸುವಂತದ್ದು. ಸೊ ಇವು 3ಗಳನ್ನ ಪಾಲಿಸಿ ಏನೋ ಅವನು ಮಾಡ್ತಾನೋ ಸಾಧನೆಯನ್ನ, ಅದಕ್ಕೆ ವೈದಿ ಸಾಧನಾ ಭಕ್ತಿ ಅಂತ ಕರೀತಾರೆ. ಹಾಗಾದ್ರೆ ಈ ಸಾಧನಾ ಭಕ್ತಿ ಉದ್ದೇಶ ಏನು? ಯಾಕೆ ಮಾಡ್ಬೇಕು ಇದನ್ನ? ವೈದಿ ಸಾಧನಾ ಭಕ್ತಿ ಏನಾದ್ರೂ ಉದ್ದೇಶ ಬೇಕಲ್ಲ. ಸೊ ಏನಿದ್ರ ತತ್ವ ಏನು? ಈ ವೈದಿ ಸಾಧನ ವಿಧಿಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ವಿಧಿಗಳನ್ನ ಮಾಡ್ಲಿಕ್ಕೆ ಕಾರಣ ಏನು? ಯಾಕೆ ಮಾಡ್ಬೇಕು ನಾವು? ಅದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತುಚಿತ್. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹೇಗಾದರೂ ಅಥವಾ ಇರುವ ರೀತಿಯಲ್ಲಿ ಯಾವಾಗಲೂ ವಿನರ್ ಹ್ಯೂ ಕೃಷ್ಣನ ಕುರಿತು ಚಿಂತಿಸಿ ಅವನನ್ನು ಯಾವ ಹೊತ್ತಿನಲ್ಲೂ ಮರೆಯಬೇಡಿ. ವಾಸ್ತವವಾಗಿ ಇದು ಎಲ್ಲಾ ನಿಯಂತ್ರಕ ತತ್ವಗಳಿಗೂ ಮೂಲಭೂತವಾಗಿದೆ. ಈ ಆಜ್ಞೆ ಹಾಗೂ ಪ್ರತಿಬಂಧಕಗಳಲ್ಲಿ ಎಲ್ಲಾ ನಿಯಂತ್ರಕ ತತ್ವಗಳು ಪೂರ್ಣವಾಗಿ ಮಿಳಿತಗೊಂಡಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಗೆ ಚೈತನ್ಯ ಚರಿತಾಮೃತದಲ್ಲಿ ಬರುವಂತದ್ದು ಇದು ಸ್ಮರ್ತವ್ಯ ಸತತಂ ವಿಷ್ಣುರ್ ವಿಸ್ಮರ್ತವ್ಯಂ ನ ಜಾತುಚೇತ್ ಸರ್ವೇ ನಿಧಿ ವಿಷೇದಾರ್ಶೋ ಸರ್ವೇ ವಿಧಿ ನಿಷೇಧಸ್ಯೋರ್ ಏತಯೋರೇವ ಕಿಂಕರ ಅಂತ ಹೇಳಿ. ಸೊ ಇಲ್ಲಿ ಏನ್ ಹೇಳ್ತಾರೆ, ಈ ಕೃಷ್ಣ ಈ ವಿಷ್ಣುವಿನ ಮೂಲ. ಸೊ ಅವನನ್ನ ಯಾವಾಗ್ಲೂ ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಮತ್ತೆ ಅವನನ್ನ ಯಾವಾಗ್ಲೂ ಕೂಡ ನಾವು ಮರೆಯಬಾರದು ಅಂತ. ಮತ್ತೆ ಶಾಸ್ತ್ರಗಳಲ್ಲಿ ಹೇಳಿರುವ ಎಲ್ಲಾ ನಿಯಮಗಳು ಮತ್ತೆ ನಿಷೇಧಗಳು ಸೊ ಈ 2 ತತ್ವಗಳನ್ನ ಒಳಗೊಂಡಿದೆ ಅನ್ನೋದನ್ನ ಹೇಳ್ತಾರೆ. ಸೊ ಏನು ಇಲ್ಲಿ? ಸೊ ಒಂದು ಹೇಗಾದ್ರೂ ಇರುವ ರೀತಿಯಲ್ಲಿ ಯಾವ್ದಾದ್ರೂ ರೀತಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಯಾವ್ದಾದ್ರೂ ರೀತಿಯಿಂದ ಅಸ್ವಾಭಾವಿಕವಾಗಿರ್ಬಹುದು, ಆದ್ರೆ ನಿರಂತರವಾಗಿ ನಾವು ತೊಡಗಿಸ್ಕೊಳ್ಳುವಂಥದ್ದು. ಹಾಗಾಗಿ ನಾವು ತೊಡಗಿಸ್ಕೊಳ್ತೇವೆ ನೋಡಿ. ಮಾರ್ನಿಂಗ್ ಮಂಗಳಾರತಿಯನ್ನ ಕೇಳ್ತಾರೆ. ಸೊ ಆಮೇಲೆ ಈ ಶೃಂಗಾರಾರತಿಯನ್ನ, ಆಮೇಲೆ ಗುರುಪೂಜೆಯನ್ನ ನಾವು ಕಾಣ್ತೇವೆ. ಆಮೇಲೆ ಪ್ರವಚನವನ್ನ ಕೇಳುವಂಥದ್ದು 8 ಗಂಟೆಗೆ. ಆಮೇಲೆ ನಾವು ಪ್ರಸಾದವನ್ನ ಭಗವಂತನಿಗೆ ತಯಾರಿಸುವಂಥದ್ದು. ಆಮೇಲೆ ನಾವು ಈ ತರ ಈ ಒಂದು ಇಸ್ಕಾನ್ ನಲ್ಲಿ ಇರುವಂತಹ ಕೋರ್ಸಸ್ ಗಳಿಗೆ, ತರಗತಿಗಳಿಗೆ ನಾವು ಹಾಜರಾಗುವಂಥದ್ದು. ಹೀಗೆ ಸೊ ಒಂದಿಲ್ಲ ಒಂದು ರೀತಿಯಿಂದ ನಾವು ತೊಡಗಿಸ್ಕೊಳ್ತೇವೆ. ಸೊ ಇದೇ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನ ಅಂತ ಒಂದು ಧ್ಯೇಯ ಅಂತ ನಾವು ಹೇಳ್ಬೋದು. ಶ್ರೀಲ ಪ್ರಭುಪಾದ ಅವರ ಧ್ಯೇಯವನ್ನ ನಾವು ನೋಡ್ತೇವೆ. ಮತ್ತೆ ಏನ್ ಮಾಡಬಾರ್ದು, ಯಾವ ಹೊತ್ತಿನಲ್ಲೂ ಕೂಡ ಮರಿಬಾರ್ದು ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಕೊಡುವಂತದ್ದು ಏನು ಅಂತಂದ್ರೆ, ಈ ಕೃಷ್ಣ ಪ್ರಜ್ಞೆಗೆ ಇರುವಂತಹ ಮೂಲ ತತ್ವಗಳನ್ನ ನಮ್ಗೆ ಇಲ್ಲಿ ತಿಳಿಸಲಾಗ್ತಾ ಇದೆ. ಸಾಧನಾ ಭಕ್ತಿಯ ಆಧಾರವಾಗಿರುವಂತಹ ತತ್ವಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವೈದಿ ಸಾಧನಾ ಭಕ್ತಿಯ ಆಧಾರ ಅಥವಾ ತತ್ವಗಳು ಅಂತ ಹೇಳ್ತೀವಿ. ಸೊ ಆ ತತ್ವ ಏನು? ಯಾವಾಗ್ಲೂ ಕೃಷ್ಣನನ್ನ ನೀನ್ ಸ್ಮರಿಸು, ಯಾವುದೇ ಕಾರಣಕ್ಕೂ ನೀನು ಕೃಷ್ಣನನ್ನ ಮರೆಯಬೇಡ. ಎರಡನೇದು, ಯಾವಾಗ್ಲೂ ನೀನು ಕೃಷ್ಣನನ್ನ ಸ್ಮರಿಸು ಅಂತಂದ್ರೆ ಇದು ಒಂದ್ ಏನಾಗಿತ್ತು, ಯಾವ್ದನ್ನ ಮಾಡ್ಬೇಕು ಅನ್ನೋದನ್ನ ಹೇಳುತ್ತೆ. ಸೊ ಶಾಸ್ತ್ರಗಳು ಯಾವಾಗ್ಲೂ ಕೂಡ 2 ತರನಾಗಿ ನಮ್ಗೆ ತಿಳಿಸುತ್ತೆ. ಒಂದು ಯಾವ್ದನ್ನ ಮಾಡ್ಬೇಕು, ಇನ್ನೊಂದು ಯಾವ್ದನ್ನ ಮಾಡಬಾರ್ದು ಅಂತ ಹೇಳಿ. ಹೀಗೆ ಒಂದು ಏನ್ ಮಾಡ್ಬೇಕು, ಸದಾ ಕೃಷ್ಣನನ್ನ ಸ್ಮರಿಸ್ಬೇಕು ಒಂದನೇದು. ಎರಡನೇದು, ಕೃಷ್ಣನನ್ನ ಎಂದಿಗೂ ಕೂಡ ಮರಿಬೇಡ. ಸೊ ಡೋಂಟ್ ಅಂತ ಹೇಳುತ್ತೆ. ಮಾಡಬೇಡ ಅಂತ ಹೇಳಿ. ಹೀಗೆ 2 ತರನಾದಂತಹ ಪ್ರತಿಬಂಧಕಗಳನ್ನ ನಮ್ಗೆ ತಿಳಿಸುತ್ತೆ. ಸೊ ಹೀಗೆ ನಿಯಂತ್ರಕ ತತ್ವಗಳು ಪೂರ್ಣವಾಗಿ ಮಿಳಿತಗೊಳ್ಳುತ್ತೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕಾಗಿ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತುಚಿತ್ ಅಂತ ಹೇಳಿ. ಸೊ ಮರಿಬಾರ್ದು. ಸೊ ಹೀಗೆ 2 ನಿಯಮಗಳು ಮತ್ತೆ ನಿಷೇಧಗಳು ಪ್ರತಿಯೊಬ್ಬರ ಭಕ್ತಿ ಸೇವಕನ ತತ್ವಗಳು ಅಂತ, ಭಕ್ತಿವಾನ್ ಅಂತ ಕರೀತಾರೆ ಅವನಿಗೆ, ಅವನ ತತ್ವಗಳು ಇವೆಲ್ಲ. ಹರೇ ಕೃಷ್ಣ. ಹೇಳಿ, ಯಾರಾದ್ರೂ ಓದಿ. ಹರೇ ಕೃಷ್ಣ. ಸರ್ವೇ ವಿಧಿ ನಿಷೇಧಸ್ಯ ಏತಯೋರ್ ಏವ ಕಿಂಕರಃ
ಒಂದು ಕಟ್ಟಳೆಯನ್ನು ಪಾಲಿಸಿದರೆ ಉಳಿದೆಲ್ಲ ನಿಯಮ ನಿಷೇಧಗಳು ತಮ್ಮಂತೆ ತಾವೇ ಬರುತ್ತವೆ. ಉಳಿದೆಲ್ಲ ನಿಷೇಧಗಳನ್ನು ಮೇಲೆ ಹೇಳಲಾದ ಮೂಲಭೂತ ನಿಯಮಕ್ಕೆ ಬದ್ಧರಾದ ಸಹಾಯಕರೆಂದು ಹಾಳುಗಳೆಂದು ತಿಳಿಯಬೇಕು. ಹರೇ ಕೃಷ್ಣ. ಸರಿ, ಅದನ್ನ ಹೇಳುವಂಥದ್ದು. ಈಗ ಸರ್ವೇ ವಿಧಿ ನಿಷೇಧಸ್ಯ ಏತಯೋರ್ ಏವ ಕಿಂಕರಾಹ. ಏತಯೋರ್ ಏವ ಕಿಂಕರ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವ ಎಲ್ಲಾ ನಿಯಮಗಳು ಮತ್ತೆ ಏನೇನ್ ನಿಷೇಧಗಳಿದೆಯೋ ಅವೆರಡು ತತ್ವಗಳು ಕೂಡ ಈ ಎರಡೂ ತತ್ವಗಳ ಸೇವಕರು ಅಂತ ಹೇಳಿ. ಅಂದ್ರೆ ಏನೇ ತತ್ವ ಕೊಟ್ಟರು ಕೂಡ ಯಾವ್ದಕ್ಕಾಗಿ ಕೊಟ್ಟಿದ್ದಾರೆ? ಸೊ ಕೃಷ್ಣನನ್ನ ಸ್ಮರಿಸು, ಕೃಷ್ಣನನ್ನ ಮರೆಯಬೇಡ. ಈ ಎರಡೇ ತತ್ವಗಳಿಗಾಗಿ ಇರುವಂತದ್ದು ಎಲ್ಲವೂ ಕೂಡ ಎಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತದ್ದು. ಸೊ ಈ ನಿಯಮಕ್ಕೆ ನಾವು ಬದ್ಧರಾಗ್ಬೇಕು. ಸೊ ಈ ನಿಯಮಗಳ ಸೇವಕರು ನಾವು ಅನ್ನೋದನ್ನ ತಿಳ್ಕೊಳ್ಬೇಕು. ನಾವಿರುವಂತದ್ದು ಎರಡೇ ತತ್ವಗಳ ಸೇವಕ. ಒಂದು ಕೃಷ್ಣನನ್ನ ಸ್ಮರಿಸೋದು, ಅವನನ್ನ ಮರೆಯದೇ ಇರುವಂತದ್ದು. ಓದಿ. ವಿಧಿರ್ ನಿತ್ಯ ಸರ್ವ ವರ್ಣಾಶ್ರಮಾದೀಶು. ಓದಿ. ಹರೇ ಕೃಷ್ಣ ಮಾತಾಜಿ. ಈ ನಿಯಂತ್ರಕ ತತ್ವಗಳು ಎಲ್ಲಾ ವರ್ಣ ಆಶ್ರಮದವರಿಗೂ, ಎಂದರೆ ಎಲ್ಲಾ ಜಾತಿ ವರ್ಗದವರಿಗೆ ಹಾಗೂ ನಾನಾ ಬಗೆಯ ಜೀವಿಕ ವೃತ್ತಿಗಳಲ್ಲಿರುವವರಿಗೆ ಅನ್ವಯವಾಗುತ್ತವೆ. ಹರೇ ಕೃಷ್ಣ ಮಾತಾಜಿ. ಸೊ ಈ ನಿಯಂತ್ರಕ ತತ್ವಗಳು ಎಲ್ಲಿ ಎಲ್ಲಾ ವರ್ಣಾಶ್ರಮದವರಿಗೂ, ಅಂದ್ರೆ ಈ ನಾಲ್ಕು ವರ್ಣಗಳನ್ನ ನಾವು ಕಾಣ್ತೇವೆ, ನಾಲ್ಕು ಆಶ್ರಮಗಳನ್ನ. ಸೊ ಎಲ್ರಿಗೂ ಕೂಡ ಇದು ಅನ್ವಯಿಸುವಂಥದ್ದು ಅಂತ. ಮತ್ತೆ ಎಲ್ಲರಿಗೂ ಕೂಡ ಇದು ಅನ್ವಯವಾಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓದಿ. ಇಡೀ ಸಮಾಜದ ಜನ ತಮ್ಮ ತಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ನೆರವೇರಿಸುತ್ತಾ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ನಿಂತರೆ ಜನಸಮುದಾಯವು ಸುಖವಾಗಿಯೂ ಶಾಂತವಾಗಿಯೂ ಬದುಕುವುದರಲ್ಲಿ ಸಂದೇಹವೇ ಇಲ್ಲ. ಬದುಕಿಗೆ ಅಗತ್ಯವಾಗುವ ಯಾವುದರ ಕೊರತೆಯೂ ಇಲ್ಲದೆ ಇಡೀ ಜಗತ್ತು ವೈಕುಂಠ ಆಧ್ಯಾತ್ಮ ಧಾಮವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಈ ಮತ್ತೆ ಸಾಧನ ಭಕ್ತಿ ಮತ್ತೆ ವರ್ಣಾಶ್ರಮದ ಕುರಿತಾಗಿ ಹೇಳ್ತಾರೆ. ಸೊ ಇಡೀ ಸಮಾಜದ ಜನ ತಮ್ಮ ತಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನ ನೆರವೇರಿಸುತ್ತಾ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ನಿಂತರೆ ಜನ ಸಮುದಾಯವು ಸುಖವಾಗಿಯೂ ಶಾಂತಿಯುತವಾಗಿಯೂ ಬದುಕುವುದರಲ್ಲಿ ಸಂದೇಹವಿಲ್ಲ. ಸೊ ಹಾಗಾಗಿ ಬದುಕುವುದಕ್ಕೆ ಏನು ಕೊರತೆ ಇಲ್ಲದೆ ನಾವು ವೈಕುಂಠ ಧಾಮಕ್ಕೆ, ಆಧ್ಯಾತ್ಮ ಧಾಮಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಈ ವರ್ಣಾಶ್ರಮ ಒಂದು ಕೂಡ ನಿಯಮ ಇದ್ದ ಹಾಗೇನೆ ನಮ್ಗೆ. ಯಾಕಂದ್ರೆ ನೀವು ವರ್ಣಾಶ್ರಮ ಧರ್ಮದಲ್ಲಿ ನಡ್ಕೊಳ್ಬೇಕು ಅಂತ, ಧರ್ಮ ಆಶ್ರಮಗಳ ಧರ್ಮ, ಸೊ ಇವುಗಳನ್ನ ನಡ್ಕೊಳ್ಬೇಕು, ಅದು ಒಂದು ಕೂಡ ನಿಯಮ ಅಂತ ಹೇಳಲಾಗಿದೆ. ಸೊ ಹೀಗೆ ಸೊ ತಮ್ಮ ತಮ್ಮ ಪಾಲಿಗೆ ಬಂದ ಏನೇನ್ ಕರ್ತವ್ಯಗಳಿದೆಯೋ ಅವುಗಳನ್ನ ನಾವು ನೆರವೇರಿಸುತ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇದ್ರೆ ಸೊ ಉಳಿದ ಜನ ಸಮುದಾಯಕ್ಕೂ ಕೂಡ ನಾವು ಸುಖ ಮತ್ತೆ ಶಾಂತಿಯನ್ನ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಹೇಳಿದ್ವಲ್ಲ ಈಗ ಅಜ್ಞಾತ ಸುಕೃತಿ ಅಂತ ಹೇಳಿ. ಸೊ ಅದು ಕೊಡ್ಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಇತರರಿಗೂ ಕೂಡ. ಸೊ ಒಂದ್ ರೀತಿಯಿಂದ ಅವ್ರಿಗೆ ಗೊತ್ತಿಲ್ಲದೆ, ಸೊ ನಮ್ಗೆ ಗೊತ್ತಿಲ್ಲದೆ ಆ ಒಂದು ಸುಕೃತಿಯನ್ನ ಪಡೆಯುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಓದಿ. ಅಪೌರುಷೇಯ ಧರ್ಮ ಗ್ರಂಥಗಳು ಮಾನ್ಯ ಮಾಡುವ ಹಾಗೂ ದೇವೋತ್ತಮ ಪರಮಪುರುಷನ ತೃಪ್ತಿಗಾಗಿ ನಡೆಸುವ ಎಲ್ಲಾ ಕಾರ್ಯಗಳನ್ನು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳೆಂದು ವಿಮಲ ಬೋಧಕರು ಒಪ್ಪಿಕೊಳ್ಳುತ್ತಾರೆ. ಅಪೌರುಷೇಯ ಧರ್ಮ ಗ್ರಂಥಗಳು ಮಾನ್ಯ ಮಾಡುವ ಅಂತ ಹೇಳ್ತಾರೆ. ಮಾನ್ಯ ಮಾಡೋದು ಅಂತಂದ್ರೆ ಏನು? ಅದೇ ಹೇಳಿರುವಂತದ್ದು ಸದಾ ಕೃಷ್ಣನನ್ನ ಸ್ಮರಿಸುವಂತದ್ದು, ಮತ್ತೆ ಅವುಗಳ ಕೃಷ್ಣನ ಎಂದಿಗೂ ಕೂಡ ಮರೆಯಬಾರದು ಅಂತ. ಸೊ ಎಲ್ಲ ಧರ್ಮ ಗ್ರಂಥಗಳ ಮೇನ್ ಇರುವಂತಹ ತತ್ವನೇ ಇವೆರಡು. ಸೊ ಇವೇ ಅವರ ಅಪೌರುಷೇಯ ಧರ್ಮ ಗ್ರಂಥಗಳೆಂದೂ ಕೂಡ ಮಾನ್ಯ ಮಾಡಿರುವಂತದ್ದು. ಸೊ ಇದೆಲ್ಲವೂ ಕೂಡ ಕೃಷ್ಣನ ತೃಪ್ತಿಗಾಗಿಯೇ ಮಾಡುವಂತಹ ಕಾರ್ಯಗಳು. ಮತ್ತೆ ಈ ತತ್ವಗಳನ್ನ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ವಿಮಲ ಬೋಧಕರು ಅಂತ ಹೇಳ್ತಾರೆ. ಮಲ ಅಂತಂದ್ರೆ ಏನು? ಇದು ಒಂದು ಕಲುಷಿತವಾಗಿರುವಂತದ್ದು. ವಿಮಲ ಅಂತಂದ್ರೆ ಐಹಿಕ ಕಲ್ಮಶ ಇಲ್ಲದೆ ಇರುವಂತವ್ರಿಗೆ ವಿಮಲ ಬೋಧಕರು ಅಂತ ಕರೀತಾರೆ. ಸೊ ಸೇಂಟ್ಲಿ ಪರ್ಸನ್, ಅವರು ಸಾಧುಗಳು. ಸೊ ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಏನಂತ, ಈ ಒಂದು ಭಗವಂತನ ತೃಪ್ತಿಗಾಗಿ ನಾವೆಲ್ಲ ಕಾರ್ಯಗಳನ್ನ ಮಾಡುವಂಥದ್ದು, ಭಕ್ತಿ ಸೇವೆಯ ನಿಯಂತ್ರಕ ಕಾರ್ಯಗಳನ್ನ ಭಗವಂತನ ತೃಪ್ತ್ಯರ್ಥವಾಗಿ ಮಾಡುವಂಥದ್ದು ಅಂತ ಅವರೇ ಒಪ್ಕೊಳ್ತಾರೆ ಅನ್ನೋದನ್ನ ಹೇಳ್ತಾರೆ. ಓದಿ. ಹೀಗೆ ಕೃಷ್ಣ ಪ್ರಜ್ಞಾ ಚಳವಳಿಯು ಎಷ್ಟು ಆಪ್ಯಾಯಕರವಾಗಿದೆ ಎಂದರೆ, ವ್ಯಕ್ತಿಯು ತನ್ನನ್ನು ತಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರನಿಂದಾಗಲಿ, ಇಲ್ಲವೇ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಅಥವಾ ಸನ್ಯಾಸಿ ಎಂದಾಗಲಿ ಬೇಕಾದುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರಸ್ತುತ ಅವನಿಗಿರುವ ಕೆಲಸದಲ್ಲಿ ಮಗ್ನನಾಗಿರಲಿ, ತನ್ನ
ತನ್ನ ಹೀಗಣ ಕಾರ್ಯಗಳ ಫಲವಾಗಿ ಅವನು ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಕೃಷ್ಣನನ್ನು ಪೂಜಿಸಿದರೆ ಸಾಕು. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇಲ್ಲಿ ಸಾಧನಾ ಭಕ್ತಿ ವರ್ಣಾಶ್ರಮವನ್ನ ತೆಗೆದುಕೊಂಡಾಗ ಸೊ ಈ ಕೃಷ್ಣ ಪ್ರಜ್ಞಾ ಚಳವಳಿಯಲ್ಲಿ ಸೊ ಏನು ಈ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಅಥವಾ ಆಶ್ರಮಗಳನ್ನ ನೋಡ್ತೇವೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸಿ. ಸೊ ಇವುಗಳಲ್ಲಿ ಇದ್ಕೊಂಡು ಇವುಗಳ ನಿಯಮವನ್ನ ಪಾಲಿಸೋದಕ್ಕಿಂತ ಸಾಧನಾ ಭಕ್ತಿಯು ಕೂಡ ಉನ್ನತವಾಗಿರುವಂತದ್ದು ಅನ್ನೋದನ್ನು ಕೂಡ ಹೇಳ್ತಾರೆ. ಸೊ ಇವುಗಳನ್ನ ಕಲಿಸ್ಕೊಳ್ಳೋಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿ ತಾನು ಎಲ್ಲಿ ಪ್ರಸ್ತುತವಾಗಿ ಅವನಿಗಿರುವ ಕೆಲಸದಲ್ಲಿ ಮಗ್ನ ಆಗಿ ತನ್ನ ಈ ಕಾರ್ಯಗಳನ್ನ ಭಗವಂತನಿಗೆ ಅರ್ಪಿಸಿ ಸೊ ಭಗವಂತನ ಪ್ರಜ್ಞೆಯಲ್ಲಿ ಸೊ ಕೃಷ್ಣನನ್ನ ಪೂಜಿಸಿದರೆ ಸಾಕು ಅನ್ನೋದನ್ನ ಈ ಕೃಷ್ಣ ಪ್ರಜ್ಞಾ ಚಳವಳಿ ಹೇಳುತ್ತೆ. ಹರೇ ಕೃಷ್ಣ. ಆದ್ದರಿಂದ ಇಡೀ ಮನುಕುಲವನ್ನು ಸರಿಯಾದ ಹಾದಿಗೆ ಹಚ್ಚುವ ಉದ್ದೇಶವನ್ನು ಕೃಷ್ಣ ಪ್ರಜ್ಞಾ ಚಳುವಳಿಯು ಇರಿಸಿಕೊಂಡಿದೆ. ಪ್ರತಿಯೊಬ್ಬನು ಸುಖದಿಂದಿದ್ದು ಕೃಷ್ಣ ಪ್ರಜ್ಞೆಯನ್ನು ವರ್ಧಿಸಿಕೊಳ್ಳುವ ಮೂಲಕ ಲಾಭ ಗಳಿಸಲಿ ಎಂಬುದು ಚಳುವಳಿಯ ಉದ್ದೇಶ. ಹರೇ ಕೃಷ್ಣ ಮಾತಾಜಿ. ಓಕೆ. ಸೊ ಹಾಗಾದ್ರೆ ಕೃಷ್ಣ ಪ್ರಜ್ಞೆಯ ಒಂದು ಈ ಚಳುವಳಿಯ ಒಂದು ಉದ್ದೇಶ ಏನಾಗಿದೆ, ಶ್ರೀಲ ಪ್ರಭುಪಾದವರ ಧ್ಯೇಯ ಏನಾಗಿದೆ ಅಂತಂದ್ರೆ ಹೀಗೆ ಈ ಕೃಷ್ಣ ಪ್ರಜ್ಞಾ ಚಳವಳಿಯನ್ನ ಎಲ್ರಿಗೂ ಕೂಡ ಪ್ರಚಾರ ಮಾಡಿ ಎಲ್ರು ಕೂಡ ಇದನ್ನ ಅನುಸರಿಸೋ ಹಾಗೆ ಮಾಡಿ ಸೊ ಪ್ರತಿಯೊಬ್ಬರೂ ಕೂಡ ಸುಖದಿಂದ ಇರ್ಲಿ, ಮತ್ತೆ ಜೊತೆಗೆ ತನ್ನ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಕೊಳ್ಳಿ, ಆ ಜಾಗೃತ ಅಷ್ಟೇ ಅಲ್ಲ ಮತ್ತೆ ವೃದ್ಧಿಸ್ಕೊಳ್ಳಿ ಅನ್ನೋದ್ರ ಮೂಲಕ ಸೊ ಹೀಗೆ ಈ ಚಳವಳಿಯನ್ನ ನಡೆಸಲಾಗ್ತಿದೆ ಅನ್ನೋದನ್ನ ಹೇಳ್ತಾರೆ. ಸೊ ಹೀಗೆ ಈ ಏನು ಈ ಕೃಷ್ಣ ಪ್ರಜ್ಞೆ ಇದೆಯೋ, ಈ ಒಂದು ವೈದಿ ಸಾಧನಾ ಭಕ್ತಿ ಇದೆಯೋ, ಈ ವೈದಿ ಸಾಧನಾ ಭಕ್ತಿಯ ಒಂದು ಮೂಲಭೂತ ತತ್ವಗಳನ್ನ ಇಲ್ಲಿ ತಿಳಿಸ್ತಾರೆ. ಸೊ ಮೂಲಭೂತ ತತ್ವ ಹೇಗಾದ್ರೂ ಮಾಡಿ, ಕೃಷ್ಣ ಪ್ರಜ್ಞೆ ನಮ್ಗೆ ಹೇಳೋದೇನಂದ್ರೆ ಹೇಗಾದ್ರೂ ಮಾಡಿ ಯಾವ್ದರ ಒಂದು ರೀತಿಯಿಂದ ನೀನು ಸದಾ ಕೃಷ್ಣನನ್ನ ಯೋಚಿಸು, ಯಾವುದೇ ಸಂದರ್ಭದಲ್ಲೂ ನೀನು ಭಗವಂತನನ್ನ ಮರಿಬೇಡ, ಕೃಷ್ಣನನ್ನ ಮರಿಬೇಡ. ಸೊ ಒಂದಿಲ್ಲ ಒಂದ್ ರೀತಿಯಿಂದ ನೀನು ಭಕ್ತಿ ಸೇವೆಯಲ್ಲಿ ನೀನು ತೊಡಗಿಸಿಕೊಳ್ಳು. ಸೊ ಇದೇ ನಿಯಂತ್ರಕ ತತ್ವದ ಮೂಲ ಉದ್ದೇಶ ಆಗಿದೆ. ಯಾಕೆ ನಮಗೆ ನಿಯಂತ್ರಕ ತತ್ವ ಕೊಡ್ತಾರೆ? ಅವ್ರಿಗೇನು ನಮ್ಮನ್ನ ಹೆರಾಸ್ಮೆಂಟ್ ಮಾಡೋದಿದೆಯಾ ಅಥವಾ ಏನ್ ಮಾಡೋದಿದೆ? ಏನೂ ಇಲ್ಲ, ಬೇರೆ ಏನೂ ಇಲ್ಲ. ಕೇವಲ ನಿಯಂತ್ರಕ ತತ್ವ ಕೊಡುವಂತ ಮೂಲ ಉದ್ದೇಶ ಏನು ಅಂದ್ರೆ ನೀ ಕೃಷ್ಣನನ್ನ ಸ್ಮರಿಸು, ಅವನನ್ನ ಮರಿಬೇಡ. ಅದೇ ರೀತಿ ನಾವು ಮಾಡ್ತಾ ಹೋದ್ರೆ ಸ್ವಯಂ ಚಾಲಿತವಾಗಿ ನಮ್ಮ ಒಂದು ಕೃಷ್ಣ ಪ್ರಜ್ಞೆ ಜಾಗೃತ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಹೀಗೆ ಈ ಒಂದು ಸಾಧನಾ ಭಕ್ತಿಯನ್ನ 2 ವಿಧವಾಗಿ ವಿಂಗಡಿಸ್ತಾರೆ. ಅದೇ ಯಾವುದು ವೈದಿ ಸಾಧನಾ ಭಕ್ತಿ ಮತ್ತೆ ರಾಗಾನುಗ ಸಾಧನಾ ಭಕ್ತಿ. ರಾಗಾನುಗ ಸಾಧನಾ ಭಕ್ತಿಯ ಕುರಿತಾಗಿ ಹೆಚ್ಚಿಗೆಯನ್ನು ನಾವು ಇನ್ನ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ, ಅವಾಗ ನಾವು ಹೆಚ್ಚಿಗೆ ತಿಳಿದುಕೊಳ್ತೀವಿ. ಸೊ ಇವತ್ತಿನ ತರಗತಿಗೆ ಅಲ್ಪ ವಿರಾಮವನ್ನ ಕೊಡೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಯಾವ್ದೆಲ್ಲ ವಿಷಯಗಳನ್ನ ತಿಳಿದುಕೊಳ್ವಿ ಅನ್ನೋದನ್ನ ನಾವು ಮತ್ತೊಮ್ಮೆ ಮರುಕಳಿಸೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು 2ನೇ ಅಧ್ಯಾಯವನ್ನ ತಿಳಿದುಕೊಂಡ್ವಿ. ಸೊ 2ನೇ ಅಧ್ಯಾಯದಲ್ಲಿ ಈ ಭಕ್ತಿ ಸೇವೆಯ 3 ಮುಖ್ಯ ಪ್ರಭೇದಗಳನ್ನ ನಾವು ತಿಳಿದುಕೊಂಡ್ವಿ. 3 ಮುಖ್ಯ ವಿಭಾಗಗಳು. ಒಂದು ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿ. ಈ ವೈದಿ ಸಾಧನಾ ಭಕ್ತಿಯಲ್ಲಿ ಮತ್ತೆ 2 ವಿಧಗಳನ್ನ ನಾವು ಕಾಣ್ತೇವೆ. ಸಾಧನಾ ಭಕ್ತಿಗೆ ಸಾಧನಾ ಭಕ್ತಿ ಅನ್ನುವಂಥದ್ದು ಏನು ಅಂತಂದ್ರೆ ಈ ಅಜ್ಞಾತ ಶಕ್ತಿ ಕುರಿತಾಗಿ ನಾವು ಇಲ್ಲಿ ತಿಳಿದುಕೊಂಡಿದ್ವಿ. ಓಕೆ. ಈ ಆಕರ್ಷಣೆ ಅನ್ನುವಂಥದ್ದು ಈಗಾಗಲೇ ಹೇಳಿದೆ. ಈ ಸಾಧನಾ ಭಕ್ತಿಗೆ ಬೇಕಾಗಿರುವಂತದ್ದು ಮುಖ್ಯವಾಗಿ ಆಕರ್ಷಣೆ. ಆಕರ್ಷಣೆಯಿಂದ ಸಾಧನಾ ಭಕ್ತಿಗೆ ಸಾಧ್ಯ ಆಗತ್ತೆ. ಆದ್ರೆ ಈ ಅಜ್ಞಾತ ಸಕೃತಿಗೆ ಆಕರ್ಷಣೆ ಅನ್ನೋದು ಇರೋದಿಲ್ಲ. ಅಜ್ಞಾತ ಸಕೃತಿಗೆ ಆಕರ್ಷಣೆ ಅನ್ನೋದು ಬೇಕಾಗಿಲ್ಲ. ಸೊ ಅದೇ ಭಕ್ತರ ಒಂದು ಕೃಪೆ ಅಂತ ಏನ್ ಹೇಳ್ತೀವಿ, ಆ ಭಕ್ತರ ಕೃಪೆಯಿಂದಾನೇ ಅವ್ರಿಗೆ ಆ ಅಜ್ಞಾತ ಸಕೃತಿ ಸಿಗುತ್ತೆ. ಆ ಭಕ್ತರಿಗೆ ಯಾವಾಗ ಭಕ್ತರಿಂದ ಅಜ್ಞಾತ ಸಕೃತಿ ಸಿಗುತ್ತೋ ಅವ್ರಿಗೆ ಆಕರ್ಷಣೆ ಬರುತ್ತೆ. ಆ ಆಕರ್ಷಣೆಯಿಂದ ಏನಾಗುತ್ತೆ, ಅವ್ರಿಗೆ ಹಿಂದಿನ ಒಂದು ಜನ್ಮದಲ್ಲಿ ಮಾಡಿರುವಂತಹ ಭಕ್ತಿ ಸೇವೆಯಿಂದ ಆ ಆಕರ್ಷಣೆ ಜಾಗೃತ ಆಗಿ ಮತ್ತೆ ಅದು ಸಾಧನಾ ಭಕ್ತಿಗೆ ಅವರು ಮುನ್ನಡೀತಾರೆ. ಹೀಗೆ ಎಲ್ರು ಕೂಡ ಪ್ರಾರಂಭಿಕರು ಸಾಧನಾ ಭಕ್ತಿಗೆ ಬರಲ್ಲ. ಸೊ ಹಂತವಾಗಿ ಅವರು ಏನ್ ಮಾಡ್ತಾರೆ, ಆಕರ್ಷಣೆಗೆ ಒಳಗಾಗಿ ಆ ಆಕರ್ಷಣೆಯಿಂದ ಸಾಧನಾ ಭಕ್ತಿಗೆ ಬಂದು ಸಾಧನಾ ಭಕ್ತಿಯಿಂದ ಮತ್ತೆ ವೈದಿ ಸಾಧನಾ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ ಅಥವಾ ರಾಗನುಗ ಸಾಧನಾ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿಗೆ ಹೋಗ್ತಾರೆ. ಹೀಗೆ ಮತ್ತೆ ಸಾಧನಾ ಭಕ್ತಿ 2 ವಿಧಗಳನ್ನ ನಾವು ಕಾಣ್ತೇವೆ, ವೈದಿ ಸಾಧನಾ ಭಕ್ತಿ ಮತ್ತೆ ರಾಗಾನುಗ ಸಾಧನಾ ಭಕ್ತಿ. ವೈದಿ ಸಾಧನಾ ಭಕ್ತಿ ಅಂತಂದ್ರೆ ಇದು ಅಸ್ವಾಭಾವಿಕವಾಗಿರುವಂತದ್ದು, ಅಸಹಜವಾಗಿರುವಂತದ್ದು. ಇದು ನಮ್ಗೆ ವಿಧಿ ನಿಷೇಧಗಳನ್ನ ಹೇರಿ
ಸಾಧನೆಯನ್ನ ಮಾಡ್ಲಿಕ್ಕೆ ತಿಳಿಸುವಂಥದ್ದು, ಭಕ್ತಿ ಸೇವೆ ಮಾಡ್ಲಿಕ್ಕೆ ಹೇಳುವಂಥದ್ದು. ಅದೇ ಯಾವುದು? ನಿಯಂತ್ರಕ ತತ್ವಗಳ ಪಾಲನೆಯನ್ನ ಮಾಡುವುದರ ಮೂಲಕ. ಹೀಗೆ ನಾವು ನಿಯಂತ್ರಕ ತತ್ವಗಳ ಪಾಲನೆ ಹೇಗೆ ಮಾಡ್ತೇವೆ, ಯಾರು ಕೊಟ್ಟಿದ್ದಾರೆ ಇವುಗಳನ್ನೆಲ್ಲ? ಇವುಗಳನ್ನ ಕೊಟ್ಟಿರುವಂತದ್ದು ಸದ್ಗುರುಗಳು, ಸದ್ಗುರುಗಳು, ಸಾಧುಗಳು, ಹೀಗೆ ಅವರ ಆದೇಶದಂತೆ ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತಹ ನಿಯಂತ್ರಕ ತತ್ವಗಳನ್ನ ಅನುಷ್ಠಾನ ಮಾಡುವುದರ ಮೂಲಕ ಮಾಡುವಂತಹ ಭಕ್ತಿ ಸೇವೆಯನ್ನ ವೈದಿ ಸಾಧನಾ ಭಕ್ತಿ ಅಂತ ಕರೀತಾರೆ. ರಾಗಾನುಗ ಸಾಧನ ಭಕ್ತಿ ಅಂತಂದ್ರೆ ಅದೇ ಇದು ಒಂದು ಸ್ವಲ್ಪ ಮಟ್ಟಿಗೆ ಸ್ವಾಭಾವಿಕವಾಗಿರುವಂತದ್ದು, ಪೂರ್ಣ ಅಲ್ಲ, ಸ್ವಲ್ಪ ಮಟ್ಟಿಗೆ. ಸೊ ನಿಯಂತ್ರಕ ತತ್ವಗಳನ್ನ ಪಾಲನೆಯನ್ನ ಮಾಡಿ, ಮತ್ತೆ ಇದೇ ಕೃಷ್ಣನ ನೇರ ಕೃಷ್ಣನ ಸಹವರ್ತಿಗಳ ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ಮಾಡುವಂತಹ ಭಕ್ತಿ ಸೇವೆಯನ್ನ ರಾಗಾನುಗ ಸಾಧನ ಭಕ್ತಿ ಅಂತ ಕರೀತಾರೆ. ಮತ್ತೆ ಎಲ್ಲಾ ನಿಯಂತ್ರಕ ತತ್ವಗಳ ಮೂಲ ತತ್ವ ಏನು? ಎಲ್ಲಾ ನಿಯಂತ್ರಕ ತತ್ವಗಳ ಮೂಲ ತತ್ವ ಯಾವುದು? ಅದೇ ಸದಾ ಕೃಷ್ಣನ ಬಗ್ಗೆ ಯೋಚಿಸು, ಯಾವುದೇ ಕಾಲಕ್ಕೂ ಕೃಷ್ಣನನ್ನ ಮರೆಯಬೇಡ. ಸೊ ಇದರಿಂದ ಏನಾಗುತ್ತೆ? ನಮ್ಮ ಸೂಕ್ತವಾದಂತಹ ಪ್ರಜ್ಞೆಯೇ, ಮುಂಚೆ ಏನೇ ನಮ್ಮಲ್ಲಿ ಭಕ್ತಿ ಸೇವೆ ಅನ್ನೋದು ಇದೆಯೋ ಅದು ಜಾಗೃತಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಈ ಜಾಗೃತಿ ಹೊಂದಬೇಕು ಅಂತಂದ್ರೆ ನಾವು ಯಾವುದ್ರ ಮೂಲಕ ಸಾಧನೆಯನ್ನ ಮಾಡ್ಬೇಕು? ನಮ್ಮ ಇಂದ್ರಿಯಗಳನ್ನ ಭಗವಂತನ ವಿಶಿಷ್ಟ ಕಾರ್ಯಗಳಲ್ಲಿ ತೊಡಗಿಸುವುದರ ಮೂಲಕ ನಾವು ಅದನ್ನ ಪಡೆಯಬಹುದು. ಹಾಗಾದ್ರೆ ಅದು ಪಡೆಯೋದು ಹೇಗೆ? ನಾವು ಹೇಗೆ ಮಾಡಬಹುದು? ವಿಶಿಷ್ಟ ಕಾರ್ಯಗಳಲ್ಲಿ ಯಾವ ತರದ ಕಾರ್ಯ ತುಂಬಾ ಮುಖ್ಯವಾಗಿದೆ, ಪ್ರಮುಖವಾಗಿದೆ ಅಂತ ಏನಾದ್ರು ನೀವು ಪ್ರಶ್ನೆ ಕೇಳಿದ್ರೆ, ಪ್ರಮುಖವಾಗಿರುವಂತಹ ಕಾರ್ಯನೇ ಶ್ರವಣಂ ಅಂತ. ಈಗ ಯಾವ್ದಾದ್ರು ವ್ಯಕ್ತಿನ ಕೂಗ್ಬೇಕು ಅಂತಂದ್ರೆ, ನಾವು ಅವನು ಕೂಗಿದಾಗ ಅವನು ಕಿವಿಯಿಂದಾನೇ ಕೇಳಿ ಅವನು ನಮ್ಮನ್ನ ನೋಡುವಂಥದ್ದು, ಅಥವಾ ಅವನು ಮಲಗಿದಾಗ ನಾವು ಅವನು ಕೂಗಿದಾಗ್ಲೇನೆ ಅದನ್ನ ಕಿವಿಯಿಂದ ಕೇಳಿನೇ ಅವನು ಜಾಗೃತ ಆಗುವಂಥದ್ದು. ಅದಕ್ಕಾಗಿ ಏನ್ ಕೊಡ್ತಾರೆ? ಫಸ್ಟ್ ಈ ಶ್ರವಣಂಗೆ ತುಂಬಾನೇ ಆದ್ಯತೆಯನ್ನ ಕೊಟ್ಟಿರುವಂತದ್ದು. ಅದಕ್ಕಾಗಿ ಅವನು ಫಸ್ಟ್ ಶ್ರವಣಂ ಮಾಡ್ಬೇಕು, ಕೇಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಈಗ ಸಾಧನೆಯಲ್ಲಿ ಮೊದಲೇ ಈ ಭಾಗನೇ ಕೇಳುವುದು. ಅದಕ್ಕಾಗಿ ನಾವು ಭಗವದ್ಗೀತೆ, ಭಾಗವತಂ ಆಗಿರ್ಬೋದು, ಪ್ರವಚನವನ್ನ ಕೇಳೋದು ಆದಷ್ಟು ನಾವು ರೂಢಿಯಲ್ಲಿ ಇಟ್ಕೊಳ್ಬೇಕು. ಸೊ ಶ್ರವಣದಿಂದಾನೇ ನಮ್ಗೆ ಈ ಒಂದು ಸುಪ್ತ ಪ್ರಜ್ಞೆ ಜಾಗೃತ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನು ಕೂಡ ಇದೆ, ಅದನ್ನ ನೋಡ್ಕೊಳ್ಳಿ. ಇದು ಪೋರ್ಷನ್ ಅಷ್ಟೇ ಇರುವಂತದ್ದು, ಓದ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಸೊ ಅದರಲ್ಲಿ ನಿಮ್ಗೆ ಏನಾದ್ರು ತಿಳಿಲಿಲ್ಲ ಅಂತಂದ್ರೆ ಚೈತನ್ಯದ ಕುರಿತಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಹರಿ ಕೃಷ್ಣ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ